ಚಂದ ಈ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಹೇಮಂತ್ ಬರ್ತೀರಿ? ಹಾಯ್ ಹೇಮಂತ್, ವೆಲ್ಕಮ್. ಡಿ ಪಿ ಚೇಂಜ್ ಮಾಡಿದ್ದಾರೆ ಹೇಮಂತ್. ಪ್ರಸಾದನ್ನೇ ಬರ್ತೀರಿ. ಕ್ಯಾಮೆರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ ನಿರತ ಸುದ್ದಿಗಾಗಿ ನೋಡುತ್ತೀರಿ ನಮ್ಮ ಶ್ರೀದುರ್ಗ ಚಾನಲ್. ಚಾಂಡ್ ಆಂಡಿ ಚಾಂಡ್ ಹೀರು ಉಲ್ಲಾರ ಬಕ್ಕೆ ನಿಜ್ಜಂದೆ ಓಡಿ ಹೋತೆ. ಸಂಗೀತ ಅಕ್ಕ ಗುಡ್ ಮಾರ್ನಿಂಗ್ ಬಣ್ಣದಲ್ಲಿ ಪ್ರಸನ್ನ ಎಂಚೊಲ್ಲರೆ ಚಾಪರ್ಯರ ತಿಂಡರ ದಾದು ತಿಂಡಿ ದಾದು ಸ್ಪೆಷಲ್ ಇನಿ ಹೇಮಂತ್ ಚಾಪರ್ಯರ ಯಾನಿ ಹೇಮಂತ್ ಹತ್ತು ಬಕೇರು ಹೇಮಂತ್ ಒಂದುಂಡು ಬ್ಲೂ ಉಂಡು ಬಕೈರಿಯೇ ಚಾಂಡ್ ಪನದುಲ್ಲೇರು. ಸಂಗೀತಕ್ಕ ಗುಡ್ ಮಾರ್ನಿಂಗ್ ಪನದುಲ್ಲೇರು. ಗುಡ್ ಮಾರ್ನಿಂಗ್ ಪ್ರಸದನ್ನ ಲಕ್ಕದರ ಜಸೊಂದರ ಒಂದು ಹೇಮಂತ್ ಹತ್ತು ಹತ್ತು ಎನ್ನ ಪುದರ್ ಪವಿ ಹೇಮಂತ್ ಪವಿಯಾ? ಓಕೆ ನಾನು ಹೇಮಂತ್ ಅಂದೇನು ನೀನು. ಸಾರಿ ಪವಿಯವರೇ, ಸಾರಿ. ಹೇಗಿದ್ದೀರಾ ಪವಿಯವರೇ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಅಂದೆ ಪ್ರಸನ್ನ ಅತ್ತ ಒಂದು. ಮತ್ತು ಯಾರಿದು? ಪವಿ ಚಾನಲ್ ಹೆಸರೆಂತ ನಿಮ್ಮದು ಪವಿಯವರೇ? ಕಳೆಲೆ ಸಂಗೀತ ಅಕ್ಕ ತೂಕ ಇದಾದನ್ ತೂಕ ಪ್ರಸನ್ನ ಏನ ಸರಿ ಕೇನ್ ಗೊಂತುಲೆ ಸೊಲ್ಮೇಲೆ ಬರೋದು. ಶ್ರೀಹರಿ ಅವರು ಬಂದರು ಸೊಲ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆಯ್ ಶ್ರೀಹರಿ ಅವರೇ, ವೆಲ್ಕಮ್. ಲೈವಿಗೊಂದು ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಶ್ರೀಹರಿ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಮೊನ್ನೆ ಏರ ಪಂಡೇರಿ ಹೇಮಂತ್ ಡಿ ಪಿ ಚೇಂಜ್ ಮಲ್ದೇರಂದು ಹೇಮಂತ್ ಆದುಪ್ಪ ಒಂಜಿ ಸರ್ತಿ ಕಲೆಲೆ ಸಂಗೀತಕ್ಕ ಮುಂತ್ಲಿ ಚೂರು ಪ್ರಸನ್ನ ಮೇಲ್ ಬರಡೆ ಶಾನ್ಸಿಸ್ ಬರಡೆ ಅರೆಗೆ ಗೊತ್ತುಂಡು ಹೇಮಂತ್ ಒಲ್ಪ ಉಲ್ಲಾರು ಯಾನು ನೀಲಿ ಕೊರಿಬಕ್ಕ ಎಂಕೇರ ಗುರ್ತೊಂಡು ಎನ್ನ ಪ್ರಕಾರ ಒಂದು ಹೇಮಂತ್ ಎಂದ ಆಪುಂಡಿಯೇ ಸ್ವಲ್ಮೇಲೆ ಪನದೊಳ್ಳೆ. ಶ್ರೀಹರಿ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಒಂಜಿ ಸಕ್ತಿ ಕಲೆಲೆ ಸಂಗೀತಕ್ಕ ಅಂದಿ ಪ್ರಸನ್ನ ಮುಂತುಲೆ ದಾದು ತೂಕ ದಯಪಣೆ ಯಾನ್ ಕೊರಿಯೆ ಪನಿ ಬಕ್ಕ ನಮಗ್ ಗುರ್ತನೆಪ್ಪು ಚೂರು ಬೊಡ್ಚಿ ಕಲೆಲೆ ಸಂಗೀತ. ಅಯ್ಯೋ ಪ್ರಸನ್ನ ಚೂರು ಉಂತುಲೆ ತೂಕ ದಾದು ತೂಕ ವಿಷಯದಾದ ತೂಕ ಯಾನ್ ಒಂದು ಕೊರಿ ಪನಿ ಬಕ್ಕ ಬೇತೆ ಇರ್ಲಾದು ಪರಿ ಜಂಕೆ ಹೇಮಂತ್ರ ಮಿತ್ತು ಎಂಜಿ ಕಡೆ ಇರ್ಬೋದ ಆಯನ ಡಿ ಪಿ ತುಲೆಗೆ ಪ್ರಸನ್ನ ಅವು ಡಿ ಪಿದ ಫೋಟೋ ತುಲೆಗೆ ಹೇಮಂತ ಅಂದು ಗುರ್ತ ತಿಕ್ಕೊಣ ತುಳಿ ಹೇಮಂತ ಅಂಡಿನ ಕೂಡ ಬಾಡುಡ ಆಪುಂಡು ದೆತ್ತುಂಡ. ಚಾ ಕುಡಿತಾ ಇದ್ದೇನೆ. ಎಂತ ಸ್ಪೆಷಲ್? ಬನ್ಸಾ, ಒಡದ್ ಸಾಂಬಾರ, ಇಡ್ಲಿ ಸಾಂಬಾರ? ಎಂತ ಶ್ರೀಹರಿ ಅವರೇ ತಿಂಡಿ ಅಂತ ನಿಮಗೆ? ಹೋಟೆಲ್ ಅಲ್ಲ ನಿಮ್ಮದು? ಎಂಕ್ ಬೊಡ್ಚಿಕ್ಕು ಚೂರು ಒಂಜಿ ಸತ್ತಿ ಕಲೆಯಲ್ಲೇ ಇದು ಕಲೆ ತಿನ್ನಿಟ್ಟು ಕೂಡಿ ಸೈಡ್ ಆಯ್ಜಿ ಬ್ರಸದನ್ನ ಯಾನ್ ಚೂರು ಪಿರ ಇಟ್ಟು ಕಲೆಯಲ್ಲ ಕೂಡಿ ಸೈಡ್ ಇಟ್ಟು ಪಿರವಂತೆ. ಪ್ರಸನ್ನ ಎನ್ನ ಆಫ್ ಮೋನ ಆಂಡಿ ಎನ್ನ ನನಗೆ ಫುಲ್ಲು ಮೋನ ಮಲ್ಲ ಒಂಜಿ ಅವೆರಡು ಫುಲ್ಲು ಮೋನ ಅವೆರಡು. ಎಂತ ಮಾರಿ ಇವತ್ತಿನ ಮೊಬೈಲ್ ತುಂಬ ಒಳ್ಳೆ ಕಳೆ. ಹೌದಾ? ಸತ್ಯ? ನಾನು ಯಾವಾಗಲೂ ಹೀಗೆ ಇರೋದು ಶ್ರೀಹರಿ ಅವರೇ. ಎಂತ ಕಲೆ ಬಂದಿದೆ? ಏನು ಕಲೆ ಇಲ್ಲ. ಇವತ್ತು ಸ್ವಲ್ಪ ಬೆವರದು ಕಡಿಮೆ ಅಂದರೆ ಏನು ಗೊತ್ತು, ಇವತ್ತು ಚಳಿ ಅಲ್ಲ ಹಾಗೆ. ಕಂಗ್ರ್ಯಾಚುಲೇಷನ್ ಸಂಗೀತಕ್ಕ ಬನ್ನದಲ್ಲಿ ಪ್ರಸದನೆ. ಥ್ಯಾಂಕ್ ಯು ಪ್ರಸದನೆ, ಥ್ಯಾಂಕ್ ಯು ಸೋ ಮಚ್. ಈಗೆಲ್ಲ ಪೂರ ಸಪೋರ್ಟೆಡ್ ಆಯ್ನಿ, ಥ್ಯಾಂಕ್ ಯು. ನನ್ನೈತೆ ಡಬ್ಲ್ಯೂ ಒಂದು 4 ಸಾರನ ನಾವೋಡು ಶಾಂತ ಶಾಂತ ಬರ್ಬೇಡಿ ಚೂರು ಲೇಟ್ ಆವು. ಉರ್ದು ದೋಸೆನಾ? ಆವು ಹೇಮಂತ್
ಜಾಂಗಮೊಳ್ಳ ಜಾಂಗರೆ ಜನ ಜನ ಚಿಲ್ಲರೆ ಜೆಬಿನೊಳಗಿದ್ದರೆ ನೋಡು ಮಗ ಊರು ತುಂಬ ಜಾತ್ರೆ. ರೋಲ್ ನಂಬರ್ 6 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಬ್ರೋ ಚಪರಿಯರಾ ತಿಂಡರಾ ದಾದ ತಿಂಡಿ. ಕಿರಣ್ ಬ್ರೋ ತಿಬರ್ ಜಾತ್ರೆ ಪೋಯರಾ? ತಿಬರ್ ಜಾತ್ರೆ ಐತೆ ಎಂಗು ಕೋಡೆ ಪೋದಿತ್ತೆ 5 ಗಂಟೆ ಪೋದೆ ಬನ್ನಾಗ ವರ್ಮ ಅಂಟೆ ಆತನು ವರ್ಮರೆ ಆತ ನಾನು ಲೇಟ್ ಆಗ್ತದೆ ವರ್ಮರೆ ಆತ ಕಾಲ್ಕನ್ 10 ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಕಾಲ್ಕನ್ 10 ಆತ. ವೆಲ್ಕಮ್ ಟು ಮೆಂಬರ್ಶಿಪ್ ದೇತಂದ್ರೆ ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್. ಹಾಕಿದ್ದಾರೆ ನಾನು ನಿಮ್ಮ ಲೈವ್ಗೆ ಹೊಸಬನಾ? ಇಲ್ಲ, ನೀವು ಹೊಸಬರಲ್ಲ. ಯಾಕೆ ಶ್ರೀಹರಿ ಅವರೇ ನೀವು ಹೊಸಬರಲ್ಲ, ಬರ್ತಾ ಇದ್ದೀರಲ್ಲ ನೋಡಿ. ನಿಮಗೆ ಇದು ನೀಲಿ ಉಂಟಲ್ಲ, ಉಜಾಲ ಎಲ್ಲ ಕೊಟ್ಟಿದ್ದೇನೆ. ಎಂತ ಹೊಸಬರು ನೀವು ಹಳಬರೇ. ಸಂಗೀತಕ್ಕೆ ಜೈ. ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದೇವು ದೂರ ದೇವು ಅವರೇ ವೆಲ್ಕಮ್. ದೇವು ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಒಂದು ಲೈವಿಗೆ ಒಂದು ಲೈಕ್ ಕೊಡಿ, ಮತ್ತು ಕನೆಕ್ಟ್ ಆಗದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ? ದಿನ ನಿಮ್ಮ ಲೈವ್ಗೆ ಬರುತ್ತೇನೆ, ದಿನ ನನಗೂ ತುಂಬ ಚೆಂದ ನಿಮ್ಮ ಮುಖದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ದುರ್ಗಕ್ಕ ಮಂಗಲ ಕಮಲ್ಪುಣಿ ಏಡ ಗೊತ್ತು ಜಾನು ಎಂಕು ಗೊತ್ತಾನೆ ಮಂತ ಈರೆಂದು ಎಂಕು ಗೊತ್ತಾ ಅಂದ ಕುಳ್ಳು ಒಂಜಿ ನನ್ನ ಪೋಡಿ ಈರು ಪೋತಾರೆ ಸಂಗೀತ ಆಯಾನ್ ಕೋಡೆ ಪೋದಿತ್ತೆ ಎಂಕುಲು ಕೋಡೆದು ದಿನ ಪೋಪಿನಿ ಅಪ್ಪಲ ಆನಿಯತೆ ಕೋಡೆ ಮಸ್ತ್ ಗೌಜು ಮಸ್ತ್ ರಶ್ ಇತ್ತು ನೀ ಕಿರಣ್ ಬ್ರೋ, ಮಸ್ತ್ ರಶ್ ಇತ್ತು, ಮಸ್ತ್ ಸಂತೆ ಎಂಕುಲು ಪೋನ ಅಂತ ಲೇಟ್ ಆಣ್ ಮಾರಿ ಬೇಗ ಪೋತೋಡು 4 ಗಂಟೆ ಪೋತೋಡು ಜೋಕುಲು ಶಾಲೆ ಪುರ ಬತ್ತೆಕ್ಕ ಪೋಪಿನತೆ ಅಂಚ ಲೇಟ್ ಆಣ್ ఏమంత తెలుతుందో లేరు. ప్రసన్న ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಹಾಡ್ಕೊಳ್ಳೋದು, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಪ್ರಸನ್ನ, ಥ್ಯಾಂಕ್ ಯು ಸೋ ಮಚ್. ಓದಿತ್ತೆ ಬಣ್ಣಗೆ ಲೇಟ್ ಆತನು ಕಾಲ್ಕಂದು 10 ಮುಟ್ಟ ಆತನು ಕೋಡೆ ಕೀಪು ಜಾತ್ರೆ ಅಂದೆ ಎಂಕಲೆ ಮೂಲ ತಿಬರ್ ಜಾತ್ರೆ ಕೋಡೆ ತಿಬರ್ ಜಾತ್ರೆ 7 ದಿನ ಉಳ್ಳತೆ ಕೋಲೆಯಪ್ಪ ಅಲ್ಪ ಕೋಡೆ 7 ದಿನ ಸ್ಟಾರ್ಟ್ ಆತೆ ಎಂಕುಲು ಕೋಲ ತೂವೇರು ಉಂಟು ಜೈ ಕಿರಣ್ ಬ್ರೋ ಎಂಕುಲು ಪರಕೆ ಪಾರ್ದು ಬರ್ತೀನಿ ಬರ್ಪ ಶಾಂತಕ್ಕ ಭವಿಯಕ್ಕ ಓಲೇರು ಬೈಜೇರು ಪ್ರಸದನೆ ಸಪೋರ್ಟುಲು ಥ್ಯಾಂಕ್ ಯಾನ್ ಮೀದು ಬರ್ಪ ಸಂಗೀತಕ್ಕ ಆವ ಮೀದು ಬಲೆ ಇರು ಕೋಡೆ ಮೀತಿಚಾರೆ ಪ್ರಸದಣ್ಣ ಕೋಡೆಲೇನಲ್ಲ ಇವು ಬೈಜರತ್ತೆ ಇವು ಮೀದು ಬಲೆ ಶಾಂತಕ್ಕ ಭವಿಯಕ್ಕ ಇಜ್ಜೇರು ಬರೋದಲ್ಲೇರು. ಥ್ಯಾಂಕ್ ಯು ಬಾಯ್ ಪನದಲ್ಲಿ ಒಡೆ ಪೋಪಿನಿ ಏಮಂತ ಉಂತುಲೆ ಶಾಂತ 6 ಬರ್ಪೇರಿತ್ತೆ ಎನ್ನ ಚೂರು ನೋಟಿಫಿಕೇಶನ್ ಲೇಟ್ ಹಾಕೊಂಡು ಪೋನಾಗ ಲೇಟ್ ಆಂಡ್ ವರ್ಕ್ ಓಕೆ ಏಮಂತ ಪೋದು ಬಲೆ ಆವ ಬಕ್ಕ ಪುರ್ಸತಿತ್ತನ ಬಲೆ ಅವೇ ಶ್ರೀಹರಿ ಅವರು ಹೋದ್ರಾ? ಎಲ್ಲರೂ ಹೋದ್ರಾ? ಮೆಸೇಜ್ ಇಲ್ಲ. ನಿನಗಾಗಿ ಮೋಡೋಡಿ ಬಂದೆ ಕಾಣದೆ ಮರೆಯಾಗಿ ಹೋದೆ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಆಗ ನೀರ ನೀಲ ಬರ್ಪುಜಿರಿ ಎನ್ನ ಲೈವ್ಗೂ ನೀಲ ಎನ್ನ ಲೈವ್ ಬರ್ಪುಜಿ ಉಳ್ಳೀರು ಬೈಟಿಗೆ ಉಳ್ಳೀರು ನೀಲ ಎನ್ನ ಲೈವ್ಗೆ ಬರ್ಪುಜಿರಿ ಎನ್ನ ಕಾಣೆ ಬೇಗತ್ತೆ ಲೈವು ಅಂಚ ಬರ್ಪುಜಿರಿ ನೀಲ ಮೇಘ ಶ್ಯಾಮ ನಿತ್ಯಾನಂದಧಾಮ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯ ಗಾನ ಸತಿಗಾಗಿ ಕುಲ ಸತಿಗಾಗಿ ಯಾನ್ ಎಡಲ ಪಾತಿರ್ನಿ ಇಜ್ಜಿತ್ತೆ ದಾನೆ ಪಾತಿರ್ ಜರೇಮಂತ ಪಾತಿರೊಡೀರು ಬಾಯಿ ಪನದಲ್ಲಿ ಓಕೆ ಬಾಯಿ ಲೆಕ್ಕದ ಬರ್ಪುಂಡು ಪನದಲ್ಲಿ ಈರು ಹಿಂದಿ ಲೈವ್ಗೆ ಪೋಪಿನತ್ತೆ ಎಂಗಲ್ಲ ಕನ್ನಡ ಲೈವ್ಗೆ ಪೂರ ತುಳು ಲೈವ್ಗೆ ಪೂರ ಲೆಕ್ಕದ ಬರ್ಪಿನಿ ಈರು ಹಿಂದಿ ಲೈವ್ಗೆ ಮಾತ್ರ ಪೋಪರಿ ರತೆ ಹೇಮಂತ್
ತುಂಬ ಹಾಡು ಬರ್ತಾ ಇದೆ. ಹೌದೌದು, ಹಾಡು ಹೇಳಲಿಕ್ಕೆ ಮನಸ್ಸಾಗುವಾಗ ಹಾಡು ಹೇಳುದೇ ಶ್ರೀಹರಿ ಅವರೇ. ಸಾಂಗ್ ಬೊಡ್ಚಿ ಇರೇ ಬೊಡ್ಚಿ ಅಣ್ಣ ಎಂಗ್ಲೇ ಬೋಡತಿ. ರಾಜೇಶ್ ಶೆಟ್ಟಿ ಅವರು ಬಂದರು. ಹಾಯ್ ರಾಜೇಶ್ ಅವರೇ, ವೆಲ್ಕಮ್. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು. ರಾಜೇಶ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ? ಈರು ಒತ್ತಿಗೆಲ್ಲ ಏರೊಟ್ಟಿಗೆಲ್ಲ ಇಜ್ಜ ಮಲ್ಲೆ ಜೀರು ಏರೊಟ್ಟಿಗೆಲ್ಲ ಬೊಡ್ಚಿ ಎನ್ನ ಲೈವ್ ಬಲೆ ಬಕ ಏರ್ ನಮ್ಮ ದುಂಬುದ ಪೂರ ಲೈವ್ ಉಂಡತ್ತೆ ಐಕ್ ಪೂರ ಬಲ್ಲೆ ಈರು ಹೊರಾಣಲ್ಲ ಬತ್ತದ ಒಂಜಿ ಹಾಯ್ ಆಣಲ್ಲ ಪನದು ಪೋಡು ಏಮಂತ ಇಜಿನ ಎಂಗ್ಲಿಗೆ ಬೋರ್ ಹಾಕೊಂಡು ತನುವು ಮನವು ಎಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ಈರು ಎಂಚ ಉಳ್ಳರ್ಕೇನೋದಿಲ್ಲ ಯಾನು ಹುಷಾರುಲ್ಲೇ ಈರೆಂಚೊಲ್ಲರು ಚಾಪರ್ಯಾರ ತಿಂಡರ ಏನ ತಿಂಡಿ ತಿಂಡರು ಜ್ಯೋತಿ ಅಕ್ಕ ಒಟ್ಟಿಗುಲ್ಲೆ ಆವೇ ಮಂತ್ ಜ್ಯೋತಿ ಅಕ್ಕನೊಟ್ಟಿಗೆ ಉಪ್ಪಲೆ ಯಾರಿಗಲ್ಲ ಸಪೋರ್ಟ್ ಮಲ್ಪಲೆ ಆನನ ಬೇಗ ಮೋನ ಆವಡೆ ಅವೇ ಯಾನೊಂಜಿ 2 ದಿನ ಏರ್ನಲ್ಲಿ ಲೈವ್ಲ ಪೋತುಜಿ ಏರ್ನಲ್ಲಿ ವೀಡಿಯೋಲ ತೂತುಜಿ ಕೋಡೆಲ ಪುರ್ಸತಾಯಿಜಿ ಎಂಕ್ ಕೋಡೆ ಮಧ್ಯಾಹ್ನ ಒಂಜಿ ಪೂಜೆ ಪಾರೆತ್ತನ ಬೈಯಗ್ ತಿಬ್ಬರು ಪಾರೆತ್ತನ ಅಂಚೆ ಏರ್ನಲ್ಲ ವೀಡಿಯೋ ತೂತುಜಿ ಜ್ಯೋತಿ ಅಕ್ಕ ಒಟ್ಟಿಗಲ್ಲ ಯಾವು ಬಾಯ್ ಬಂದು ಬಾಯ್ ಕಿರಣ್ ಅವ್ರು ಬಂದರು ಉಂಡ್ರ ದಾದಿ ಉಂಡ್ರ ರಾಜೇಶ್ ಅವರೇ ಮೆಸೇಜ್ ಎಲ್ಲ ಕರೆಕ್ಟಾಗಿ ಹಾಕಿ ಆಯ್ತಾ ರಾಜೇಶ್ ಅವರೇ ಇಣಿಯ ಮೇಲೆ ಇಣಿದು ಬಂತು ಹೂವಿನ ಮಳೆ ಕಿರಣ್ ಬ್ರೋ ಅವು ಒಂದು ಮಲ್ಪಲೆ ಐಡ್ ದೆಪ್ಪುಲೆಗೆ ಕಿರಣ್ ಬ್ರೋ ಐಡ್ ದೆಪ್ಪುಲೆ ಟೈಮ್ ಔಟ್ ಕೊರ್ಲೆ ಐಡ್ ದೆಪ್ಪುಲೆ ಇಜ್ಜಿ ನಾನು ಬಕ್ಕ ದೆಪ್ಪೆ ತುಕ ಆಯ್ಜಿನ ಮಲ್ಲ ಇಜ್ಜಿ ಬಕ್ಕ ದೆಪ್ಪ ಐಡ್ ದೆಪ್ಪುಲೆ ಅವೇ ಅವು ಆ ಟೈಮ್ ಔಟ್ ಕೊರ್ಲೆ ಕೊಡ್ತಾನ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೀಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಬೊಕ್ಕ ಒಲ್ಪ ಏಕೇನೋದಿಲ್ಲ ಯಾನೊಂದಿ ಮಂಗಳೂರು ಕುಡ್ಲ ಕಿರಣ್ ಉಳ್ಳಾರಾ ಕಿರಣ್ ಇದ್ದೀರಾ ಓ ದೇವರೇ ಜೀವವೀಣೆ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಇಂದು ಮಿಲನದ ಸಂಕೇತ ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಅಲೆ ಸಂಗೀತ ಅಲ್ಲ ಅಲೆ ಸಾಂಗ್ಗಳ ಸಂಗೀತ ಅಲ್ಲಿ ಸಾಂಗ್ಗಳ ಸಂಗೀತ ಬರ್ಕೊಂಡು ಹೇ 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 ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಗುಡ್ ಮಾರ್ನಿಂಗ್ ಪನ್ನೊಂದಿನ ರಕ್ಷಸಿಸ್ ಕೋಡೆ ಲೈವ್ ಮಲ್ದಾರೆ ಕೋಡೆ ಬರ್ರೆ ಐಜಿ ಕೋಡೆ ಮಧ್ಯಾಹ್ನ ಪೂಜೆ ಪೋದಿತ್ತೆ ಬಯ್ಯ ತಿಬ್ಬರ್ ಜಾತ್ರೆ ಐತೆ ಇರ್ ಬೈಜ್ಜಾರ ತಿಬ್ಬರ್ ಜಾತ್ರೆಗೆ ರಕ್ಷಸಿಸ್ ಶಾಂತ ಸಿಸ್ ಬರ್ತೀರ ಹಾಯ್ ಸಿಸ್ ಬನ್ನದುಳ್ಳಿರ ಹಾಯ್ ಶಾಂತ ಸಿಸ್ ವೆಲ್ಕಮ್ ರಕ್ಷಸಿಸ್ ಚಾ ಪರಿಯರ ತಿಂಡರ ಶಾಂತ ಸಿಸ್ ಚಾ ಪರಿಯರ ತಿಂಡರ ಹಾಯ್ ರಕ್ಷಸಿಸ್ ಬನ್ನದುಳ್ಳಿರ ಹಾಯ್ ಶಾಂತ ಸಿಸ್ ಬನ್ನದುಳ್ಳಿರು ತಿಂಡಿ ತಿಂದ್ರಾ ತಿಂಡ್ರಂಡ್ ರಕ್ಷಸಿಸ್ ನಿಖುಲು ತಿಬ್ಬರ್ ಜಾತ್ರೆ ಬರ್ಪುಜಾರ
హాయ్ శాంత సిస్ పని లేదు చా ఆడే సిస్ ఆడే తిండి ఇంక చపాతీ చపాతీ चपातीनी बाबूजी मेरे की जास्ती मूवी तो इस पर तू अच्छी मार अय्यो यांकली हिंदी मूवी तुप्पिंది యాన్లార్ల ఒట్టుకు టీవీ తీయడా మూవీ తూయడా ఇంకులు హింदी ಮೂವಿ ತುಪ್ಪಿನಿ ಅರೆಗ ಕನ್ನಡ ತೊಂದು ಅಪ್ಪಜತೆ ಅಂಚೆ ಹಿಂದಿ ತುಪ್ಪಿನಿ ಇಂಕುಲು ಯಾನ್ ಒರ್ತಿಯಾನ ದುಂಬು ತಪ್ಪರ ಒರ್ತಿ ಒಂಜೋಳ ತೂಂದು ಕುಲ್ಲಿಯಾಡ ಇತ್ತೆ ತುಪ್ಪುಜಿ ಇತ್ತೆ ವೈಟಿಗೆ ಒಂದು ಅತ್ತೆಕ್ಕೆ ಇತ್ತೆ ತುಪ್ಪುಜಿ ಇಜಿನ ದುಂಬುದ ಪಿಕ್ಚರ್ ಅನಂತನಾಗನ ಪಿಕ್ಚರ್ ಪುರ ಉಪ್ಪುನತೆ ಅವೇನ್ ಪುರ ಅಂದಿದು ಕುಲ್ಲು ಬಕ ಗೃಹ ಪ್ರವೇಶ ಅರುಣ ರಾಗ ಅವು ಪುರ ಪಿಕ್ಚರ್ ಉಂಡೆ ಮಸ್ತ್ ಲಾಯಕ್ ಆಪಿನಿ ಯಾನ್ ಏ ಸ್ಥಳ ತೂಪೆ ಅವು ಪುರ ಅಂಚೆ ದುಂಬುದ ಪಿಕ್ಚರ್ ತೂದು ಕುಲ್ಲು ರಕ್ಷಸಿಸ್ ದಾರಿ ತಿಂಡಿ ಪನ್ನದಲ್ಲಿ ಸೇಮ್ ಪಿಂಚ್ ಶಾಂತಿಸಿಸ್ ಪನ್ನದಲ್ಲಿ ರಾಯ್ ಕಿರಣ್ ಬ್ರೋ ಪನ್ನದಲ್ಲಿ ರಕ್ಷಸಿಸ್ ಪನ್ನದಲ್ಲಿ ನಿಮ್ಮ ಹುಡುಗ ಬಂದು ಭಜನೆ ಬರಲಿ ಭಜನೆ ರಂಗ ಬಾರೋ ಶ್ರೀ ರಂಗ ಬಾರೋ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹುಡುಗ ಅವರು ಹಾಡ್ತೇನೆ ಗುಡ್ ಮಾರ್ನಿಂಗ್ ಜನರೇ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತಸಿ ಸಾಯ್ ಹೆಲೋ ಹೇಗಿದ್ದೀರಾ ನೀವು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಇವಾಗ ಟಿಫಿನ್ ಆಯಿತಾ ನಿಮ್ಮದು ನಿಮಗೆ ಸ್ಪೆಷಲ್ ಅಂತ ನಿಮಗೆ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ರು ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ ಆವಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ ತರುಳತನದಿ ವರಳನೆಗೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೇಳು ಲೋಕ ಇರಿಸಿ ತಂದು ತೋರ್ದನಂತೆ ಆವಕುಲವೋ ರಂಗ ಅರಿಯಲಾಗದು ಶಾಂತಿಸ್ ಥ್ಯಾಂಕ್ ಯು ಸೋ ಮಚ್ ರಕ್ಷಸಿಸ್ ಲೈವ್ ಬನ್ನೋದಿಲ್ಲೇರು ಸಪೋರ್ಟ್ ಇಡಲೇರು ಮತ್ತು ನಿಮ್ಮ ಹುಡುಗ ಅವರು ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ವೆಲ್ಕಮ್ ಇಲ್ಲಿ ಬಂದು ರಕ್ಷಾ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೌದೌದು ರಕ್ಷಸಿಸ್ಗೆ ಸಪೋರ್ಟ್ ಮಾಡಿ ಆಯ್ತಾ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಕ್ಕ ಬರಲಿಲ್ವಾ ಲೈವಿಗೆ ನನ್ನ ಅಕ್ಕ ಯಾರ್ರೀ ನನ್ನ ಅಕ್ಕ ಯಾರು ಥ್ಯಾಂಕ್ ಯು ಶಾಂತಿಸ್ ವಾ ಬೋನಿ ಕಾಣೆ ಅಂದಿಯೇ ಕಾಣೆ ಬೋನಿ ಎಂಕ್ ಶಾಂತಸಿಸ್ ಸೂಪರ್ ಪಣದಿಲ್ಲೇರು ನನೈತೆ ಸ್ಕ್ಯಾನರ್ ದಿಗೋಡ ಅಂದಿ ಬರ್ಚಿತ್ತೆ ಬರ್ಪಡದು ನೆಟ್ಟೆ ಯಾವಣಿತ್ತೆ ನನ್ನ ಸ್ಕ್ಯಾನರ್ ಬರ್ಚಾತ ಟುಡೇ ಬೀಟ್ರೋಟು ತಿಂದ್ರೆ ನೀವು ಸಂಗೀತ ಅಂದಂದು ಬೀಟ್ರೋಟ್ ತಿಂದು ಕಾಣೆ ಬೀಟ್ರೋಟ್ ಹೆಂಗಿದು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರಕ್ಷಸಿಸ್ ಏನು ರಾಗ ಏನು ತಾಳ ವಾವ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ನಿಮ್ಮ ಹುಡುಗ ಅವರೇ ಥ್ಯಾಂಕ್ ಯು ಶಾಂತಸಿಸ್ ನೀವು ಪುಟಾಣಿಯಾ ನಿಮ್ಮ ಹುಡುಗ ನೀವು ಪುಟಾಣಿಯಾ ಸೂಪರ್ ಸಪೋರ್ಟಲ್ಲಿದ್ದಾರೆ ನನ್ನ ಹತ್ರ ಭಜನೆ ಕೇಳೋದಂದರೆ ಪುಟಾಣಿ ಭಜನೆ ಕೇಳ್ತಾಳೆ ಬಂದು ನಿಮ್ಮ ಅಕ್ಕ ನಿಮಗೆ ಗೊತ್ತು ನೆನಪು ಮಾಡ್ಕೊಳ್ಳಿ ಯಾರು ನನ್ನ ಅಕ್ಕ ಸೂಪರ್ ನನ್ನ ನನಗೆ ತಂಗಿದ್ದಾಳೆ ಸೂಪರ್ ಸಾಂಗ್ ಅದೇ ವೆಲ್ಕಮ್ ಸಿಸ್ ಬನ್ನೋದಿಲ್ಲ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕಿರಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೊಲ್ಲದಿಯರ ಮನೆಗೆ ಪೊಕ್ಕೋ ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಮುಕ್ಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ಆವ
ಕುಲವೋ ರಂಗ ಅರಿಯನಾಗದು ಸಿಸ್ಸು ಬಂದಿದೆ ಹೇಳ್ತದಲ್ಲೇ ಅಯ್ಯೋ ದೇವ ಸೂಪರ್ ಸಪೋರ್ಟ್ ಬಿಲ್ಲೇರು ನಿಮ್ಮ ಹುಡುಗ ಥ್ಯಾಂಕ್ ಯು ಲೈಕ್ ಆ್ಯಂಡ್ ಸಬ್ ಥ್ಯಾಂಕ್ ಯು ನಿಮ್ಮ ಹುಡುಗ ಅವರೇ ಥ್ಯಾಂಕ್ ಯು ಸೋ ಮಚ್ ಕರಡಿ ಮಗಳ ತಂದನಂತೆ ಶರಡಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇನ್ನೆಡು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡಿಯಲ್ಲಿ ನಿಂತನಂತೆ ಒಡನೆ ಮಧ್ವರಿಗುಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಮೂವಿದ ಸಾಂಗ್ಗೆ ಸಂಗೀತ ಓ ಮೂವಿದ ಸಾಂಗ್ಗೆ ಒಂದು ಭಜನೆ ಸಾಂಗ್ ಅತಿ ಆರು ದಾನೆ ಬರ್ಪುಜೇರಿ ಸಿಸ್ ಏರಿ ಏರು ಪುಟಾಣಿ ಬರ್ಪುಜಿತ್ತೆ ಓ ಮೂವಿದ ಸಾಂಗ್ಗೆ ಸಂಗೀತ ಸಿಸ್ ಒಂದು ಭಜನೆ ಸಾಂಗ್ ಅತಿ ಶಾಂತಿ ಸಪೋರ್ಟ್ ಉಳ್ಳ ಥ್ಯಾಂಕ್ ಯು ಶಾಂತಿ ಸಿಸ್ ಸಾಗರ್ ಅವರು ಬಂದರು ಹಾಯ್ ಸಾಗರ್ ಅವರೇ ವೆಲ್ಕಮ್ ಲೈವಿಗೆ ಒಂದು ಲೈಕ್ ಕೊಡೋದಿದ್ರೆ ಕೊಡಿ ಆಯಿತಾ ಸಾಗರ್ ಅವರೇ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ನಿಮ್ಮದು ಕೋಡೆ ನವೀನ್ ಅಣ್ಣ ನಾಡೆ 120 ಬಿನ್ನೇರಿ ಇತ್ತೇರಿಸಿ ಸಂದೆ ಕೋಡೆಯನ್ನು ತಿಬರ್ ಜಾತ್ರೆ ಪೋತೀನಿ ಶಾಂತಿಸ್ ಬನ್ನಗನಿ ಕಾಲ್ಕಮ್ಮಿ ಪತ್ತಾತನಿ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾತನಿ ಎಂಗುಲು ಬನ್ನಗನಿ ಕೋಡೆ ಬೈಜ್ಜಾನಿ ನಾನು ಏನ ಲೈವ್ಗಳ ಬೈಜಿ ಕೋಡೆ ವೀಡಿಯೋಲ ತುತ್ತಿಜಿ ಮಧ್ಯಾಹ್ನ ನಾನು ಪೂಜೆ ಪೋದಿತ್ತತೆ ಬೈಯಾಗಿಡೆ ಪೋಯರ ನಮಸ್ತೆ ಪನೊಂದುಲ್ಲೇರು ಸಾಗರ್ ಅವರು ಶಾಂತಿ ಸಪಡುಲ್ಲೇರು ಶಿವಪ್ರಸಾದ್ ಅವರು ಬಂದರು ಹಾಯ್ ಶಿವಪ್ರಸಾದ್ ಅವರೇ ವೆಲ್ಕಮ್ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ಸಾಗರ್ ಅವರೇ ಹಾಯ್ ಗುಡ್ ಮಾರ್ನಿಂಗ್ ಸಾಗರ್ ಅವರೇ ಶಾಂತಿ ಸಪಡುಲೆ ವೀಡಿಯೋ ಭಜನ ಎನ್ನಡ ಉಂಟು ಈ ವಿಡಿಯೋ ಭಜನೆ ಎನ್ನಡ ಉಂಟು ಯಾನೀದಕ್ಕೆ ಮುರಣಿಂಜಿ ರಡ್ಡಿ ತುಯ್ಯೇ ವಿಡಿಯೋ ಶಿವಪ್ರಸಾದ್ ಭಜನೆದ ಶೋಕ ಉಂಡು ಎಲ್ಲೇ ಪಾಡುವೆ ಪಾಡ್ಲೆ ಶೋಕ ಪುಡದೆ ಪದ್ಯ ಒಂದು ರಕ್ಷಿಸಿಸ್ ಕೂಪ್ ಅನ್ನೋದುಲ್ಲೇರು ಶಾಂತಿಸ್ ಸಾಗರ್ ಉಲ್ಲೇರು ಯಾನು ಉಲ್ಲೆ ಮೂಲೆ ಶಾಂತಿ ಸಪೋರ್ಟ್ ಉಲ್ಲೇರು ಓವು ದೇವೇರ್ನ ಸಾಂಗ್ ಒಂದು ಕೃಷ್ಣನ ಸಾಂಗ್ ಶ್ರೀಕೃಷ್ಣ ಪರಮಾತ್ಮನ ಆವ ಕುಲವೋ ರಂಗಪುರ ಓ ಬರ್ಪುಣ್ತುಲೆ ಅವು ಕೃಷ್ಣನ ನಿಪ್ಪುಣು ಹೆಚ್ಚ ಶಾಂತಿ ಸಪೋರ್ಟ್ ಉಲ್ಲೇರು ಏನು ಟಿಫಿನ್ ಅಕ್ಕ ಕೇಳ್ತಾ ಇದ್ದೆ ನನಗೆ ಚಪಾತಿ ಶಾಂತಿ ಸಪೋರ್ಟ್ ಉಲ್ಲೇರು ಥ್ಯಾಂಕ್ ಯು ಶಾಂತಿ ದಾದ ತಿಂಡಿರೆಗ್ ಪೋವಡೆ ಇಜ್ಜಿ ಪೋಪುಜಿ ಎಂತ ಒಳ್ಳೆ 1 ಗಂಟೆ ಒಳ್ಳೆ ಬರ್ತಿ 1 ಗಂಟೆ ಒಳ್ಳೆ ಇನ್ನ ಮೆಗ್ದಿ ಸಿಸಿ ಎನ್ನ ಮೆಗ್ದಿಯಾ ಆರು ಬಲ್ಪುಜಲಿ ಅರೆಗ ಅಲೆಗಿತ್ತ ಇಂಟ್ರೆಸ್ಟ್ ಕಮ್ಮಿ ಆತನು ಅಲ್ಲಿ ಓರೋರ ಶಾರ್ಟ್ ವಿಡಿಯೋ ಪಾಡುವಲ್ ಆತೆ ಬೇಲೆಲ್ಲುಂಡತೆ ಅಂಚ ಇಲ್ಲದ ಬೇಲೆ ನ್ಯಾಪುಂಡು ಅಂಚ ಅಲ್ಲಿ ಬರ್ಪುಜಲಿತ್ತೆ ಅಲ್ಲಿಗೆ ಲೈವ್ ಮಲ್ಪರೆ ಬಂಗ ಹಾಪುಂಗೆ ಅಂಚ ಯಾನ್ ಬಕ್ಕ ವೀಡಿಯೋ ಪಾಡೋದಿಲ್ಲ ಅಲ್ಲಿ ಪಾಡುಜ ಅಲ್ಲಿ ವೀಡಿಯೋ ಎನ್ನ ಚಾನಲ್ ಸಪೋರ್ಟ್ ಮಲ್ಪಲೆ ಮಾತೆಲ್ಲ ಲೈವ್ ಬರ್ತೀನಿ ಕೂಡ ನಾನು ನೋಡಿ ಶಿವಪ್ರಸಾದ್ ಅವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಯ್ತಾ ಎಂಚ ಉಳ್ಳರಕ್ಕ ಯಾನುಷರುಲ್ಲೆ ಈರೆಂಚುಲ್ಲರ್ ನಿಮ್ಮ ಹುಡುಗ ಶಾಂತಿ ಸಿಸ್ ಸಪೋರ್ಟಲ್ಲಿ ಇದ್ದಾರೆ ಉಲ್ಲೆ ಪಣದಿಲ್ಲೇರು ಅವು ರಕ್ಷಿಸ್ ದಾದ ತಿಂಡಿ ರಕ್ಷಸಿಸ್ ಗುಡ್ ಮಾರ್ನಿಂಗ್ ಪಣದಿಲ್ಲೇರು ರಕ್ಷಸಿಸ್ ಶಾಂತಿ ಸಪೋರ್ಟ್ ಉಳ್ಳೇರು ಶಾಂತಿ ಸಿಸ್ ನಮಸ್ತೆ ಪಣದಿಲ್ಲೇರು ರಕ್ಷಸಿಸ್ ಮಾರ್ನಿಂಗ್ ಲೈವ್ ಮಲ್ಪುಲೆ ಪಣದಿಲ್ಲೇರು ಮಾರ್ನಿಂಗ್ ಕೋಡೆ ನೈಟ್ ಮಲ್ದಿತ್ತಾರ ತುಂಬ ದಿನ ಆಯಿತು ಲೈವ್ ನೋಡಿ ಖುಷಿ ಆಯಿತು ಅಕ್ಕ ಥ್ಯಾಂಕ್ ಯು ನಿಮ್ಮ ಹುಡುಗ ಥ್ಯಾಂಕ್ ಯು ಸಂಗೀತ ಸಿಸ್ ನಮಸ್ತೆ ಬಂದಿಲ್ಲ ಕಿರಣ್ ಬ್ರೋ ಶಾಂತಿ ಸಪೋರ್ಟ್ ಮಿಂಚು ಅವ್ರು ಬಂದರು ಹಾಯ್ ಮಿಂಚು ಅವರೇ ಶುಭಾಶಯಗಳು ಅಂತ ಹೇಳಿದೆ ಥ್ಯಾಂಕ್ ಯು ಮಿಂಚು ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿನಿಂದ ಆಫ್ ಮೋನ್ ಆಗಿದೆ ಇನ್ನೂ ಕೂಡ ನಿಮ್ಮ ಸಪೋರ್ಟ್ ಬೇಕು ಓಕೆ ಬಂದು ಧನು ಪೂಜೆಗೆ ಪೋಪುಜರ ಟೆಂಪಲ್ ಗಿನಿ ಎಂಕುಲ್ ತಿಬ್ಬಾರು ಪೋಪಾಯೆ ತಿಬ್ಬಾರು ಪೋಯ 1 ವಾರದ ಜಾತ್ರೆ ಉಂಟದೆ ತಿಬ್ಬಾರು ಅಡೆ ಬೋದಿತ್ತೆ ಆಯ್ ಮಿಂಚು ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಪೋರ್ಟಲ್ಲಿದ್ದಾರೆ ಮಿಂಚು ಅಂತ ಹೇಳ್ತಾ ಇದ್ದಾರೆ ರಕ್ಷಕ್ಕ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು ಶಾಂತಿ ಸಪೋರ್ಟಲ್ಲಿದ್ದಾರೆ ಸಾಗರ್ ಅಂತ ಹೇಳ್ತಾ ಇದ್ದಾರೆ ರಕ್ಷಕ ನೀರು ದೋಸೆ ಸಿಸ್ಪನೊಂದುಲ್ಲೇರು ಎಂಕೊಂದು ಚಪಾತಿ ಕಿರಣ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ ನಿಮ್ಮ ಅವಳು ಕಂಗ್ರ್ಯಾಚುಲೇಷನ್ ಮೋನೋ ಆಗಿದ್ದಕ್ಕೆ ಥ್ಯಾಂಕ್ ಯು ಆಫ್ ಮೋನ್ ಆದದ್ದು ನಿಮ್ಮ ಹುಡುಗ ಆಫ್ ಮೋನ್ ಆದದ್ದು ನಂದು ಇನ್ನು ಫುಲ್ ಮೋನ್ ಆಗಲಿಲ್ಲ ರಕ್ಷಕ ಊಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಪೋರ್ಟಲ್ಲಿದೆ ಯಾನ್ ದೋಸೆ ತಿನ್ನೊಂದುಲ್ಲ ತಿನ್ನೆ
ಗ್ರೇಟಾ ಡಿಸೋಜ್ ಅವರು ಬಂದರು. ಹಾಯ್ ಗ್ರೇಟಾ ಡಿಸೋಜ್ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ ಗ್ರೇಟಾ ಡಿಸೋಜ್ ಅವರೇ. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಎಂಥ ಸ್ಪೆಷಲ್? ಮಿಂಚು ಒಂಜಿ ಜನ ಬತ್ತುಂಡು ಪನೊಂದುಲ್ಲೇರು ಮಿಂಚುಲ್ಲೇರು ಮಿಂಚು ಆಟ ಕೊರೊಂದುಲ್ಲೇರು ಬಕ್ಕ ನಮ್ಮ ಕಿರಣ್ ಬ್ರೋ ಸಪೋರ್ಟ್ ಉಡ್ಲೇರು. ಹಾಫ್ ಮೂನ್ ಫುಲ್ ಮೂನ್, ಹೌದೌದು. ಹಾಫ್ ಮೂನ್ ಅಂದರೆ 3000 ವಾಚ್ ಅವರ್ ಆಯಿತು, ಇನ್ನು 1000 ಆಗಬೇಕು ಫುಲ್ ಮೂನಿಗೆ. ಹಾಗೆ ಅದೊಂದು ಮಾಡಿ ಬಿಟ್ಟದು 3000 ಆದ ನಂತರ ಅಪ್ಲೈಗೆ ಬರ್ತದೆ ನಮಗೆ. ಮಿಂಚು ಅವ್ರು ಯಾರು? ಶಾಂತ ನಮ್ಮ ಶಾಂತ ಸಿಸ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಏನು ಸುದ್ದಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಅವರ ಹತ್ರ ಕೇಳ್ತಾ ಇದ್ದಾರೆ. ಸಾಗರ್ ಅವರು ಇದ್ದೀರಾ? ರಾಕ್ಷಸಿಸ್ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ನೋಡಿ. ನನಗೆ ಯಾರು ಗೊತ್ತಿಲ್ಲ ಇಲ್ಲಿ, ಮಿಂಚುಗೆ ಯಾರು ಗೊತ್ತಿಲ್ಲ ಅಂತ ಇಲ್ಲಿ. ಸ್ವಲ್ಪ ಬ್ಯುಸಿ ರಕ್ಷಕ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಮೇಲೆ ನೋಡಿ, ಮೇಲೆ ಓಲಿ ನಮ್ಮ ಮೆಸೇಜಾ? ಗ್ರೇಟ ಡಿಸೋಜನ ಅವ್ವ ಶಾಂತಕ್ಕ ಚಾಂಡಕ್ಕೇನೊಂದುಲ್ಲೇರು. ಮಿಂಚು ಹಾಯ್ ಬನ್ನೋದಿಲ್ಲ ಅಲ್ಲೇ ಹೇಮಂತ್ ಬರ್ತೀನಿ. ಶಾಂತ ಸಿಸ್ ಒಂದು ನಮ್ಮನೆ ಹೇಮಂತತಿ. ಶಾಂತ ಸಿಸ್ ಆಂಡಿ ಹೇಮಂತ್ ಬನ್ನೋದಿಲ್ಲೇರು ಅತ್ತೆ ಕೂಡ ಬನ್ಪಿನಿ. ಹೇಮಂತೆ ಬನ್ಪಿನಿ, ನಾನು ಹೇಮಂತ್ ಹತ್ತು ಬನ್ಪಿನಿ. ಹೇಮಂತೆ ಏನನ್ನೇ ಮಂಗೆ ಮಲ್ಪುನು. ಶಾಂತ ಅಕ್ಕಲ ಕೋಪ ಮಾಡ್ರೆ ಬರ್ತೀನಿ ಹೇಮಂತ್ ಕೂಡ ದಪ್ಪ. ನಿಮ್ಮ ಹಾಡಿಗೆ ಶೀಟು ಆರಿ ಹೋಯ್ತು ಮೇಲೆ ನೋಡಿ. ಹೌದೌದು, ಎಲ್ಲ ಆರಿ ಹೋಗ್ತದೆ. ನಾನು ಹಾಡು ಹಾಡಿದ್ರೆ ಎಲ್ಲ ಆರಿ ಹೋಗ್ತದೆ ಇಲ್ಲಿ. ಯಾನು ಪವಿ ಅಂತ ಹೇಳ್ತಾ ಇದ್ದಾರೆ. ಪವಿ ಪನ್ಪೇರು ಮಿಂಚು ಅಂದೇಳಿ ಬಳೆ ಚಾಪರ್ಕ ಕಲಾವಿದರ್ನ ಹೊಸ ನಾಟಕ ಓಯೇ ಶ್ರೀಹರಿ ಅವರೇ. ಯಾನು ಪವಿ ಶಾಂತ ಪನದುಲೇರು ಪ್ರಸಾದ್ ಎಕ್ಕಡು ಮೀಯರೆ ಪೋತೀರು ಅಂದಿ. ಯಾರು ಎಕ್ಕಡು ಮೀಯರೆ ಪೋತೀರು ಕೋಡೆ ಬೈಚಿರ ರೈಕೇನು ನಾನು ಕೋಡೆ ಬೀತು ಜರ ಅಂದು. ಶ್ರೀಹರಿ ಅವರೇ ಬಲೆ ಚಾಪರ್ಕ ಪನದುಲ್ಲಾರ ಪರ್ಕ ಈರು ಪರ್ಲೆ ಬಕ್ಕೆ ಅದು ಬರ್ಪೆ 10 ಗಂಟೆದು ಚಾಕ್ ಬರ್ಪೆ ಇತ್ತೆ ಹೊರ ಬಂಜಿ ಗಟ್ಟಿ ಆಗ್ತದೆ ಚಾಪರ್ದು. ಮಿಂಚು ಚಾಣಕ್ಕೆ ಪವಿ ಪಲ್ಲವಿನ ಅಂದಿಗೆ ಪವಿ ಪಲ್ಲವಿ ಅಂತ ಹೇಳ್ತಾ ಇದ್ದಾರೆ. ಪವಿ ಪಲ್ಲವಿ ಅಲ್ಲ, ಕಾಲಿ ದಾದಿ ಹೇಮಂತ್ ಕಾಲಿ ಪಲ್ಲವಿಯಾ? ಹೇಮಂತ್ ಅವರು ಮಿಂಚು ಅಂತ ಹೇಳ್ತಾ ಇದ್ದಾರೆ. ಶ್ರೀನು ಅವ್ರು ಬಂದರು. ಹಾಯ್ ಶ್ರೀನು ಅವರೇ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಹೇಮಂತ್ ಕಡಲ್ಲಾಗೆರೆ ಪೋತಿನ ಆಕೇನೊಂದುಲ್ಲೇರು ಅಂದ. ಹೇಮಂತ್ ಬೀಚಿಗೆ ಪೋತಿನ ತೀರು. ಹೇಮಂತ್ ಬೀಚಿಗೆ ಪೋಂದು ಪುಂಟೋಜೋರು ಬಯ್ಯಾನಾಗ ಜನ ಮಸ್ತ್ ಉಪ್ಪು ಇರುತ್ತೆ ಬೀಚಿದು. ಏರ್ ಪವಿ ಯಾರವನು ಹೇಮಂತ್ ಅದು ನಮ್ಮದೊಂದು ಹೇಮಂತ್ ಇದೆ ಅಲ್ಲ, ಹೇಮಂತ್ ಗೌಡ ಹೇಮಂತ್ ಅದು ಅವರ ಹೇಮಂತ್ ಅಲ್ಲ. ಫೋಟೋ ತುಲೆಗೆ ಶಾಂತಿ ಸಿಸ್ ಫೋಟೋ ತುಲೆಗೆ ಬರ್ಪಾರ ಈರೊಟ್ಟಿಗೆ ಒಡೆ ಬರ್ತೀನಿ. ನಾನು ಬರ್ಪು ಜೋಡೆಲ್ಲ ಇಷ್ಟೊಂದು ಮಾತು ಆಡ್ತೀರಾ ಬಾಯಿ ನೋವಾಗಲ್ವಾ? ಆಗ್ತದೆಯಾ? ಇಲ್ಲಿ ದೊಣ್ಣೆ ನೋವಾಗ್ತದೆ. 1 ಗಂಟೆ ಮಾತಾಡೋದಲ್ಲವಾ ನೀವು? ಫ್ರೀ ಇದೆ ಅಂತ ನೀವು ಅವರೇ. ವೆಲ್ಕಮ್. ನಿಮಗೆ ಲೈವಿಗೆ ಒಂದು ಲೈಕ್ ಕೊಡಿ ನೀವು ಅವರೇ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ಸಬ್ಬಾಗದಿದ್ರು ಒಂದು ಸಬ್ಬಾಗಿ. ಮೀ ಅಂದೆ ಏರ್ಲ ಲೈವ್ಗೆ ಬರೋಚ್ಚು ವಾಸನೆ ಬರ್ಬೋದು. ಅಯ್ಯೋ ದೇವ ಮಿಂಚು ಏರವು ಮರಲ್ಸ್ ಏರ ಗೊತ್ತುಚ್ಚಿ ಮಿಂಚು ಅಲ್ಪ ಉಲ್ಲಾರು ಆಲ್ರೆಡಿ ಇಲ್ಲಡಿಲ್ಲ. ಸರಿ ಬಾಯ್ ಅಕ್ಕ, ಮಿಸ್ ಯು, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮ ಹುಡುಗರೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಶಾಂತಸಿ ಸಪೋರ್ಟಲ್ಲಿದ್ದಾರೆ. ಯಾನು ದಾಯೆ ಬರೋಡು ಓ ಈ ಪನೊಂದುಲ್ಲೇರು ಮಿಂಚು ಒನಕ್ಕೆ ಲೆಪ್ಪುನು ಬೀಚಿಗೆ ಲೆಪ್ಪುನು ಮನಸ್ಸಿನ ಜೀವಭೂಮಿ. ಶಾಂತಕ್ಕ ಮಂಗಲಕ್ಕ ಮಲ್ಪುನ್ ಬರೋದಿಲ್ಲ. ಕಿರಣ್ ಬ್ರೋ ಸಪೋರ್ಟ್ ಉಡಲೆ ಮುಲ್ಪ ಕಾರು ಒಯ್ಪೀರ್ ಮಾರೆ ಪಾಪದ ಕಲ್ನ ಕಾರ ಅವುಯೇ ಅನು ಅಕ್ಕ ಇಜ್ಜಿಯೇ ಅನು ಅಕ್ಕ ಇಜ್ಜೇರು ಅನು ಅಕ್ಕ ಬರಂದೆ ಸಮಯ ಅಡು ಗೊತ್ತುಂಡೆ. ಅನು ಸಿಸ್ ಮಸ್ತ್ ಸಮಯ ಅಡು ಬರಂದೆ. ಮಿಂಚು ಈ ಪೋವರ್ಚಿ ಆಯನ ಒಟ್ಟಿಗೆ ಆಯ ಸರಿ. ಅಯ್ಯೋ ದೇವ, ನಾನು ನಿಮ್ಮ ಲೈವ್ ಬರೋದೇ ಭಜನೆ ಕೇಳೋಕ್ಕೆ ಅಕ್ಕ. ಹೌದಾ? ಖಂಡಿತ ಬನ್ನಿ ಖಂಡಿತ ಆಡ್ತೇನೆ ಭಜನೆ. ನನಗೆ ಕೂಡ ಭಜನೆ ಆಡಲಿಕ್ಕೆ ಇಷ್ಟನೇ.
ನಾನು ನಿಮ್ಮ ಮನೆಗೆ ಬರೋದು ಭಜನೆ ಹೊಸ ಆಟ ಪೆರ್ಲಡು ಪರ್ಲು ಹೌದಾ ಹೊಸತಾ ಪೆರ್ಲಾಡು ಪೆರ್ಲಾಡು ಪರ್ಲು ಅವು ಹೊಸ ಕೂಡ ತಿಳಿಪುರು ಹೇಮಂತ್ ಪನದುಲ್ಲೇರಿ ಶಾಂತಿ ಸಿಸಿ ಹೇಮಂತ್ ಪನ ಇಂಚದು ಒಂದು ಇಂಚು ರಡ್ಡು ಕಣ್ಣನ ಹೇಮಂತ್ ನನ್ನ ಹತ್ರ ಮಾತಾಡಬೇಡ ಹೇಮಂತ್ ಪಾತೆರೆ ಚಿಗಿರಿ ಶಾಂತ ಅಕ್ಕಗೆ ಆತಂಡ ಯಾನು ಏರಿಂದ ಆತನ ಈರು ಏರಿಂದ ಆತನ ಮಾತಿರ ಗೊತ್ತುಂಡು ಅಲ್ಪ ಬುಕ್ಕು ಉಂಡೆ ಸಂಗ್ಸಿಸಿ ಅಂದಂದು ಉಂಡು ಸಾಗರ್ ನೀನು ಪಾಪವಾ ಅಂತ ಕೇಳ್ತಾ ಇದ್ದಾರೆ ಉಲ್ಲೆ ಪನದುಲ್ಲೇರು ಮಿಂಚು ಬರ್ಪರ ಪನದುಲ್ಲೇರು ಮಿಂಚು ಬರ್ಪುಜಿರಿ ಮಿಂಚು ಬೆಚ್ಚಾಪುಣಿತಿರ್ಲಿ ಎತ್ತಾಡ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನ ಬಗೆ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನ ಬಗೆ ಮುಲ್ಪಂಜ ಅಕಲ್ನ ಬಿಲ್ಡಿಂಗ್ದ ಶೀಟ್ ಉಂಡತೆ ಆಯ್ತಾ ಒಂದು ಪೂರ ಒಂದಾತಂದು ಡೆಬಿಟ್ ಪೂರ ಪೋತುಂಡು ಗಾಳಿಗೆ ಈ ಥರ ಆಪುಣ ಅಂತ ಉಂಟು ಅದು ಓಲ್ಪೋದು ಬೂರು ನಾವು ದೇವರು ಗೊತ್ತು ದಾಲ ಹಾಕೊಂಡು ತೂಂಡಲ ದಾಲ ಮನೆ ಪೂಜೆರು ಮಾರ್ರೆ ಎಡಗ ತಾಗಂಡ ಪೋಡಿಗೆ ಹಾಕೊಂಡು ಜೋರು ಗಾಳಿ ಬರ್ತನ ಮಿಂಚು ಅಂತ ನಗ್ತಾ ಇದ್ದಾರೆ ನನ್ನ ಸ್ಟೇಟಸ್ ಯಾಕೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಬೆಚ್ಚಾಂಡ ಮಿಂಚು ಅಂದು ಸಾಗರ್ನ ಸ್ಟೇಟಸ್ ನೋಡಿದರೆ ನೀವು ಅಲ್ಲ ಇವು ಅಂತ ಹೇಳ್ತಾ ಇದ್ದೆ ನನ್ನ ಸ್ಟೇಟಸ್ ಯಾಕೆ ಇಲ್ಲ ಅಂದೆ ಮಿಂಚು ಡಿ ಪಿ ಇಜ್ಜ ಹಾಗೆನೊಂದುಲ್ಲೇರು ಅಲೆ ಮಿಂಚು ನೆಕ್ ಮರ್ಲಿಗೆ ಸರಿ ನೆರಲೆ ಪನದುಲ್ಲೇರು ಶಾಂತಕ್ಕ ಅಲ್ಲಿ 12:30 ಆಗಿದೆ ಪನದುಲ್ಲೇರು ಓಲಿಯೇ 12:30 ಮಿಂಚು ಮೊನ್ನೆ ಡಿ ಪಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಕ್ಕ ದಾದ ಮಿಂಚು ಮಂಗಲಕ ಮಲ್ಪುನು ಈರಿ ಯಾಲ್ಲ ಮಂಗಲಕ ಮಲ್ಪುನು ಮಿಂಚುಲ ಮಂಗಲಕ ಮಲ್ಪುನು ಶಾಂತಲ ಮಂಗಲಕ ಶಾಂತಿಸಿಲ ಮಂಗಲಕ ಮಲ್ಪುನು ಬಕ ಈರೆಗೆ ಏರ್ಪುರ ಸರಿ ತೋಜುವರು ಪಲ್ಲೆ ಹೇಮಂತ್ ಎಂಕ ಡೌಟ್ ಈರೆ ಮಂಗಲಕ ಮಲ್ಪುನ ಅಂದು ರವಿಸಾಗರ್ ಅವರು ಬಂದರು ಹಾಯ್ ರವಿಸಾಗರ್ ಅವರು ವೆಲ್ಕಮ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ತಿಂದ್ರಿ ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ ಒಂದೊಂದು ಹೌದಾ ಎಂತ ಇತ್ತು ಅಷ್ಟು ಕೂಡ ಮಿಂಚು ಅಂತ ಹೇಳ್ತಾರೆ ಯಾರ ಡಿ ಪಿ ಬಾಯ್ ಅಕ್ಕ ಬಾಯ್ ಹೇಮಂತ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಗಡಿ ಬರ್ತದೆ ಹಿಂಗೆ ಲೈಕ್ ಕೊಟ್ಪಾರು ಅಕ್ಕ ಸಪೋರ್ಟ್ ಮಾಡ್ತದಲ್ಲ ಥ್ಯಾಂಕ್ ಯು ನಿಮ್ಮ ಡಿ ಪಿ ಅಂತ ಹೇಳ್ತಾ ಇದ್ದಾರೆ ನನ್ನದ ಅಂತ ಹೇಳಿದರೆ ಪಿಂಕ್ ಡಿ ಪಿ ಹೌದು ಇವತ್ತಿಲ್ಲ ಡಿ ಪಿ ಖಾಲಿ ಆಗಿದೆ ಅದೇನಾಗೆ ಹೇಮಂತ್ ನಿಜವಾಗಲು ಪೆಟ್ಟು ಕಮ್ಮಿ ಮಾಡೋದಿಲ್ಲ ಹೇಮಂತ್ ಗಾಡಿ ಬರ್ಪುಡು ಪೋಪುಡು ಕೋಪ ಬಾರ್ದು ಹೋಪಿ ಹೇಮಂತ್ ಹೌದು ಪಿಂಕ್ ಡಿ ಪಿ ಆಯ್ತು ಡಿ ಪಿ ಇಜ್ಜಿ ಹೇಮಂತ್ ನಿಜವಾಗಲು ಅದು ಕೇಳಬೇಕಿತ್ತು ಈಗ ಹೇಮಂತ್ ಇದ್ದರೆ ಬೈತಾರೆ ಸಾಗರ್ ನಿಮಗೆ ಈಗ ನೋಡಿ ಈಗ ಹೇಮಂತ್ ಬರ್ತಾರೆ ಸಾಗರ್ ಮಂಗಲ ಕಮಲ್ ಪನ್ಪೇರ್ ನೋಡಿ ಬೇಕಾದ್ರೆ ಈಗ 16,000 ಲಾರಿಯರ ಬ್ಲ್ಯಾಂಕ್ ಡಿ ಪಿ ಅಂತ ಹೇಳ್ತಾ ಇದ್ದಾರೆ ವಲ್ಲ ಹೇಮಂತ್ರ ಸ್ಟಾರ್ಟ್ ಆಂಡೆ ಯಾಕಂದ್ರೆ ಕೀ ಕೊಡ್ತೀಯ ಅದೆಲ್ಲ ಇತ್ತಾಗ ಸ್ಟಾರ್ಟ್ ಆಂಡೆ ಹೇಮಂತನ ರಾಕ್ಷಸಿಸ್ ಬಂದ ಎಲ್ತೊಂದುಳ್ಳೇರು ಅಲ್ಲ ಹೇಮಂತದ ತುಳಿ ಇತ್ತ ಪವರ್ ಬರ್ತನೆ ಹೇಮಂತ ಓಪಿನಾರ ಬೀರ ಬರ್ತನೆ ಒಂದುಳ್ಳೇರು ನಾಳೆ ಬನ್ನಿ ಡಿ ಪಿ ಹಾಕಿ ಬರ್ತೇನೆ ನಾಳೆ ಡಿ ಪಿ ಹಾಕಿ ಬರ್ತಾರೆ ಅಂತವರು ಎಂತ ಜಗಳ ಶುರು ಆಯ್ತು ಅಂದು ಹೇಮಂತ್ ಬೆಚ್ಚಾಣಿತ್ತೆ ಹೇಮಂತ್ಗ ಇತ್ತ ನೆರೊಂದುಲ್ಲೇರೆ ಹೇಮಂತ್ ಒಂತೆ ಚೂರು ದಾದನ ಒಂತೆ ಪವರ್ ಬರ್ತದೆ ಬಕ್ಕ ದಾದ ಪಾತೆ ಅತ್ತಿ ಹೇಮಂತ್ ಈರನದೆ ಮಾತಿರ್ಗ ಮಂಗಲಕ ಮಣ್ಣಾಗ ಹಾಕ್ಲೇ ಬೇಜಾರ ಪೂಜ ರವಿಸಾಗರ್ ಅವರು ಹೋದ್ರ ಲೈಕ್ ಕೊಡಲಿಲ್ಲ ಯಾರು ಕೂಡ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ ಹೇಮಂತ್ ನಿಜ ಬಿಟ್ಟು ಹೌದು ನೀವು ಅವನಿಗೆ ಬೈದಕ್ಕೆ ಅವನು ತೆಗ್ದ ಅವನು ಹೇಮಂತ್ ಉಲ್ಲಾರಿ ಶಾಂತಿ ಬಿಗ್ ಬಾಸ್ 2 ಇಯರ್ ಒಬ್ಬ ಬಿಗ್ ಬಾಸ್ ಧ್ರುವಂತನಲ್ಲ ಪಕ್ಕ ರಾಕ್ಷತನ ಗಲಾಟೆನೇ ಗಲಾಟೆ ಅಕ್ಲಿರ್ದು ಜಾಸ್ತಿ ಮೊಕಲ್ಲ ಗಲಾಟೆದು ಬೇರೆ ಖುಷಿ ಆಪು ಆಯ್ಲ ಬಿಟ್ಟು ಪೂಜೆ ಮೊಲ್ಲ ಬಿಟ್ಟು ಪೂಜೆ ಲಂಚ್ ಆಪು ಶಾಂತಿಸಿಸ್ ಬಿಗ್ ಬಾಸ್ 2 ಇಯರ್ ಬಂದ ಅಂದು ದಾದ ಮರಳು ಲಡೈ ರಾಕ್ಷಸಿಸಿ ಎಂತ ಜಗಳ ಅಂದಿಯೇ ಜಗಳದು ಎಣ್ಣೆಂದು ಹಾಕು ಅಕ್ಲಿಗೆ ಅಕ್ಕಲ ಅವನು ಟಾಸ್ಕ್ ಮಾಡ್ಬೇರು ಮೊಕಲ ಜಗಳ ಮುಂದೆ ಯಾನು ಲೇಟ್ ಆಂಡ ಅವು ಯಾನು ಕಟ್ಟಬಾರ್ದು ಜೇಮ್ ಅಂತೀರೇನು ಲೇಟ್ ಆಂಡ ಈರ್ಗ
ನನಗೆ ಲೇಟ್ ಆದ ಬಂದ್ಬರು ಕೂಡ ಬರ್ತಾರೆ ಕೂಡ ಮೆಸೇಜ್ ಮಾಡ್ಯಾರ ಅಂದು ದಾದ ಮನೆ ಎಂತ ಜಗಳ ಹೌದು ರಕ್ಷಸಿಸ್ ಬರೋದಿಲ್ಲ ಯಾನು ಲೇಟ್ ಆಂಡು ಸೋಲೋ ಬಂದರು ಆಯ್ ಸೋಲೋ ತಿಂಡಿ ಆಯ್ತಾ ಬಾಯ್ ಮನಲ್ಲೇರು ಜಗ್ಗಣೆ ಬತ್ತೀರ ಹಾಯ್ ಜಗ್ಗಣ್ಣ ವೆಲ್ಕಮ್ ಹಾಯ್ ದುರ್ಗಕ್ಕ ಪನದುಲ್ಲೇರು ಜಗ್ಗಣ್ಣ ಚಾಪರಿಯರ ತಿಂಡರ ದಾದ ತಿಂಡಿ ಜಗ್ಗಣ್ಣ ನೀನು ಕಾಣದ ವೀಡಿಯೋ ಬಾಕಿಂಡು ಬೇರೆ ಬಕ್ಕ ತೂಪೇವೆ ಕೆಲವು ಜಂತ ಎಲ್ಲ ಕೊಯ್ಯಾನಿ ನೀ ಕೋಡೆ ವೀಡಿಯೋ ಏರ್ನಲ್ಲ ತುತ್ತು ನೀನು ತೂಪೆ ಮಾತೇನಲ್ಲ ಮಲ್ಲೇಜಿ ಶಾಂತಿ ಸೇಫ್ ಆಯಲತ್ತೆ ರಕ್ಷಿತ ಪನ ಅಂದು ಹೊರಪೋಡಿಗೆ ಆಣತೆ ರಕ್ಷಿತ ಪಣ ವೋಟಿಂಗ್ ಲೈನ್ ಸೋಂಪನ ಆತು ಜತೆ ಅಂಚೊಂಜಿ ಧೈರ್ಯ ಸೋಳು ಅಣ್ಣ ಅಂತ ಹೇಳ್ತಾ ಇದ್ರೆ ಸಾಗರ್ ಮಂಗಳ ದಾದ ಪಾತೆಯನ್ನು ಕೇಳಿದಿಲ್ಲ ಮಗಳ ದಾದ ಪಾತೆಯನ್ನು ಕೇಳಿದಿಲ್ಲ ಹಾಯ್ ಶಾಂತ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಶಾಂತಿ ಅಕ್ಕ ಅಂತೇಳಿ ಸೋಲೋ ದಾನೆ ಬೈಜಿ ಎಂದು ತೂಪುಣು ಬನದುಲ್ಲೇರು ಸಾಗರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಕ್ಷಿತ ಹೆಸರಿನವರು ತುಂಬ ಲಕ್ಕಿಯಾ ನಿಮ್ಮದು ಕೂಡ ರಕ್ಷಿತ ಅಲ್ಲ ರಕ್ಷಸಿಸ್ ಅಂದು ರಕ್ಷಸಿಸ್ ಬನ ಶಾಂತ ಮ್ಯಾಮು ಎಂಥ ಅವಸ್ಥೆ ಅಂತ ಹೇಳಿದೆ ದಾದಾಂಡಿಯೇ ಎಂತಾಯ್ತು ಸೋಲು ಹೇಮಂತ್ ರಕ್ಷಕ ಹಾಯ್ ಅಂತ ಹೇಳ್ತಾರೆ ಹಾಯ್ ಜಗ್ಗಣ್ಣ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್ ಮಂಗ ಅಂತ ಹೇಳ್ತಾ ಇದ್ದಾರೆ ರಕ್ಷಾ ಮ್ಯಾಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಅಂತ ನಗ್ತಾ ಇದ್ದಾರೆ ನನ್ನ ಅಮ್ಮ ನನಗೆ ಇಟ್ಟ ನೇಮ್ ಅದು ಚಂದ ಉಂಟು ರಕ್ಷಿತ ನೇಮ್ ಚಂದ ಉಂಟು ನವೀನ್ ಬ್ರೋ ಬರ್ತೀರಿ ನವೀನ್ ಬ್ರೋ ಇನ್ನು ಲೇಟ್ ಆಂಡಿಯೇ ಬನ್ನಾಗ ಕೋಡೆ ಲೈವ್ ಬರ್ರಾಯ್ಜಿ ಕೋಡೆ ತಿಬ್ಬರ್ ಜಾತ್ರೆ ಪೋತಿ ನಾವೇ ಇನಿ ಬರ್ಪೆ ಇನಿ ದಿಂಚ ಲೈಕ್ ಕೋಡೆ ವೀಡಿಯೋಲ ತುತ್ತಿಜಿ ಏರ್ನಲ್ಲ ವೀಡಿಯೋ ತುತ್ತಿಜಿ ಒಂಜಿ ಮೊಬೈಲ್ ಉಪ್ಪುಣತೆ ಅವು ಲೈವ್ ಆದನಾಗ ಅರ್ಧ ಚಾರಿ ಎಂಚ ಪೋಪ್ ಖಾಲಿ ಆಪುಣಂದಿ ಬಕ್ಕ ವೀಡಿಯೋ ತೆಪ್ಪುನಾಗ ಸ್ಟ್ರಕ್ಕೇ ಆಪಿನ್ ಮಾರ್ರೆ ಗುಡ್ ಮಾರ್ನಿಂಗ್ ಶಾಂತಕ್ಕ ದುರ್ಗಕ್ಕ ಬನೋದಲ್ಲಿ ಮ್ಯೂಟ್ ಲೈವ್ ಬನೋದಲ್ಲೇರಾ ಓಕೆ ನನ್ನ ಹೆಸರಿನವ್ರು ಎಲ್ಲಿ ಹೋದ್ರು ವಿನ್ ಆಗ್ತಾರೆ ಹೌದೌದು ರಕ್ಷಿತಾ ಗುಡ್ ಮಾರ್ನಿಂಗ್ ಜಗ್ಗಣ್ಣ ಗುಡ್ ಮಾರ್ನಿಂಗ್ ರಕ್ಷಿತ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ನವೀನ್ ಅಣ್ಣ ಅಂತ ಹೇಳ್ತಾರೆ ಶಾಂತಿಸಿ ಮ್ಯೂಟ್ ಸಪೋರ್ಟ್ ಓಕೆ ನವೀನ್ ಬ್ರೋ ಮಂಗ ಏಮಂತೆ ಜನರು ಕೆಲವೊಮ್ಮೆ ಹೊಗಳುತ್ತಾರೆ ಕೆಲವೊಮ್ಮೆ ತೆಗಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೋಲು ಅವರು ಯಾನ್ ಲೈವ್ ತೂತೆ ಕೋಡೆ ತಿಬರಾಯಣ ಅಂದಂದು ತಿಬರಾಯಣ ಕೋಡೆ ಗೌಜಿದೆ ಮಸ್ತು ರಶ್ಶಿ ನಿಂಗಳೊಂದು 5 ಗಂಟೆ ಪೋತಾ 5 ಗಂಟೆ ಕಾಲು ಕಮ್ಮಿ ಪತ್ತಾತನ ಮನ್ನಾಗ ನನ್ನ ಹೆಸರನ್ನು ಯಾರ ಕುತಂತ್ರ ನಡೆಯುವುದಿಲ್ಲ ಅಂತ ಹೇಳ್ತಾರೆ ರಕ್ಷಿಸಿ ಸೋಲೋ ಅಂತ ನಗ್ತಾ ಇದ್ದಾರೆ ರಕ್ಷಿತ ಅಂದರೆ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಹೌದು ರಕ್ಷಾ ಕವಚ್ ಅದೇ ರಕ್ಷಿತ ಪಂಡ ರಕ್ಷಣೆ ನಮ್ಮ ತುಳುಗಳು ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವೀನ್ ಬ್ರೋ ಇರ್ನಲ್ಲ ವೀಡಿಯೋ ತೋರ ಬಾಕಿಂಡು ಜಗ್ಗಣ್ಣನ ಬಾಕಿಂಡು ಬಾಕಿ ಏರ್ ಕೂಡ ವೀಡಿಯೋ ಪಾಡ್ದಿರು ಗೊತ್ತಿಜ್ಜಿ ಜಾನ್ವಿಸಿಸ್ನ ಬಾಕಿಂಡು ಪೂರನ ವೀಡಿಯೋ ತೋರ ಬಾಕಿಂಡು ರಕ್ಷಸಿಸ್ನ ಲೈವ್ ಒಂದು ಅಂದಿಯರುಂಡು ಕೋಡೆ ಅದು ಕೋಡೆ ಬೈದಿರಿ ಅನ್ ಕೋಡ್ತಿದ್ದಿ ಕೋಡೆ ಸೋಲೋ ಹಾಯ್ ಪನದಲ್ಲೇರು ಮಂಗನ ಕಪಿ ಚೇಷ್ಟೆ ಜಾಸ್ತಿ ಉಂಡು ಮೂಲು ಪನದಲ್ಲೇರು ಗೇರ್ ಮಂಗಣ್ಣ ಕಡ್ಲೆಕಾಯಿ ನಿಂಗಣ್ಣ ಲೈಕ್ ನನ್ನ ಪನದಲ್ಲೇರು ಥ್ಯಾಂಕ್ ಯು ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್ ನಗ್ತಾ ಇದ್ದಾರೆ ಸೋಲೋ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಸಿಸ್ ಶಾಂತ ಸಿಸ್ ಅಂತ ನಗ್ತಾ ಇದ್ದಾರೆ ಸಾಗರ್ ಇದ್ದಾರೆ ಕೆಲವೊಬ್ಬರು ಅಂತ ಹೇಳ್ತಾ ಇದ್ದಾರೆ ಸಾಗರ್ ಯಾರು ಸೋಲು ಅಣ್ಣ ಅಂತ ಹೇಳ್ತಾ ಇದ್ದಾರೆ ಸೋಲೇ ಇಲ್ಲ ನಿನ್ನ ಹಾಡುವಾಗ ರಕ್ಷಿಸ್ ಹೌದು ಮಂಗ ಕಥಾ ಜಾಸ್ತಿ ಇದೆ ಲೈವಲ್ಲಿ ಕಾಟ ಜಾಸ್ತಿ ಇದೆ ಪ್ರಸಾದ್ ಮೀಯರೆ ಪೋತೆ ನನ್ನ ಬೈತಿ ಆರು ವಾನಮ್ನೆ ಮೀಪಿನ ಹೆಂಗೆ ಗೊತ್ತಾವ್ಜಿ ಎಲ್ಲರಿಗೂ ನಿಮ್ಮ ರೆಸ್ಪೆಕ್ಟ್ ಇದೆ ಸೋಲು ಅಣ್ಣ ಅಂತ ಹೇಳಿದ್ದಾರೆ ಎಲ್ಲರಿಗೂ ಅನ್ವಯ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಕುದ್ರೋಳಿ ಬೈಜೆ ಮಲಮಂಗೆ ಏರಿಯೇ ಕುದ್ರೋಳಿ ಏರು ಕುಡೋರಿ ಬೈಜ್ಯಾ ಕುಡೋರಿಯಾ ಶಾಂತಸಿಸ್ ಉಲ್ಲೆ ಮಿತ್ತು ಪನದಲ್ಲೇರು ರಕ್ಷಸಿಸ್ ಉಲ್ಲೆ ಮಿತ್ತು ಪನದಲ್ಲಿ ರಕ್ಷಸಿಸ್ ಅಂಚೆನೆ ಪನದಿಲ್ಲ ದುರ್ಗಸಿಸ್ ನಮಸ್ತೆ ಪನದಲ್ಲೇರು ಕೇಶವ್ ಬ್ರೋ ಹಾಯ್ ಕೇಶವ್ ಬ್ರೋ ವೆಲ್ಕಮ್ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ನಿಮ್ಮದು ಎಂತ ತಿಂಡಿ ಕೇಶವ್ ಬ್ರೋ ತಿಂಡಿ ಎಂತ ದಾದ ತಿಂಡಿ ತಿನ್ನಿಯಾರಿ ಕೇಶವ್ ಬ್ರೋ ಮಸ್ತ್ ಮಂಗನಕಲು ಉಲ್ಲೇರ ಅಂದ್ ಲೈವ್ಡು ಮಾತೆಲ್ಲ ಏಮಂತ ಮಾತೆಲ್ಲ ಮಂಗೆ ಬಂತು ಹುಡ್ತುಂಡು ಹೇಮಂತಗೆ ಮಾತೆಲ್ಲ ಮಂಗನಕುಲೆ ಅಂಜೆ ನಮ್ಮ ಪೂರ ಮಂಗನಕುಲೆ ಪೂರ ಸೋಲು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಕೇಶವ್ ಬ್ರೋ ದಾಯಿ ರಕ್ಷಸಿಸ್ ಪಣದಲ್ಲಿ ಕೇಶವಣ್ಣ ನಮಸ್ತೆ ಪಣದಲ್ಲಿ
ಸೋಲು ನಮಸ್ತೆ ಅಂತ ಹೇಳಿದೆ, ಕೇಶವಣ್ಣ ನಮಸ್ತೆ ಅಂತ ಹೇಳಿದೆ, ಶಾಂತಿಸಿ ಉಡುಪಿಡು ನೀರು ಪುರ ಪ್ರಸಾದ್ ಖಾಲಿ ಮಲ್ಪರಿಗೆ ಅಂದ ದುಮ್ಮೆ ನೀರು ಬರ್ಪುಜಿ ಪೈಪುಡು 4 ದಿನ ಕೊರ ಬರ್ತೀನಿ. ಶಾಂತ ಮ್ಯಾಮ್ ಲೈವಲ್ಲಿ ಸೀರಿಯಸ್ ಆಗಿ ಜಗಳ ಮಾಡಬಾರದು. ಜಗಣ್ಣ ಮಲ್ಲೆಜ್ಜಿ ಜಗಣ್ಣ ಕೋಡೆಲ ಪಾಡ್ದಾರಿ ಇದು ಮಲ್ಲೆಜ್ಜಿ ಜಗಣ್ಣ ಕೋಡೆಲ ಪಾಡ್ದಾರು. ಕೇಶವ್ ಸಾಗರ ಆಂಡಿಯೇ ಪನೊಂದುಲ್ಲೇರು ಕಾಫಿ ಟೀ ಆಯಿತಾ ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನಂದಾಗಿದೆ, ನನಗೆ ಚಪಾತಿ ಮನಷ್ಟೇ ಅವರೇ, ನಿಮಗೆ ಎಂತ? ರಕ್ಷಸಿಸ್ ಬಂತು ಹೇಳ್ತೊಂದುಲ್ಲೇರು, ಇಲ್ಲಿ ಸಿಕ್ಕಿದ ಸಮಯ ನಗು ನಗುತ್ತಾ ಕಳೆಯಿರಿ. ಹೌದೌದು, ನಮಗೆ 1 ಗಂಟೆ ನಾನಿಲ್ಲಿ ಕೂತ್ಕೊಳ್ತೇನಲ್ಲ, ತುಂಬ ನಗ್ನಗ್ತಾ ಇರ್ತೇನೆ. ಮತ್ತು ನಮ್ಮದು ಕೆಲಸ ಪ್ರಾಬ್ಲಮ್ಸ್ ಅದೆಲ್ಲ ಇದ್ದೇ ಇರ್ತದೆ, ಅದೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇದ್ದೇ ಇರ್ತದೆ. ಆದರೆ ಇಲ್ಲಿ 1 ಗಂಟೆ ಕೂತ್ಕೊಳ್ತೇನಲ್ಲ, ನಾನು ಅದನ್ನೆಲ್ಲ ಮರಿತೀನಿ, ಯಾವುದು ಟೆನ್ಷನ್ ಇದೆಯಲ್ಲ ಅದೆಲ್ಲ ಮರಿತೀನಿ. ಮತ್ತೆ ಇಲ್ಲಿಂದ ಲೈವ್ ಎಂಡ್ ಮಾಡಿದ ನಂತರ ಮತ್ತೆ ಇನ್ನು ತಲೆಗೆ ಬರ್ತದೆ ಅದೆಲ್ಲ. ಹಾಗೆ ಇಲ್ಲಿ ಇರುವಷ್ಟು ಹೊತ್ತು ನಾನು ಕೂಡ ನಗ್ನಗ್ತಾನೆ ಇರ್ತೇನೆ. ಹಾಗೆ ಜಗಳ ಇಲ್ಲ, ಕಾಮಿಡಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 20 ರೂಪಾಯಿ ಬಂತು, ಚಹಾ ಕುಡಿದು ಬನ್ನಿ. ಆಯ್ತು 20 ರೂಪಾಯಲ್ಲಿ ಚಹಾ ಕುಡಿಯುವ, ಬರ್ತೀರಾ ಸಾಗರ ಅವರೇ? ಹೋಗಿ ಬರುವ. ಯಾರು ಸೀರಿಯಸ್ ಆಗಬೇಡಿ, ಹೌದೌದು ಸೀರಿಯಸ್ ಆಗಬೇಡಿ ಯಾರು ಕೂಡ. ಕೇಶವ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಕೇಶವ್ ಬ್ರೋ ಸೀರಿಯಸ್ ಆದರೆ ಹಾಸ್ಪಿಟಲ್ಗೆ ಹೋಗಿ ಅಂದಿಯೇ, ಸೀರಿಯಸ್ ಅವೈಲೇಬಲ್ ಇತ್ತು ಹೋಗ್ಲ, ಸೀರಿಯಸ್ ಅವೈಲೇಬಲ್ ಅಪ್ಪ ಮಂಡೆಗೆ ದೇತೊಂದು ಬಕ್ಕ ಟೆನ್ಷನ್ ಹಾಕೊಂಡು ಮಸ್ತೊಂದು ಹಾಕೊಂಡು ಹೆಂಗೆ ಹೋಗ್ಲ ಏನೊಂಚೂರು ಚೂರು ರೀತಿಯಲ್ಲಿ ವಿಷಯ ಎಲ್ಲ ಹೆಂಗೆ ಮಲ್ಲ ಟೆನ್ಷನ್ ಹಾಕೊಂಡು ಒಂದು ಅದನ್ನು. ಸ್ವೀಟ್ ಯಾವಾಗ? ಸ್ವೀಟ್ ಅಂಗಡಿಯಲ್ಲಿ ಇಲ್ಲ ಅಂತೆ, ಖಾಲಿ ಆಗಿದೆ ಅಂತೆ. ಅಂಗಡಿಯಿಂದ ಬಂದ ನಂತರ ಸ್ವೀಟ್ ಆಯಿತಾ. ಅದು ಅಂದರೆ ಇವತ್ತು ಇನ್ನು ಹೊಸ ಮಾಡ್ತಾರಲ್ಲ ಸ್ವೀಟ್, ಆಗ ತರುವ. ಅದು ತುಂಬ ದಿನದ್ದು ಬೇಡ. ಸೋಲೋ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು. ಲೈಕ್ ಕೊಡಿ ಅಂತ, ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹೌದು ಲೈಕ್ ಕೊಡಿ, ಅದಕ್ಕೆ ಲೈವ್ ಡೈಲಿ 3 ಗಂಟೆ ಮಾಡಿ. 3 ಗಂಟೆಯಾ? 3 ಗಂಟೆ ತುಂಬ ಕಷ್ಟ ಆಗ್ತದೆಯಾ? 3 ಗಂಟೆ ತುಂಬ ಕಷ್ಟ ಆಗ್ತದೆ. ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಕಷ್ಟ ಆಗ್ತದೆ. ಮತ್ತು ಮಕ್ಕಳು ಬರುವಾಗ ಕೆಲಸವೇ ಆಗೋದಿಲ್ಲ, ಕೆಲಸನೇ ಮಾಡ್ತಾ ಇರ್ತೇನೆ, ಹಾಗೆ ಆಗ್ತದೆ. 2:30 ತನಕ ಕೆಲಸವೇ ಆಗ್ತದೆ. ಇಲ್ಲದಿದ್ದರೆ ಸ್ವಲ್ಪ ಬೇಗ ಕೆಲಸ ಮುಗಿದು ಕೂತ್ಕೊಳ್ತೇನೆ. ಮನೆ ಕೆಲಸ ಉಂಟಲ್ಲ ತುಂಬ, ಅದಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ಸಂಜೆ ಹೊತ್ತು ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಆಗೋದಿಲ್ಲ. ನನಗೆ ಯಾರು ಬೈದರು ಅದು ಅವರಿಗೇನೆ ಅಂತ ಹೇಳ್ತಾ ಇದ್ದಾರೆ. ಜಾಲಿ ಲೈವ್ ಅಂತೇಳಿ ತಗಡು ಬೆಚ್ಚ ಉಂಡು ಐಕೆ ರಾಪುಂಡು ಅತ್ತು ತಗಡು ಬೆಚ್ಚದ ಗಾಳಿ ಉಂಡು, ಗಾಳಿ ಮಸ್ತುಂಡು. ಸಚಿನ್ ಅವರು ಬಂದರು ಅವು ಅಕ್ಕಲ್ನ ಬಿಲ್ಡಿಂಗ್ ಆಯ್ತು ಪೋತುನೈತದೆ ಬಿಟ್ಟು ಪೂರ ಪೋತು ಹೆಂಗೆ ತೂನಾ ಪೋಡಿಗೆ ಅಪ್ಪನ ವ್ಯಾಪಾರ ಅಟ್ಟುನ ಒಂದು ನಡುತ್ತರ ಅಡ್ಡು ಮೇಯ್ತ ಉಂಡು. ಸಚಿನ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಚಿನ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಲೈವಿಗೆ ಒಂದು ಲೈಕ್ ಕೊಡಿ. ಜಾಲಿ ಮಿತಿ ಮೀರಬಾರ್ದು ರಕ್ಷಸಿಸ ಅಂತ ಹೇಳ್ತಾರೆ. ಹೌದು ಸಾಗರ್ ಹುಲಿಯ ಮುಂದೆ ಎಲಿಯ ಆಟ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಯಾವ್ದು ಮೇಡಮ್? ಟಿಫಿನ್ ಆಯಿತಾ? ಆಗಿದೆ ಸಚಿನ್ ಅವರೇ, ನಮ್ಮದು ಮಂಗಳೂರು. ನೀವು ಹೊಸಬ್ರ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ? ಮತ್ತು ಈ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. 20 ರೂಪಾಯಿ ಯಾವ ಬ್ಯಾಂಕ್ ಸಹ ಫಿಕ್ಸ್ಡ್ ಇರ್ತೀರಾ? ಯಾವ ಬ್ಯಾಂಕ್ ಆದರೂ ಆಗ್ಬೋದು. ಈಗ ನಾನು ಯಾವ ಬ್ಯಾಂಕಲ್ಲಿ ಇಡುದು ಅಂತ ನಿಮ್ಗೆ ಹೇಳಬೇಕಾ? ಕೇಶವಣ್ಣ ಯಾರು ಇಳಿ 20 ರೂಪಾಯಿ ಅಂದರೆ ನಮಗೆಲ್ಲ ಅದು ಕೂಡ ಒಂದೊಂದು ರೂಪಾಯಿ ಕೂಡ ನಮಗೆ ಅಂದರೆ ತುಂಬ ಅದನ್ನು ಗಳಿಸಲಿಕ್ಕೆ ತುಂಬ ಕಷ್ಟ, ಒಂದೊಂದು ರೂಪಾಯಿ ಕೂಡ. ಆದರೆ ಈಗಲೇ ಮಕ್ಕಳಿಗೇನು ಗೊತ್ತಾ, ಅದರದ್ದು ಬೆಲೆಯೇ ಗೊತ್ತಿಲ್ಲ. ನಾವು ಅವರಿಗೆ ತಂದು ಕೊಡ್ತೇವೆ, ಪೆನ್ಸಿಲ್ ತಂದು ಕೊಟ್ಟರೆ ಸಂಜೆ ಆಗುವಾಗ ಆ ಪೆನ್ಸಿಲ್ ಇಲ್ಲ. ಹಾಗೆ ಅವರಿಗೆ ಅದರದ್ದು ಬೆಲೆಯೇ ಗೊತ್ತಿಲ್ಲ, 1 ರೂಪಾಯಿದು ಕೂಡ ಬೆಲೆ ಗೊತ್ತಿಲ್ಲ. ನಮಗೆ 1 ರೂಪಾಯಿ ಕೂಡ ತುಂಬ ಮಹತ್ವ ಅದಕ್ಕೆ, 1 ರೂಪಾಯಿಗೆ ಕೂಡ. ಕೇಶವಣ್ಣ ಯಾರು ಹುಲಿ ಯಾರು ಇಲಿ ಅಂತ ಕೇಳ್ತಾ ಇದ್ದಾರೆ ಸಾಗರ್ ಅವರು. ಅಂದು ಸಿಸ್ ಕೆಲವು ಉಲ್ಲ ಸರಿ ಒಂಜಿ ಲೈವ್ ಭಾರಿ ಜೋರಿತ್ತು ಅನ್ಕೋಡೆ ಅಂದೆ ಓ ಲೈವ್ ಹುಲಿಯೇ. ಶಾಂತಸಿಸ್ ಕೆಲವೊಮ್ಮೆ ಜಗಳ ಮಾಡಬೇಕಾಗ್ತದೆ ಒಪ್ಪೋಸಿಟ್ ಮರಳು ಕಟ್ಟುವಾಗ ಅಂತ ಹೇಳಿದ್ರೆ. ಜ್ಯೋತಿಸಿಸ್ ಬಂದರು. ಹಾಯ್ ಜ್ಯೋತಿಸಿಸ್ ಎಂಕರ ಲೈವ್ಗೆ ಬರ್ರೇನೆ ಅವನಿಜ್ಜಿ ಬರ್ಪೆ
ಹಾಯ್ ಸಿಸ್ ಪನದಲ್ಲೇರು ಜ್ಯೋತಿ ಸಿಸ್ ಚಾಪರಿಯರ ತಿಂಡರ ದಾದ ತಿಂಡಿ ಜ್ಯೋತಿ ಸಿಸ್. ಗ್ರೇಟರ್ ಡಿಸೋಜ್ ಅವರು ಅವ್ವಾರಿ ಅಂತ ಕೇಳ್ತಾರೆ. ಐ ಆಮ್ ಫೈನ್ ಗ್ರೇಟರ್ ಡಿಸೋಜ್ ಅವರೇ, ನೀವು ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಅದು ಯಾರು ನಿನ್ನ ಪ್ರೀತಿಸಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಕಣೋ ದಡ್ಡ, ಎಲ್ಲರೂ ನಿನ್ನ ಪ್ರೀತಿಸೋಕೆ ನೀನೇನು ದುಡ್ಡ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು. ಹೌದು, ಕೆಲವು ಸರಿ ಇಲ್ಲ ರಾಕ್ಷಸಿಸ್. ಹಾಯ್ ಜ್ಯೋತಿ ಅಕ್ಕ ಸೊಲ್ಮೇಲೆ ಅಂತೇಳಿ ಸಚಿನ್ ಅವರು ಸಪೋರ್ಟ್. ನನಗೆ ತಾಳ್ಮೆ ಜಾಸ್ತಿ, ಅದು ಹೋದರೆ ಕಂಟ್ರೋಲ್ ಸಿಗಲ್ಲವಾ? ಯಾವುದು ತಾಳ್ಮೆ, ಒಂದು ಸಲ ತಾಳ್ಮೆ ಮಿತಿ ಮೀರಿದರೆ ಖಂಡಿತ ಕಂಟ್ರೋಲ್ ಆಗೋದಿಲ್ಲ. ಆಗ ನಮ್ಮ ಬಾಯಲ್ಲಿ ಎಂಥ ಮಾತು ಬರ್ತದೆ ಅಂತ ನಮಗೇ ಗೊತ್ತಾಗೋದಿಲ್ಲ, ಹಾಗೆ ಆಗ್ತದೆ. ಆದರೆ ಮತ್ತೆ ನಾವು ಕೋಪ ತಣ್ಣಗಾದ್ಮೇಲೆ ನಾವು ಯೋಚಿಸ್ತೇವಲ್ಲ, ಆಗ ನಾನು ಹಾಗೆ ಮಾತಾಡಬಾರ್ದಿತ್ತು, ಹಾಗೆ ನಮಗೆ ಸ್ವಲ್ಪ ಫೀಲ್ ಆಗ್ತದೆ. ನನಗೆ ಹಾಗೆಯೇ ಆಗೋದು. ಕೋಪದ ಬರದಲ್ಲಿ ಎಂತಾದರೂ ಮಾತಾಡಿ ಬಿಡ್ತೇನಲ್ಲ, ಸ್ವಲ್ಪ ಹೊತ್ತು ನಾನು ತಣ್ಣಗಾದ ಕೋಪ ತಣ್ಣಗಾದ ನಂತರ ನಾವು ಪಾತಿರ ತಪ್ಪು ಮಾಡಿಟ್ಟೆ ಹಾಗೆ ಆಗ್ತದೆ ನನಗೆ. ಹಾಯ್ ಜ್ಯೋತಿ, ಗುಡ್ ಮಾರ್ನಿಂಗ್ ಪರ ಸಚಿನ್ ಅವರು ಓಕೆ ಅಂತ ಹೇಳ್ತಿದ್ದಾರೆ. ಜ್ಯೋತಿ ಅಕ್ಕ ಬತ್ತೀರು, ಅನ್ನ ಜ್ಯೋತಿ ಅಕ್ಕ ಬತ್ತೀರು. ಹಾಯ್ ಸಾಗರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸೋಲ್ ಅವರು ನಗ್ತಾ ಇದ್ದಾರೆ. ಜ್ಯೋತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಶಾಂತ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಜ್ಯೋತಿ ಸಿಸ್ ಅಂತಾರೆ. ಜ್ಯೋತಿ ಅಕ್ಕ ನನ್ನ ಅಕ್ಕ ಅಂತ ಹೇಳ್ತಾ ಇದ್ದಾರೆ. 20 ರೂಪೀಸ್ ಅದು ಮನಿ ಅಲ್ಲ. ಹೌದೌದು 20 ರೂಪೀಸ್ ಮಂಡ ನಮಕ್ ಮಲ್ಲ ಮಂಡ ಅದಕ್ಕೆ ಏದು ಮಾತ್ಕೊಂಡು 1 ರೂಪಾಯಿಗಳ ನಮಕ್ ಒಂಜಿ ಅವು ಮಲ್ಲನೆ 1 ರೂಪಾಯಿಲ 20 ರೂಪಾಯಿಲ ಐದು ಮಲ್ಲ ಐದು ಪ್ರೀತಿ ಪುಣಕಲ್ನ ಅಂಚ 20 ರೂಪಾಯಿ ಆಡು 20 ಪೈಸೆ ಆವಡು ನಮಕ್ ಓಲ ನಮ್ಮ ಬೆಂದದೇ ಕನೋಡತೆ ಓಲ 1 ರೂಪಾಯಿಲ ಆವಡು 2 ರೂಪಾಯಿಲ ಆವಡು ಒಂಜಿ ದಿನ ಬೆಂಡ್ರೆ ಪೋಯ್ದ್ರೆ ಏತು ಬಂಗೊಂಡು ಜ್ಯೋತಿ ಸಿಸ್ ತಿಂಡಿ ಆಂಡಿಕೆ ನನ್ನಲ್ಲಿರು. ರಾಕ್ಷಸಿಸ್ ಗುಡ್ ಮಾರ್ನಿಂಗ್ ಪಣ ಇಟ್ಸ್ ಓಕೆ ಸಿಸ್ ಮನದಲ್ಲಿರು. ರಾಕ್ಷಸಿಸ್ ಗುಡ್ ಅಂತ ಹೇಳಿದ್ರೆ ಕೂದಲು ಜಡೆ ಹಾಕುವುದು ಕಳಿಸಿ ಮೇಡಮು, ಅದು ನಂದೇನು ಬ್ಯೂಟಿ ಪಾರ್ಲರ್ ಅಲ್ಲವಾ ಗ್ರೇಟರ್ ಡಿಸೋಜ್ ಅವರೇ, ನಮ್ಮದು ಇದು ಲಾಗ್ ಚಾನಲ್ ಬ್ಯೂಟಿ ಟಿಪ್ಸ್ ನಮ್ಮದು ವಿಲಾಸಿನ ಸಿಸ್ ಕೊಡ್ತಾರೆ, ಅವರ ಹತ್ರ ನೀವು ಕೇಳಿದರೆ. ಐ ಆಮ್ ಫ್ರಮ್ ದುಬೈ. ಓ ದುಬೈಯಲ್ಲಿದ್ದ. ಓಕೆ ಡಿಸೋಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ದುಬೈಯಿಂದ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಂಕ್ ತಿಂಡಿ ಮಶ್ರೂಮ್ ಪಲಾವ್ ಸೂಪರ್ ಆಪಣೆ. ಎಂಕ್ ಮಶ್ರೂಮ್ ಎಂಕ್ ಇಷ್ಟ ಹೆಜ್ಜಿ ಎನ್ನ ಮಗೆ ತಿಂಪೆ ಮಶ್ರೂಮ್ ಆಯ್ ಕೇಶವ ಮುರಣಿ ಒಂಜಿ ಒಂದಿಕ್ಕ ಕ್ಯಾಟ್ರಿಂಗ್ ಮಶ್ರೂಮ್ ಹೊಂದಿತ್ತಲ್ಲ ಪೆಪ್ಪರ್ ಚಿಲ್ಲಿ ಮಶ್ರೂಮ್ ಇಲಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಗ್ರೇಟರ್ ಐ ಡೋಂಟ್ ನೋ ಟು ಡೂ ಜಡೆ ಮ್ಯಾಮ್ ಪ್ಲೀಸ್. ನಾನು ಹೇಗೆ ಇಲ್ಲಿ ಜಡೆ ಕಟ್ಟುವುದು? ಧರ್ಮ ಅವ್ರು ಬಂದರು. ಹಾಯ್ ಧರ್ಮ ಅವರೇ, ವೆಲ್ಕಮ್. ಧರ್ಮ ಅವರೇ ಲೈವಿಗೆ ಒಂದು ಲೈಕ್ ಕೊಡಿ, ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಶಾಂತ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ತಿಳ್ತದೆ ಲೈಕ್ ಕೊಡಿ ಅಂತೇಳಿ. ಗುಡ್ ಮಾರ್ನಿಂಗ್ ಜ್ಯೋತಿ ಸರ್, ಗುಡ್ ಮಾರ್ನಿಂಗ್ ಸಾಗರ್, ಗುಡ್ ಮಾರ್ನಿಂಗ್ ಮನಶ್ರೀ, ಗುಡ್ ಮಾರ್ನಿಂಗ್ ಕೇಶವ್ರು ಅಂತ ಹೇಳಿದೆ. ಪೆನ್ಸಿಲ್ ಇಲಿ ತಿಂತದೆ. ಎಂತ ಇಲಿ ತಿನ್ನೋದು? ಪೆನ್ಸಿಲ್ ಇಲಿ ತಿನ್ನೋದಲ್ಲ. ಪೆನ್ಸಿಲ್ ಎಲ್ಲಿ ಇದು ಸ್ವಲ್ಪ ಬರೆದು ಅದನ್ನು ಮುನೆ ಮಾಡಿ ಶಾರ್ಪ್ ಮಾಡಿ ಅದನ್ನೆಲ್ಲ ಬಿಸಾಡಿ ಬರೋದು ಪೆನ್ಸಿಲನ್ನು. ಸಾಗರ್ ಅವರು ನವೀನನ್ನ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನನ್ನ ಅಂತೇಳಿ. ಕ್ರಾಸ್ಟಸಿಸ್ ಅವರು ಥ್ಯಾಂಕ್ ಯು ಕ್ರಾಸ್ಟಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ, ಥ್ಯಾಂಕ್ ಯು ಸೂಪರ್ ಚಾಟ್ ಮಾಡಿ ಕ್ರಾಸ್ಟಸಿಸ್. ಥ್ಯಾಂಕ್ ಯು ಸೋ ಮಚ್. ನವೀನನ್ನ ದಾದ ತಿಂಡಿ ಪಣದಲ್ಲಿ ಕ್ರಾಸ್ಟಸಿಸ್ ಚಾಪರಿಯರ ತಿಂಡರ ದಾದ ತಿಂಡಿ. ಧರ್ಮ ಅವರು ಎಂತಾಯಿತು ಧರ್ಮ ಅವರು, ಏನಾಯಿತು? ಮಂಡಿಗೆಲ್ಲ ಹೊಡಿತಾ ಇದ್ದೀರಾ? ನಲ್ಪ ಬಂತು, ಉಪ್ಪಿಟ್ಟು ತಗೊಳ್ಳಿ. 20 ಚಹಾ ಕುಡಿದಾಯ್ತು, ಇನ್ನು 40 ಉಪ್ಪಿಟ್ಟು ತಗೊಳ್ಳು ಆಯಿತಾ. ಸಿಸ್ ಇನ್ನು ಮೋನ ಆಡಿ ಸಿಸ್ ಎನ್ನ ಆಫ್ ಮೋನ ಆಡಿ. ಜ್ಯೋತಿ ಸಿಸ್ ಆಫ್ ಮೋನ ಆಡಿ ಎನ್ನ ನನ್ನ ಫುಲ್ಲು ಮೋನ ಆಯ್ರೆ ಬಾಕಿ ಉಂಡು. 40 ರೂಪಾಯಿ ಬಂತು. ಹೌದು 40 ರೂಪಾಯಿ ಬಂತು. ಈ ಸ್ವೀಟ್ ತರುವನಾ ಮನಶ್ರೀ? ಸ್ವೀಟ್ ತರುವನಾ? ಸೋಲೋ ಅವರು ರಕ್ತ ಇದ್ದಾರೆ. ಸೋಲೋ ಅಂತ ಹೇಳ್ತಾರೆ. ನವೀನಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಅವರು ಕೂ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಅಕ್ಕನ ಮೋನ ಆಗುತ್ತೆ ಈ ಮಂತ್ ಜಿಂಗಲಲ್ಲ ಅಂದೆ. ಜ್ಯೋತಿ ಸಿಸ್ ಕೈತಲ್ಲರ ಮೋನದ ಮಾಡಿ ಪ್ಲೀಸ್ ಮ್ಯಾಮ್. ಮಾಡುವ ನಾವು ವೀಡಿಯೋ ಮಾಡಿ ಹಾಕುವ ಗ್ರೇಟರ್ ಡಿಸೋಜ್ ಅವರು. ಈಗ ಆಗೋದಿಲ್ಲ, ಈಗ ನಂದು ಹೀಗೆ ಬಿಟ್ಟರೆ ಇಲ್ಲಿ ಇದರಾಗಿರ್ತದೆ. ಹೀಗೆ ನನ್ನ ಕೂದಲು ನೋಡಿ, ಇದು ರಫ್ ಕೂದಲು, ನಂದು ನೈಸ್ ಕೂದಲಲ್ಲ. ಈಗ ನನ್ನ ಕೂದಲು ಕಟ್ಟಲಿಕ್ಕೆ ಆಗೋದಿಲ್ಲ, ನಾನು ಹೀಗೆ ಮಾಡೋದು. ನಾನು ಇಲ್ಲಿಗೆ ಒಂದು ಕ್ಲಿಪ್ ಹಾಕಿ ಬಿಡೋದು. ನಾನು ಕಟ್ಟುವುದಿಲ್ಲಲ್ಲ ಕೂದಲು, ನಾನು ಇಲ್ಲಾದರೆ ಸೂಡಿ ಹಾಕೋದು. ಸೋಲೋ ಕೂ ಅಂತ ಹೇಳ್ತದೆ ಕೇಶವ್ರು ಚಾಪರಿಯರೇ ದಾದ ತಿಂಡಿ ಪಂತ್ ಚಾರೆ.
ಶಾಂತ ಸಿಸ್ಸು ಅಂತ ಹೇಳ್ತಂದು ನನಗೆ ಕುಜಲ್ ಒಡೆ ಕಟ್ಟು ನಿತ್ತೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸೋಲು. ಹೌದು ಸಾಗರ್ ಅಂತ ಹೇಳ್ತಾ ಇದ್ದಾರೆ. ಸೋಲು ಅವ್ರು ನಗ್ತಾ ಇದ್ದಾರೆ. ಕೇಶವನ ಅಂತ ನನಗೆ $, ಸಾಗರ್ ಕೊಡ್ತಾರೆ, ಟೆನ್ಷನ್ ಇಜ್ಜಾ ಸಾಗರ್ ಅವ್ರು ಕೊಡ್ತಾರಾ? ಓಕೆ ಪಾನಿಪುರಿ ನಾನು ಓದ್ಬೇಕು. ಹಾಂ, ಪಾನಿಪುರಿ ಸಂಜೆಗೆ ಅಲ್ಲಿ ಬರ್ತಾರೆ. ಪಾನಿಪುರಿ ಅಲ್ಲಿ ಹೋಗಿ ತಿಂದು ಬರುವ. ನಾವು ಆಡುವ ಮಾತು ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು, ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ ಅಂತ. ನವೀನ್ ಪ್ರಭು ದೋಸೆಗೆ ಹೋಟೆಲ್ದ ದೋಸೆ ಶೋಕಾಪು ಮಸಾಲೆ ದೋಸೆನೇ, ತುಪ್ಪ ದೋಸೆನೇ, ಹೂವು ದೋಸೆ, ಆಣೆ ಸಿಸ್ ಮನದಲ್ಲೇರು ಜ್ಯೋತಿ ಸಿಸ್ ಅಂತ ನಗ್ತಾ ಇದ್ದಾರೆ. ಶಾಂತ ಸಿಸ್ ಕಂಗ್ರ್ಯಾಚುಲೇಷನ್ಸ್ ಸಿಸ್. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಗಬೇಡಿ ಯಾರು ನಗಬೇಡಿ. ಆಯ್ತಾಯ್ತು ಸಾಗರ್ ನನ್ನ ಲೆಕ್ಕದಲ್ಲಿ ಒಂದು ತಗೋ, ಇವರ ಲೆಕ್ಕದಲ್ಲಿ ಒಂದು ತಗೋಬೇಕಂತೆ. ಆಡು ಸಿಸ್ ಆಪು ಮೋನು ಮಲ್ಪೆ ಅಂದು ಸಿಸ್ ಆಪು ಮೋನನೆ ಮಲ್ಪುಲಿ ಎಂಕ ಕ್ರಾಸ್ ಸಿಸ್ ಫಸ್ಟೇ ಪಂದಿತ್ತೇರಿ ಆಪು ಮೋನನೆ ಮಲ್ಪುಲಿ ಅವು ಎಡ್ಡೆ ಅಂದು ಇಜಿನಲ್ಲ ಆಪು ಮೋನನೆ ಮಲ್ತೀನಿ ಬಕ್ಕ ನಮಗೂ ಕೂಡ ಫುಲ್ ಮೋನ ಬಟ್ నాకు ದಾಲ ಪ್ರಾಬ್ಲಮ್ ಇತ್ತು ಬಂಗಾತೆ ಆಯ್ಕೆ ಆಪು ಮೋನನೆ ಮಲ್ತೀನಿ. ಜ್ಯೋತಿ ಅಕ್ಕ ಪುಲಾವ್ ಮುಗಿದಂಡೆ ಏಕೇನೊಂದುಲ್ಲೇರು ಪುಲಾವ್ ಮುಗಿದಿಜ್ಜಿಯೇ ಪುಲಾವ್ ಓಡೆ ಮುಗಿಯೋನು ಏನಿ ಅಕ್ಕಗ ದೂರ ಪೋಪುನುಂಡು ಯಾನ ಏಮತ್ತು ದಾಯೆ ಬರ್ಪರಾ ಎಂಡಕ್ಕೆ ಏಮತ್ತು ದೂರ ಪೋಯರಂಡು ಎಂಕ್ ಒಡೇಲ ಪೋಯರೆ ಜಂಕಿತ್ತ ಒಂಜಿ ಸತ್ಕಲ್ ಪೋಯರಂಡು ಎನ್ನ ಮಗಕ್ಕೆ ಒಂದು ಡ್ಯಾನ್ಸ್ ಉಂಡು ಐಕೊಂಜಿ ಕಾಸ್ಟ್ಯೂಮ್ ಕಂಡ್ರೆ ಉಂಡು ಟುಡೇ ಡು ವಿಡಿಯೋ ಓಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಗ್ರೇಟ್ ಡಿಸೋಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಗ್ರೇಟ್ ಡಿಸೋಜ್ ಅವರೇ. ಸಬ್ಬಾಗಿ ಆಯಿತಾ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಕೇಶವ್ ಬ್ರೋ ಉಂಡು ಬಲೆ ಪನೊಂದುಲ್ಲೇರು ಎಂತ ತಗೊಳ್ಳೋದು ಸೋಲು ಅಣ್ಣ ಅಂತ ಹೇಳ್ತಾ ಇದ್ವಿ. ಜ್ಯೋತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ ಹಾಯ್ ಅಂತ ಸಾಗರ್ 40 ಸೂಪರ್ ಚಾಟ್ ಹೇಳಿದ್ದ. ಸೋಲು ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಇರೆಗೆ ಏರು ಮಲ್ತುಕೋ ನಿಂಕ ಕನ್ನಡ ಕ್ರಿಯೇಟರ್ ಗೈಡ್ ದಾರಿಯೇ ಯಾನ್ ಅರೇನ್ ಕಾಂಟ್ಯಾಕ್ಟ್ ಮಾಡ್ತೀನಿ ಆರು ಮಲ್ತು ಕೊರಿಯರೆ ಏರೆಗ್ಲ ಮಲ್ತು ಕೊರ್ಪೇರು ಚಾರ್ಜ್ ಇದೆ ತೊನ್ವೇರು ಮಲ್ತು ಕೊರ್ಪೇರು ಅರೇನ್ ಕಾಂಟ್ಯಾಕ್ಟ್ ಅವಡು ಆರ್ನ ವೀಡಿಯೋ ಉಂಡತೆ ಕನ್ನಡ ಕ್ರಿಯೇಟರ್ ಗೈಡ್ ದಾನ ವೀಡಿಯೋ ಉಂಡು ಐಟಾರ್ನ ನಂಬರ್ಸ್ ಪೂರ ಉಂಡು ವಾಟ್ಸಪ್ ನಂಬರ್ ಪೂರ ಉಂಡು ಅವೇನು ತೂದುಂದು ಮಲ್ಪೇರು ಎರೆ ಕೊರ್ರೆ ಎತ್ತಂಡ ಅರೆ ಕೊರ್ಲೆ ಆರು ಮಲ್ತು ಕೊರ್ಪೇರು ನಮಗೆ. ಕೂದಲು ಜಡೆ ಹಾಕಿದ್ದಾರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತಾರೆ. ಹೌದೌದು ನಮ್ಮ ಕಡೆ ಹೌದೌದು ಅದು ಕರೆಕ್ಟೇ. ನಂದು ಸ್ವಲ್ಪ ಉಂಟಲ್ಲ ನಾವಿಲ್ಲಿ ಹೇಳೋದು ತೆಪ್ಪು ಕೂದಲು ಅಂತ ಹೇಳ್ತೇವೆ, ಸ್ವಲ್ಪ ಹಠಾರಾಗಿ ಇದಿಲ್ಲ ನೈಸ್ ಕೂದಲಲ್ಲ ನಂದು. ಅದು ಜಡೆ ಆಗಲಿಕ್ಕೆ ಕೂಡ ಕಷ್ಟ. ನಾನು ಸೂಡಿ ಹಾಕಿ ಕೂತ್ಕೊಳ್ಳೋದು ಮನೆಯಲ್ಲೆಲ್ಲ. ಯಾನು ಬರ್ಪೆ ಪಣೋದಿಲ್ಲ, ಎಣ್ಣೆ ಹಾಕಿ ಚೆಂದ ಮಾಡಿ ಇದು ಮಾಡಬೇಕು, ಆಗ ಜಡೆ ಹಾಕ್ಬೋದು. ನನ್ನ ಅಭಿಮಾನಿಗಳೆಲ್ಲರೂ ಸೂಪರ್ ಚಾಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೋಲು ಅವರು. ಜಾಸ್ತಿ ಪಾತೆರೆ ಬಲ್ಲಿ ಪಂತೇನೆ ಅಂಚ ಲೆಕ್ಕದ ಪಾತೆ ನಾವು ಕೇಶವ್ರು ಈರು ಪಾತೆರಚ್ಚಿ ಈರು ಮೆಸೇಜ್ ಮಾಡ್ತೀನಿ ನಾನು ಪಾತೆರೆ ಯಾನು ಪಾತಿರ್ವೆ ಯಾನು 1 ಗಂಟೆ ಬತ್ತು ಕುಲ್ಲುನೇ ಪಾತೆರ್ವೆ ಅಂದಿಸಿ ಸಂಧಿ 6 ಮಂತ್ ಕೊತ್ಪೇರು ನಮಗೆ. ಇದು ಕಾಂಟ್ಯಾಕ್ಟ್ ತಾರೆ ಕಾಂಟ್ಯಾಕ್ಟ್ ಅಲ್ಲಿ ನಂಬರ್ ಉಂಡು ಆರ್ನ ಐಟೆ ಉಂಡು ಆರ್ನ ವೀಡಿಯೋ ಮಲ್ಪೇರತ್ತೆ ಐಟೆ ನಂಬರ್ ಉಂಡು ಬಕ್ಕ ಚಾರ್ಜ್ ಕೊರ್ಪೇರು ಚಾರ್ಜ್ ಕೊಡ್ನಾಡರಿ ನಮ್ಮ ಮಲ್ತಿನ ಆಯ್ತಾ. ಸೂಪರ್ ಪಣದುಲ್ಲೇರು ಶಾಂತಿ ಸಪೋರ್ಟ್ ದುಲ್ಲೇರು ಏತು ಕಾಸಾರ್ನ ಆರ್ನೇ ಫಸ್ಟ್ ಕಾಲ ಪಾತಿರೋಡಾಣನೇ ನಮ್ಮ ಫಸ್ಟ್ ಕಾಸು ಪಾಡೋಡಿಗೆ ಪಾತಿರೋಡಾಂಡರಿಗೆ ವಾಟ್ಸಪ್ 159 ರೂಪಾಯಿ ಪಾಡೋಡು ಫಸ್ಟ್ ಐದಕ್ಕ ನಮಕ್ ಯಾನ್ ಆಫ್ ಮೋನೋ ಪಂತೀನಿ ಅದಕ್ಕೆ ಫುಲ್ ಮೋನೋಗ ಆಫ್ ಮೋನೋ ಏದ್ದೆ ಫುಲ್ಲು ಆತೆ ನಂದು ಗೊತ್ತುಜ್ಜಿ 1159 ಪಂಡೇರು. ಜುಮ್ಕಿ ಬರೆ ಸೋಪುಂಡು ಮಿಂಚಿಂಗ್ ಒಂದು ಜುಮ್ಕಿನೇ ಇದರಲ್ಲಿ ಲಕ್ಷ್ಮಿ ಉಂಟು ಲಕ್ಷ್ಮಿ ಜುಮ್ಕಿ ಅಲ್ಲ ಇದೊಂದು ಬೇರೆ ಥರ ಇದರಲ್ಲಿ ನಿನ್ನೆ ತಿಬರಲ್ಲಿ ತಗೊಂಡದ್ದು. ಥ್ಯಾಂಕ್ ಯು ಪ್ರಜ್ವಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೋಲೋ ಸಾಗರ್ ಜ್ಯೋತಿ ಅಕ್ಕ ಬಾಯ್ ಅಂತ ಹೇಳ್ತಾರೆ. ಹೋಗುದ ಕೇಶವ್ರು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ದುರ್ಗಾ ಸಿಸ್ ಬಾಯ್ ಬಂದರು ಬಾಯ್ ಕೇಶವ್ರು ಪನ್ನೊಂದುಲ್ಲೇರು. ಮನಶ್ರೀ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋಲೋ ನೀವು ನನಗೆ ನಿನ್ನೆ ಒಂದು ಕಮೆಂಟ್ ಹಾಕಿದ್ದೀರಿ ಸೋಲೋ, ಅದು ಶೋ ಆಗೋದಿಲ್ಲವ, ಇದು ವೈಟ್ ಸ್ಟುಡಿಯೋದಲ್ಲಿ ಶೋ ಆಗ್ತದೆ. ನಾನದು ಓಪನ್ ಮಾಡಿ ನೋಡಿದೆ, ಅದು ಇಲ್ಲ, ಮತ್ತು ಕಮೆಂಟ್ ಇಲ್ಲ. ಅದು ಸೋಪು ಆಡಿಸಿಸ್ಸು ಸೋಪು ಉಂಡಿಕೆ ನಂಗೆ ಚಂದ ಕೋಡದೆ ತೊನ್ನೆ ಅವಳು ಹೆಂಗೆ ಲಾಯ್ಕೆ ಅವು ಲಕ್ಷ್ಮಿನ ತೊಲೆ ನಡುಟು ಲಕ್ಷ್ಮಿನ ಚೂರು ಮಿತ್ತು ಬೈದೋಡು ಅವು ತಿರ್ತುಂಡು ಮಲ್ಲೇಜಿ ಲಕ್ಷ್ಮಿನ ತೋದು ಖುಷಿ ಅಣ್ಣ ಇಂಕ್ ಒಂಜಿ ಅಡ್ಡಿಕೆ ಬಿದ್ದದೇ ತೊಂದೆ ರೇಟ್ ಮಾತ್ರ ಜಾಸ್ತಿ.
ಸೋಕೊಂಡು ಸಿಸ್ ಕವಿತಾ ಸಾಗರ ಸೋಲ್ ಅವರು ಓಕೆ ಸೋಲು ಓಕೆ ಸಪೋರ್ಟಲ್ಲಿದ್ದಾರೆ. ಸೋಲು ಅವರು ಸಪೋರ್ಟಲ್ಲಿದ್ದಾರೆ. ಸೋಲು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋಲು ಅಂತ ಹೇಳ್ಕೊಂಡಲ್ಲಿ ಸಿಸ್ ಎನ್ನ ವೈಟ್ ಇಡು ಒಂಜಿ ಬ್ಯಾಕ್ ವಾಚ್ ಅವರು ತೋಜವನುಂಡು ದಾಯಿಗು ಸಿಸ್ ಈರ ಐಟ್ ಅರ್ನದೇಟ್ ಸರಿ ಇಜ್ಜಾ ಅರ್ನದೇಟ್ ಸರಿ ಇತ್ತುಂಡದಾಲ ತೊಂದರೆ ಇಜ್ಜಿ ಫಸ್ಟ್ ಮುಂದಿಟ್ಟುಂಡತೆ ನಮ್ಮ ಡ್ಯಾಶ್ ಬೋರ್ಡ್ ಫಸ್ಟ್ ಡ್ಯಾಶ್ ಬೋರ್ಡ್ ಅವು ಕಮ್ಮಿ ತೋಚ್ಪೋಡು ನಮಕ್ ಅರ್ನದೇಟ್ ಸರಿ ಇಪ್ಪೋಡು ಅರ್ನದೇಟ್ ತೋಚ್ಪೋವಿರತ್ತೆ ಐಟ್ ಸರಿ ಇತ್ತಂಡ ಆಪುಂಡು ನಮ್ಮ ಐಟ್ ಆಯ್ಬಕ್ಕ ಇರೇಗ ಮೂಜಿ ಸಾರ ಆನಾಗನೆ ಅಪ್ಲೈ ಬಟನ್ ಬರ್ಪುಂಡು ಗೊತ್ತಾಂಡೆ ಐದು ಪಕ್ಕ ಇದು ಕಾಂಟ್ಯಾಕ್ಟ್ ಮಲ್ಪಲೇರೇನು ಅಪ್ಲೈ ಬಟನ್ ಬನ್ನಾಗ ಅಂಚೆ ಮಾಡಿ ಇರೇಗ ಮಲ್ಪೆ ಒಂದು ಅರ್ನ ಕಾಂಟ್ಯಾಕ್ಟ್ ಮಲ್ಪಿರ್ತಾನೆ ಮಲ್ಪಲೆ ಅರೆಗ ಆ ರೆಡ್ಡಲ್ಲಿ ಮಲ್ತು ಕೊರ್ಪೇರು ನಮಗೆ ನಮ್ಮ ದಾದ ಫಸ್ಟ್ ನಮ್ಮ ಚಾನಲ್ ಪೂರ ತೂಪೇರು ತೂದು ದಾಲ ನಮ್ಮ ಚಾನಲ್ ಪ್ರಾಬ್ಲಮ್ ಉಂಡ ವೀಡಿಯೋದಲ್ಲ ಪ್ರಾಬ್ಲಮ್ ಉಂಡ ತೂದು ಬಕ್ಕಾರ್ ಪನ್ಪೇರು ನಮಗೆ ಅಂಚ ಚಾರ್ಜ್ ಪೂರ ಫಸ್ಟ್ ಪಾಡೋಡು ಐದು ತಕ್ಕ ನಾವು ಮಲ್ತು ಕೊರ್ಪೇರ ಫಸ್ಟ್ ಡ್ಯಾಶ್ ಬೋರ್ಡ್ ಫಸ್ಟ್ ಡ್ಯಾಶ್ ಬೋರ್ಡ್ ಅಪ್ಪ ಐಟ್ ಕಮ್ಮಿ ತೋಚಿಪೋಣು ಎಂಕಲ್ ಎನ್ನಲ್ಲ ಜರಿ ಕಮ್ಮಿ ತೋಚಿಪೋಣು ಅಂಡ ಅರ್ನದೇಟ್ ಸರಿ ತೋಚಿಪೋಣು ಐಂದಿನದ ದುಂಬೆ ತೋಚ್ಪೋಂಡು ಅದೇ ಅದು ಐಂದಿನ ಪಕ್ಕ ತೋಚ್ಪೋಂಡು ನಮ್ಮ ಐಂದಿನದ್ದು ಆಯ್ನ ಪಿರ ತೋಚ್ಪೋಂಡು ಅಂದಂದು ಸಿಸಿ ಎಣ್ಣ ವೈಟ್ ಒಂಜಿ ಕವಾಡತ್ತೆ ಅಂದು ಫಸ್ಟ್ ಪೇಜಿದು ವೈಟ್ ಸ್ಟೂಡೆಂಟ್ ಅವು ಕಮ್ಮಿ ತೋಚ್ಪೋಂಡು ಪಕ್ಕ ಅರ್ನದೇಟ್ ಸರಿ ತೋಚ್ಪೋಂಡು ಅರ್ನದೇಟ್ ಸರಿ ತೋಚ್ಪೋಂದು ಇಜ್ಜೆ ಅರ್ನದೇಟ್ ಸರಿ ತೋಚ್ಪೋಂಡ ಟೆನ್ಷನ್ ಇಜ್ಜಿರಿ ಎನ್ನಲ್ಲ ಅಂಚೆನಿದ್ದೆ ಫಸ್ಟ್ ಎಂಕಲ ಪೋಡಿಗೆ ಒಂದಿತ್ತನು ಅವು ನಿಕ್ಕುಲು ಲೈಫ್ ಟೈಮ್ ಸೆಟ್ ಮಲ್ಪೋಡು ತೂನಾಗ ಲೈಫ್ ಟೈಮಲ್ಲಿ ಸೆಟ್ ಮಲ್ಪೋಡು ಅದೇ ಆರು ಪಂಡದು ಕೊರ್ಪಿನ ಹತ್ತಾರೆಗೆ ಐ ಡಿ ಪಾಸ್ವರ್ಡ್ ಕೊರೋಡಿಗೆ ಪಂಡದು ಕೊರ್ಪಿನ ಹತ್ತು ಯಾನ ಆಲ್ರೆಡಿ ಮಲ್ಪರೆ ಬಂತೆ ಐ ಡಿ ಪಾಸ್ವರ್ಡ್ ಕೊರೋಡು ಅಡ್ವಾನ್ಸ್ಡ್ ಪಂದು ಉಂಡತೆ ಆ ಅಡ್ವಾನ್ಸ್ಡ್ ಪಂದು ಅಡೆ ಪೋಡತೆ ಆರು ಪಂಡದೆಲ್ಲ ಕೊರ್ಪೇರು ನಮಕ್ ಯಾನ್ ಮಾತ್ರ ಆಲ್ರೆಡಿ ಕೊರಿಯೆ ಎಂಕವು ದಾಲ ಅರ್ಥ ಒಂದಿ ಯಾನು ಪೊಕ್ಕಡಿಜಿನಲ ಒಂಜಿ ಯಾನು ಒಂಜಿ ದಾದಲ ಒಂಜಿ ಮಲ್ಪೆರೆ ಪೋಂಡತೆ ಇದನ್ನ ಫೇಸ್ಬುಕ್ ತೊಂಡತೆ ಎನ್ನ ಫೇಸ್ಬುಕ್ ಯಾನೇ ಮಲ್ಪೆರೆ ಪೋತೀನಿ ಅವು ಪೂರ ಪೇ ಔಟ್ ಆಪ್ಷನ್ ಪೂರ ಅವು ಪೂರ ಓಲೋಲ ಅದು ಏನೇನಾತ ನನ್ನ ಫೇಸ್ಬುಕ್ ಅಕೌಂಟ್ ಐಕ್ಯಾನ ಒಂದು ಬುಡ್ನಿ ಐಟಿ ಆ್ಯಡ್ ಅಕೌಂಟ್ ಪೂರ ಬಂದಾತ ನೆನ್ನ ಯಾನ್ ಬಕ್ಕಲ ವೀಡಿಯೋ ಪಾಡು ನಿಂಚೇನೆ ಫೇಸ್ಬುಕ್ ಪೂರ ಹರ್ಷ ಅವರು ಬಂದರು. ಹಾಯ್ ಹರ್ಷ ಅವರೇ, ವೆಲ್ಕಮ್. ತಿಂಡಿ ಆಯಿತಾ? ಆಗಿದೆ ಹರ್ಷ ಅವರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಅಪ್ಪ ಪೂರ ತೋಜುಂಡು ಇಜ್ಜಿಂದ ಖಾಲಿ 28 ದಿನ ಅಂತ ತೋಜುಂಡು. ಅಂಚ ಅಲ್ಲಿ ಸೆಟ್ ಮಾಡ್ಕೊಡಿಗೆ ಜ್ಯೋತಿಸ್ ಫೈನಲ್ WH ಕ್ರೋಮಲ್ಲಿ ಕನೆಕ್ಟ್ ಆಗಿ ಇರುತ್ತೆ ಅಂದನು. WH ಪ್ರೋ ಮುಡುಪುಣತೆ ಅಂದು ಪ್ರೋ ಮುಡುಪುಣ್ ಪೂರ ಅಂದಿ ಸಿಸ್ಕೊಂಡು ಈ ಆಡ ಚಾನಲ್ ತೋಚ್ಪಲ್ಲೆ ಅಪಗಾರ ಪನ್ಪೀರು ದಾದಂದು ಓಲ್ಡ್ ಮೆಂಬರಾ? ಓಕೆ ಹರ್ಷ ಅವರೇ, ಓಕೆ. ಹಾಯ್ ನವೀನನ್ನ ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ಅವರು. ನಗು ಎಂದಿದೆ ಮಂಜಿನ ಬಿಂದು ನಲಿ ಎಂದಿದೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ ಚಂದ, ಆಯ್ತು ಮಲಗು ನನ್ನ ಪುಟ್ಟ ಕಂದ. ಹಾಯ್ ಪ್ರಜ್ವಲ್, ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ. ಗೀತಾ ಸಿಸ್ ಬಂದರು. ಹಾಯ್ ಗೀತಾ ಸಿಸ್, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಕಂಗ್ರ್ಯಾಚುಲೇಷನ್ ಸಿಸ್. ಆಫ್ ಮೋನ್ ಆದದ್ದು ಗೀತಾ ಸಿಸ್. ನಾನು ಆಫ್ ಮಾಡಿಕೊಂಡದ್ದು, ಫುಲ್ ಆಗಲಿಕ್ಕೆ ಇನ್ನೂ ಕೂಡ 1,000 ಬೇಕು ಆಚವರ್. ಹೇಗಿದ್ದೀರಿ ಸಿಸ್? ನಾನು ಚೆನ್ನಾಗಿದ್ದೀನಿ ಸಿಸ್. ಗುಡ್ ಮಾರ್ನಿಂಗ್ ಸಿಸ್. ಸಾಗರ್ ಚೂಪು ದೆಪ್ಪು ಪಂಡ ಪೋಯಿನ ಮಲ್ಲೇಜಿ ಸಿಸ್, ಮಲ್ಲೇಜಿ ಹಿಂಗೆ ಸಪೋರ್ಟ್ ಕೊಡ್ತಿರತ್ತೆ ಯಾವ ಆತೆ ಇಜ್ಜ ಆರು ಒಂತೆ ಪೊರ್ತಿ ಬರ್ಪೀರಿ, ಒಂತೆ ಪಾತಿ ಎದ್ದು ಪೋಪೇರಿ ಅಪ್ಪಲ್ಲ. ಟಿಫಿನ್ ಆಯಿತಾ ಸಿಸ್ ಅಂತ ಕೇಳಿದೆ. ಆಗಿದೆ ಸಿಸ್ಟರ್. ಇಯರ್ ಕಂಪ್ಲೀಟ್ ಆಯಿತಾ ಅಂತ. ಇಲ್ಲ ನನಗೆ 1 ಇಯರ್ಗೆ
1 ವರ್ಷಕ್ಕೆ ಇನ್ನು 1 ತಿಂಗಳು ಬಾಕಿ ಉಂಟು, ಜನವರಿಗೆ ಕಂಪ್ಲೀಟ್ ಆಗ್ತದೆ. ಬೇತೆನೆ ಟೋನ್ ಪದ್ಯ ಒಂಜಿ ರಾಗ ಒಂಜಿ ಅಂದು ಪದ್ಯ ಒಂಜಿ ರಾಗ ಒಂಜಿ ಸ್ವರ ಇಜ್ಜಿ ಪ್ರಜ್ವಲ್ ಬ್ರೋ, ಸ್ವರ ಇಜ್ಜಿ ಸ್ವರದ ಚೂರು ಕೊರತೆ ಉಂಡು, ಸ್ವರ ಚಲಿಯತೆ. ಆಯ್ತು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಾಯಿ ಅಂತೇಳಿ, ಮಿಂಚು ಅಂತ ಹೇಳ್ತಾ ಇದ್ದಾರೆ, ಸೇಮ್ ಟು ಸೇಮ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟು ಸೇಮ್. ನಿಮ್ಮದು ಕೂಡ ಆಫ್ ಫೋನ್ ಆಯಿತಾ? ಹರ್ಷ ಅವರೇ ಚಾನಲ್ ಇದೆಯಾ? ಹರ್ಷ ಅವರ ಚಾನಲ್ ಉಂಟ ನೋಡಿ, ಶಾಂತ ಸಿಸ್, ಯಾರಾದರೂ ನೋಡಿ. ಹೌದು ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನ ಲೈವ್ಗೆ ಬಂದಿದ್ರೆ ನಿಮಗೆ ನೀಲಿ ಇರಬೇಕಿತ್ತಲ್ಲ, ನಾನು ಚಾನಲ್ ಇದ್ದವ್ರಿಗೆ ಕೊಡ್ತೀನಲ್ಲ ಯಾವಾಗಲೂ ಕೂಡ. ಗೀತಾ ಸಿಸ್, ಶಾಂತ ಸಿಸ್ ಆಯ್ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳ್ತಾ ಇದ್ದಾರೆ. तू है भाई दिल में जिसे अपना कहा, ये तू है जहां मैं हूँ वहाँ. थैंक यू मिंजू, थैंक यू सो मच. तुम हो कहाँ तेरे बिन सजा. ಗೀತಾ ಸಿಸ್ಟರ್ ಸೂಪರ್ ಸಪೋರ್ಟ್. ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನಾಗರಾಜ್ ಅವರೇ ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಗಾಳಿ ಕಮೆಂಟ್ ಅದು ಗೀತ್ ಸಪೋರ್ಟಲ್ಲಿದ್ದಾರೆ, ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ಎಲ್ಲು ನೀನೇ. ಮಿಂಚು ಇದು ಯಾರು? ಮಿಂಚು ನೀವು ಹೊಸಬರ? ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಒಂದು ಸಬ್ಬಾಗಿ ಮಿಂಚು ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಿಂಚು ಅವರು. ಮತ್ತು ಗೀತಾ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್. ಜನವರಿಗೆ ಕಂಪ್ಲೀಟ್ ಆಗುತ್ತೆ. ಹೌದಾ, ನಂದು ಕೂಡ ಜನವರಿಗೆ ಕಂಪ್ಲೀಟ್ ಆಗ್ತದೆ 1 ಇಯರ್. ಕುಡೊಂಜಿ ಮಿಂಚು ಅಂದಿಯೇ, ಕುಡೊಂಜಿ ಮಿಂಚು ಬೈದಂದು ಮಿಂಚು ಇದ್ದೀರಾ? ಕುಡೊಂಜಿ ಮಿಂಚು ಇದ್ದೀರಾ? ಅದು ಬೇರೆ, ನಾನು ಅಲ್ಲ, ನೀವಲ್ವಾ? ಅದು ಬೇರೆಯಾ? ಮಿಂಚು ಚಾನಲ್ ಇದೆಯಾ? ಅದು ಚಾನಲ್ ಉಂಟಾ ನೋಡಿ ಅಂತೆ ಮಿಂಚು ಅವರೇ, ಅದು ಚಾನಲ್ ಉಂಟ ನೋಡಿ. ಓಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸಬ್ಬಾಗದಿದ್ದರೆ ಸಬ್ಬಾಗಿ ಆಯಿತಾ ಮಿಂಚು ಅವರೇ? ಹೊಸಬರಾಗಿದ್ದರೆ ಇಜ್ಜಿ ಚಾನಲ್ ಇಜ್ಜ ಸಪೋರ್ಟ್ ಐಡಿಯಾ. ಓಕೆ ಅಕ್ಕ. ಚಾಂಡಕ್ಕೇನೊಂದು ನಾಗರಾಜ್ ಅವರು ಚಾಂಡಿಯೇ ನೀರ್ನಾಡೆ ಚಾ ಅದಾದ ತಿಂಡಿ ಯಾರು? ನಾಗರಾಜ್ ಬ್ರೋ. ಮಿಂಚು ಅವರು ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಓಕೆ ಮಿಂಚು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಲೈವಿಗೆ ಬಂದದೆ ಥ್ಯಾಂಕ್ ಯು. ಓಕೆ ಇಚ್ಚಿಗೆ ಚಾನಲ್ ಇಚ್ಚಿಗೆ ಕೊರೊಚ್ಚು ಅವನೊಂದನ್ನು ಮಿಂಚು 2 ಮಿಂಚಿದ್ದಾರೆ. ವಾಚ್ ಟೈಮ್ 4K ಅಲ್ವಾ? ಹೌದು ಹರ್ಷ ಅವರೇ. ಏನು ಗೊತ್ತಾ ಹರ್ಷ ಅವರೇ, ನಾನು ಆಫ್ ಮೋನಿಗೆ ಅಪ್ಲೈ ಮಾಡಿದ್ದು 3000 ಆಗುವಾಗ ನಮಗೆ ಅಪ್ಲೈ ಬಟನ್ ಬರ್ತದಲ್ಲ, ಅದಕ್ಕೆ ಅಪ್ಲೈ ಮಾಡಿದ್ದು ನಾನು. ಫುಲ್ ಮೋನ್ ಆಗಲಿಲ್ಲ ನಂದು, ಖಾಲಿ ಇದು ಮಾತ್ರ ಆದದ್ದು. ಯಾವುದು ಗೊತ್ತಾ? ಹಾಫ್ ಮೋನ ಮಾತ್ರ ಅದು 3000 ಮಾತ್ರ. ಅದು ಇನ್ನು 1 ತಿಂಗಳು ಇದೆ ಅಲ್ಲ, ಆಗ ಇನ್ನೊಂದು 1000 ಆಗಬೇಕು. ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು. ಅಕ್ಕ ಆಂಡ್ ದೋಸೆ ಪನ್ನದಲ್ಲಿ ಎಂಗೆ ಚಪಾತಿ ಅವೇ ಅಕ್ಕ ಆಂಡ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಐಡಿ ತೂದು ಮಲ್ತು ಬತ್ತಿನ ಅವು ಏರ ಎನ್ನ ಐಡಿ ತೂದು ಮಲ್ತು ಬತ್ತಿನ ಅಂತೆ ಪನ್ನಗುಲ್ಲೇರು ಅಂದೆ ಇನ್ನು ಐಡಿ ತೂದು ಮಲ್ತತ್ತಿನ ಏರಾದಪ್ಪ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಥ್ಯಾಂಕ್ ಯು ಗೀತಾ ಸಿಸ್ ಎಂತ ತಿಂಡಿ ತಿಂದ್ರಿ ಗೀತಾ ಸಿಸ್? ಸ್ಪೆಷಲ್ ಎಂತ ಇವತ್ತು? ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. 3K ಆಗಿದೆ, ಬಟ್ ಆಪ್ಷನ್ ಏನು ಶೋ ಆಗ್ತಿಲ್ಲ. 3K ಆಗಿದೆಯಾ? ವೈಟ್ ಸ್ಟುಡಿಯೋದಲ್ಲಿ ಇದು ಬರ್ತದಲ್ಲ, ವೈಟ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಅನಾಲಿಟಿಕ್ಸ್ ಮತ್ತು ಡ್ಯಾಶ್ ಬೋರ್ಡು ಮತ್ತು ಕಮ್ಯುನಿಟಿ ಅಂತ ಎಲ್ಲ ಬರ್ತದೆ. ಅದರ ಕೆಳಗೆ ಅರ್ನ್ ಅಂತ ಬರ್ತದೆ, ಅಲ್ಲಿ ನಿಮಗೆ ಶೋ ಆಗ್ತದೆ ಅಪ್ಲೈ ಬಟನ್. ಬಂದರೆ ಅಲ್ಲಿ ಬರ್ತದೆ, ಇಲ್ಲದಿದ್ದರೆ ನಮಗೆ ಇದು ಬರ್ತದೆ, ಮೇಲ್ ಬರ್ತದೆ. ಬೇಕು ಸಪೋರ್ಟ್ ಬೇಕು, ಮಾಡಿ ಸಪೋರ್ಟ್ ಮಾಡಿ. ಹೌದು ನವೀನ್ ಬ್ರೋ, ಸಪೋರ್ಟ್ ಖಂಡಿತ ಬೇಕು ನಮಗೆ. ಇನ್ನೂ ಕೂಡ 1000 ಆಗಬೇಕಲ್ಲ, 1000 ಆಗಲಿಕ್ಕೆ ಖಂಡಿತ ಎಲ್ಲರಿಗೂ ಸಪೋರ್ಟ್ ಬೇಕೇ ಬೇಕು. ನಾಗರಾಜ್ ಪೂಜಾರಿ ಅಕ್ಕ ವರ್ಕ್ ಬಾಯ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದು ವರ್ಕ್ ಇದ್ರೂ ಕೂಡ ಬಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು. ಮೆತ್ತೆ ಬಾತ್ ಅದು ಕೈ ಆಗೋದಿಲ್ವಾ?
ಗೀತಾ ಸಿಸ್ ಮೆತ್ತೆ ಬಾತ್ ಮಾಡ್ತೀರಲ್ಲ ಅದು ಕೈ ಇರುವುದಿಲ್ವಾ? 1 ಇಯರ್ ಮುಂಚೆನೇ ಐಡಿಯಲ್ಲಿ ಇದ್ದೇನೆ. ಹೌದೌದು, ಅದು ಇರ್ತದೆ. ನಾವು ಕೂಡ 1 ಇಯರ್ ಮುಂಚೆ ಐಡಿಯಲ್ಲಿ ಇದ್ದೆ ನಾನು ಕೂಡ. ನಾವು ಚಾನಲ್ ಸ್ಟಾರ್ಟ್ ಆದ ನಂತರ ಅದು ಕೌಂಟ್ ಆಗ್ತದಲ್ಲ. ನೋಡೋಣ ಸುಮ್ಮನೆ ಇವಳು ಮಿಂಚಿನ ಕಣ್ಣು ಬಾತ್ ಬರ್ತದೆ. ಬ್ಯಾಡ್ ಕಮೆಂಟ್ ಪಾಡದು ಪೋತುನು ಸುಮಾಸಿಸಿನ ಇವಡೆ ಮಿಂಚಿನ ಕಣ್ಣು ಏನು ಏನ ಮಿಂಚಿನ ಕಣ್ಣು ಏನಲ್ಲ ಇವ್ಡು ತೂತಿ ಮಿಂಚಿನ ಕಣ್ಣು ಏನಂದು ನೆನಪಾಪುಜಿ. ಸಾಗರ ಹಾಯ್ಪನಂದ್ಲೇರು 1 ಮಂತ್ಸಲ್ಲಿ ಮಾಡ್ಬೋದಾ? 1,000ವಾ? 1 ಮಂತ್ಸಲ್ಲಿ ಮಾಡ್ಬೋದು. ಈಗ 2 ಟೈಮ್ ಲೈವ್ ಮಾಡಬೇಕು, ವಿಡಿಯೋ ಹಾಕಬೇಕು, ಮತ್ತು ಲೈವ್ ಸ್ವಲ್ಪ ಆದರೂ ವೈರಲ್ ಆಗಬೇಕು. ಇಲ್ಲದಿದ್ದರೆ ಕಷ್ಟ ಉಂಟಾ ಅಂತ ನನಗೆ ಗೊತ್ತಿಲ್ಲ. ನಾನಿನ್ನು 1 ಮಂತ್ ಇದೆ ಅಲ್ಲ, ಒಂದು ಲಾಸ್ಟ್ ನನಗೆ ಜನವರಿ 30ಗೆ ನನಗೆ ಆಗ್ತದೆ. ಹಾಗೆ 1 ಮಂತ್ ಜಾಸ್ತಿ ಉಂಟು ನನಗೆ ಸ್ವಲ್ಪ. ಒಂದು ವರ್ಷದಿಂದ ಬಿಲದಲ್ಲಿ ಅಂದು 1 ವರ್ಷದಿಂದ 5 ದುಂಬುಡೆ ಯಾನು 1-2 ವರ್ಷ ಐಜಿ ಅವು ಒಂಜಿ ಕೊಳ ಬೇತ ಹಿಡಿದಿತ್ತಿಜ ಎನ್ನ 1-2ನೇ ವರ್ಷ ಒಂದು ವೈಟ್ ಇಡು ಆಯ್ ಗೀತಾ ಸಿಸ್ ಪನೊಂದುಳ್ಳೇರಿ. ಶಾಂತ ಸಿಸ್ ಟಿಫಿನ್ ಆಯಿತಾ, ಹೇಗಿದ್ದೀರಾ? ಸೋಲೋ ಅಣ್ಣ ಹೋದ್ರಾ ಅಂತ ಹೇಳ್ತಾ ಇದ್ದಾರೆ. ಸೋಲೋ ಇದ್ದಾರೆ ಸಾಗರ್ ಅವರೇ. ಸೋಲೋ ಓಡಿದ ಮಂಗ ಇದ್ರಲ್ಲ, ಸೋಲೋ ಹೋದ್ರಾ? ಮಿಂಚು ಅಂತ ಹೇಳ್ತಾ ಇದ್ದಾರೆ. ಸೌಂಡ್ಸ್ ಅಂತ ಹೇಳಿ ಹೌದು, ಅದೊಂದು ನಮ್ದು ಈ ಬಿಲ್ಡಿಂಗ್ ಉಂಟಲ್ಲ ಇಲ್ಲಿ, ಅದು ಶೀಟ್ ಇದು ಸ್ವಲ್ಪ ಇದಾಗಿದೆ, ಅದರ ರಿಬಿಟ್ ಎಲ್ಲ ಹೋಗಿದೆ. ಅದು ಗಾಳಿ ಅಲ್ಲ, ಗಾಳಿಗೆ ಆಡ್ತದೆ. ಅವರು ಆರ್ಮಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅವರ ಆರ್ಮಿ. ಈ ಸೌಂಡಲ್ಲಿ ಆಗೋದಿಲ್ಲ, ನಾನು ಲೈವ್ ಎಂಡ್ ಮಾಡ್ತೇನೆ. ಸೌಂಡಲ್ಲಿ ನಾನು ಮಾತಾಡೋದು ಕೇಳೋದಿಲ್ಲಲ್ಲ, ಕೇಳ್ತದಾ? ನಾನು ಮಾತಾಡಿದ್ರು ಕೇಳ್ತದಾ? ಆಗಿತ್ತು ಸೂಪರ್ ಆಗಿದ್ದೇನೆ, ಹೇಗಿದ್ದೀರಾ ಕೇಳ್ತಾ ಇದ್ದಾರೆ. ಅವರು ಆರ್ಮಿ ಅವರಾಯ್ತಾ? ಹೌದೌದು, ಸೋಲೋ ಆರ್ಮಿ ಅವರು. ನಾನು ಬಂದರೆ ಓಡ್ತಾನೆ ಮಂಗ ಅವನಂತ ಹೇಳ್ತಾ ಇದ್ದಾರೆ. ಸೂಪರ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತಾಡೋದು ಕೇಳ್ತದಾ? ಇಲ್ಲದಿದ್ದರೆ ನಾನು ಲೈವ್ ಎಂಡ್ ಮಾಡ್ತೇನೆ, ಯಾಕೆಂದರೆ ಅದು ಸೀಟಿದು ಸ್ವಲ್ಪ ಜಾಸ್ತಿ ಶಬ್ದ ಉಂಟು. ಅದೆಲ್ಲ ನಾನು ಸಹ ಹೇಳ್ತೇನೆ, ನಾನು ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ. ಮಿಂಚು ನೀವು ಪೊಲೀಸಾ? ಹರ್ಷ ಅವರು ಬಾಯ್ ಹರ್ಷ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈವ್ಗೆ ಸಪೋರ್ಟ್. ಹರ್ಷ ಅವರೇ, ಏನು ಗೊತ್ತಾ, ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ? ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ. ನೀವು ಲೈವ್ಗೆ ಬಂದಿದ್ದೀರಲ್ಲ, ನನಗೆ ಟೈಮ್ ಇದ್ದರೆ ನಿಮ್ಮ ವೀಡಿಯೋ ನೋಡ್ತೇನೆ. ಒಂದು ವೀಡಿಯೋಗೆ ಒಂದು ಕಮೆಂಟ್ ಹಾಕಿ, ರೀಸೆಂಟ್ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ? ನನ್ನ ಅಪ್ಪ ಜರ್ಜ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಿಂಚು? ಸುಮ್ಮನೆಯಾ? ಸತ್ಯವಾ? ಹರ್ಷ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕೇಳ್ತದ ನಾನು ಲೈವ್ ಎಂಡ್ ಮಾಡಬೇಕಾ ಅಲ್ಲ ಇರಬೇಕಾ? ಯಾಕಂದರೆ ಕೇಳುವುದಿಲ್ಲದಾದರೆ ಲೈವ್ ಎಂಡ್ ಮಾಡ್ತೇನೆ. ಪೊಲೀಸಾ? ಯಾವ ಸ್ಟೇಷನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಮಿಂಚು ಅವರು. ಮಿಂಚು ನಗ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಯಾವ ಸ್ಟೇಷನ್ ಅಂತ ಅವರು. ಮಿಂಚು ಯಾರ ನೀನು? ಇದು ಬೇರೆ ಚಾನ್ಸಸ್ ರೆಡ್ ಮಿಂಚು ಉಂಡಿಯೇ. ವೈಟಿ ಸ್ಟೇಷನ್ ಅಂತ ಹೇಳ್ತೇನೆ. ವೈಟಿ ಸ್ಟೇಷನ್ ಅಂತೆ, ಅದು ಹೊಸತಾ ಸ್ಟೇಷನ್? ಏ ಪಾಯ್ನು ಮುಂತುಲೆ ಸಿಸ್ ಕೇಂಡತೆ ಅದು ಕೇಂಜಿ ಡ್ಯಾನ್ ಪೋಪೆ ಅಂತ ಈಗ ಬಡ 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 ಜಾಸ್ತಿ ಉಂಡಿ ಶಬ್ದ. ಅವು ಗಾಳಿ ಅತಿ ಅಂಚ ಮುಂತುಲೆ ಸಿಸ್ ಉಂಟು ಅಂತ ಒಂಜಿನ 4 ಗಂಟೆ ಉಂಟುವೆ, ಕಾಲೇಜಿನ ಅರ್ಧ ಗಂಟೆ ಉಂಟುವೆ. ಬಕ್ಕ ಲೈವ್ ಎಂಡ್ ಮಲ್ಪೇವೆ ಕೇನುಳು ಸಿಸ್. ಓಕೆ ಅವು ಹೊರ ಜೋರು ಗಾಳಿ ಬಣ್ಣ ಮಾತ್ರ ಅವತ್ತೆ ವ್ಯಾಪಾರ ಅಟದು ಪೋಪು ನಾನು ಪಂಡ್ರೆ ಹಬ್ಬ ಅಕಳ ಪನೋಡಿತ್ತೆ ಬೆಂಕ್ ಬಕ್ಕ ಅಕಳು ಬೇಳೆ ಪೋಪೇರು ಮಾತಾ ಬಕ್ಕ ಮಿತ್ತು ಬತ್ತೆರಡ ಪನೋಡು ಅವು ಐಕ್ ದಾಲ ಮಲ್ಪುಲೇನು ಜೋಕುಲ್ ಪುರ ಒಬ್ಬೊಂದು ಪುರ ಉಪ್ಪು ಇರುತ್ತೆ ಅಲ್ಪ ಪುರ. ಏನು ಮಿಂಚು ಪೆಟ್ಟು ಕಮ್ಮಿ. ನಾನು ಇಂಗ್ಲೀಷ್ ಮಿಂಚು, ಅವರು ಕನ್ನಡ ಮಿಂಚು. ಇದು ಇಂಗ್ಲೀಷ್ ಮಿಂಚು ಬೇರೆ, ಕನ್ನಡ ಮಿಂಚು ಬೇರೆ ಉಂಟಾ? ಓ ಹಾಗೆ ಒಳಗೆ ಕೂತ್ಕೊಳ್ಳಿ. ಇಲ್ಲ ನನಗೆ ಹಾಗೆ ಹೆದರಿಕಿಲ್ಲ. ಆಗೋದು ಏನು ಗೊತ್ತಾ ಸಾಗರ್ ಅವರೇ, ನಮಗೆ ಏನಾದರೂ ಆಗಬೇಕಿದ್ರೆ ನಾವು ಒಳಗಿದ್ರೂ ಆಗ್ತದೆ, ಹೊರಗೆ ಇದ್ರೂ ಆಗ್ತದೆ, ಹಾಗೇ ಆಗ್ತದೆ. ಇಲ್ಲದಿದ್ದರೆ ಒಳಗಿದ್ದು ಸೀಟು ಮೇಲೆ ಬೀಳ್ಬೋದು. ನನ್ನ ತಲೆಗೆ ಬೀಳ್ಬೇಕಂತೇಳಿದ್ರೆ ಅದು ಬೀಳ್ತದೆ. ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ ಇಲ್ಲ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಲೈಕ್ ಕೊಡಿ ಪ್ಲೀಸ್. ಹೌದೌದು, ಲೈಕ್ ಕೊಡಿ ಆಯಿತಾ? ಕೇಳ್ತದೆ. ಓಕೆ ಕೇಳಿದರೆ ನಿಲ್ತೇನೆ, ಇಲ್ಲದಿದ್ದರೆ ಕೇಳದಿದ್ದರೆ ನಿಮಗೆ ಸ್ವಲ್ಪ ಕಿರಿಕಿರಿ ಆದರೆ ನಾನು ಹೋಗ್ತೇನೆ. ನನಗೆ ಅಭ್ಯಾಸ ಆಗಿದೆ ಹಾಗೆ.
ಅವನೇ ಮಿಂಚು ಮೊನ್ನೆ ಸಾಗರ್ಗೆ ಬೈದದ್ದು. ಸಾಗರ್ಗೆ ಬೈದಿದ್ದಾರೆ ಯಾರು? ಮಿಂಚು ನೀವು ಸಾಗರ್ಗೆ ಬೈದಿದ್ದೀರಾ? ಇಂಗ್ಲೀಷ್ ಮಿಂಚು ನೀವು ಸಾಗರ್ಗೆ ಬೈದಿದ್ದೀರಾ? ನಂಜಿದ ನಂಜಿ ಆಶೀರ್ವಾದ ನಮಗೆ ಶ್ರೀರಕ್ಷೆ ಅತ್ತೆಯ ಶಾಂತಕ್ಕ. ನಂಜಲೇರ್ನ ನಂಜಿದ ಆಶೀರ್ವಾದ ನಮಗೆ ಶ್ರೀರಕ್ಷೆ ಅತ್ತೆ ಶಾಂತಕ್ಕ ಪನದುಲ್ಲೆ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಮಿಂಚು ಅವರು ನಗ್ತಾ ಇದ್ದಾರೆ. ಮಿಂಚು ಯಾರು? ಸಾಗರ್. ಸಾಗರ್ ಹೌದು ಇವರು ನೋಡಿ, ಇವರು ಸಾಗರ್. ನಂಜಿದ ಆಶೀರ್ವಾದ ನಮಕ್ ಶ್ರೀರಕ್ಷೆ ಅತ್ತೆ ಸಂಗೀತಕ್ಕ ಪನದುಲ್ಲೇರು. ನಮಕ್ ಮಾತೇನಲ್ಲ ಆಶೀರ್ವಾದ ಬೋಡತಿ ಸಾಗರ್. ಆಶೀರ್ವಾದ ಇತ್ತಂದ ಆಶೀರ್ವಾದ ಬೋಡೆ ಮಲಮಲ್ಲಕಲ್ನ ಆಶೀರ್ವಾದ ಅವಳು ಎಲ್ಲೆಲ್ಲಿ ಆಶೀರ್ವಾದ ಪೂರೇನಲ್ಲ ಆಶೀರ್ವಾದ ಬೋಡು. ಯಾರು ನಿನ್ನ ಪ್ರೀತಿಸಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಕು ಅನ್ನೋದು ಅಡ್ಡ. ಎಲ್ಲರೂ ನಿನ್ನ ಪ್ರೀತಿ ಎಪ್ಪ ಪನದುಲ್ಲೆ ಸಾಧಿಸಿದಾದಂಡಿ ಎಂಕು ಗೊತ್ತಾಂಡಿ ಏರಂದು ಗೊತ್ತಾಂಡಿ. ಅವು ಮಿಂಚು ಅವು ಇಂಗ್ಲೀಷ್ ಮಿಂಚು ಏರಂದು ಗೊತ್ತಾಂಡ. ಸಾಗರ್ ನಗ್ತಾ ಇದ್ದಾರೆ. ಎಲ್ಲರದ್ದು ಆಶೀರ್ವಾದ ಬೇಕು, ಯಾರೇ ಇರಲಿ, ನಮ್ಮ ಶತ್ರುಗಳೇ ಇರಲಿ, ಯಾರೇ ಇರಲಿ, ಎಲ್ಲರದ್ದು ಆಶೀರ್ವಾದ ಬೇಕೇ ನಮಗೆ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲಿ, ನಿನಗಾಗಿ ನಿನಗಾಗಿ ಈ ತನುಮನವೇ ನಿನಗಾಗಿ. ಯಾರು ಶಾಂತಕ್ಕ ಅದು ಅಂತ ಕೇಳ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಚಾನಲ್ಗೆ ಬರೋದು. ಹೌದೌದು, ನೀವು ಫಸ್ಟ್ ಟೈಮ್ಗೆ ಚಾನಲ್ಗೆ ಬರ್ತಾ ಇದ್ದೀರಾ. ನಾನು ಕೂಡ ಗೊತ್ತಾಗ್ತದೆ, ಯಾಕಂದರೆ ನನಗೆ ನಿಮಗೆ ಉಜಾಲ ಹಾಕ್ಲಿಲ್ಲಲ್ಲ ನಾನು, ಹಾಗೆ ಗೊತ್ತಾಯ್ತು ನೀವು ಫಸ್ಟ್ ಟೈಮ್ಗೆ ಬಂದಿದ್ದೀರಾ ಅಂತ. ಕೆಲವರು ಎನ್ನ ಪುದರ ಪನ್ಪೂನು ಕೂಡದೆ ಪೂನು. ಓ ಅವ್ವಾ ಐಕ್ತೇನೆ ಪುಣ. ಮಿಂಚು ನಿನ್ನೆ ಶಶಿಕಾಂತ್ ಬ್ರೋಗೆ ಬೈದದ್ದು. ಮಿಂಚು ನೀವು ಶಶಿಕಾಂತ್ ಬ್ರೋಗೆ ಕೂಡ ಬೈದಿದ್ದೀರಾ. ಶಶಿಕಾಂತ್ ಬ್ರೋಲ ಮಸ್ತ್ ಹೆಲ್ಪ್ ಮಲ್ದೇರಿಗೆ, ವೀಡಿಯೋ ಪೂರ ಆನ್ ಪೂರ ದೀತೇರು ಮಸ್ತ್ ಮಾತೆಲ್ಲ ಮಸ್ತ್ ಹೆಲ್ಪ್ ಮಲ್ದೇರು. ಓಲು ಒಂಜಿ ನಮ್ಮ ಪನ್ಪಿ ನಮ್ಮ ಒರಿಯಡೆ ನಮ್ಮೈತೆ ಬತ್ತು ಕುಲ್ವ ಲೈವ್ ಮಲ್ಪ ಆ ಒರಿಯಡ್ದು ಆಪಿನ ಬೇಲೆ ಮಾತೆಲ್ಲ ಬತ್ತು ಸಪೋರ್ಟ್ ಮಲ್ತಿನೇಟು ನಮಗೆ ಈತು ಆಫ್ ಮೋನ ಮುಟ್ಟ ಬತ್ತ ಅಂಚ ಪೂರೆಲ್ಲ ನನಗೆ ಕೂಡ ಸಪೋರ್ಟ್ ಮಲ್ಪ್ಲಿ. WH ಫುಲ್ ಕಂಪ್ಲೀಟ್ ಅವಡೆನ್ನ. ಹೌದೌದು ಸಾಗರ್ ಅವರೇ. ಮಿಂಚು ನಿನ್ನೆ ಶತ್ರುಗೆ ಯಾರು ನನಗೆ ಬೈದದ್ದು? ನಿಮಗೆ ಯಾರು ಬೈಲಿಲ್ಲ, ಬೈದ್ರಾ? ಮಿಂಚು ಬೈದದಂತೆ ಶಶಿಕಾಂತ್ ಬ್ರೋಗೆ. ಸುಮ್ಮನೆ ಹೇಳಬೇಡಿ. ನೀವಲ್ವಾ ಮಿಂಚು? ನೀವು ಬೇರೆ ಮಿಂಚಾ? ನಿಮ್ದು 2 ಉಂಟು ಫೋಟೋ DP ಯಲ್ಲಿ. ಅದು ಯಾರು? ನಿಮ್ದು ಅಣ್ಣವಾ? ನೀವು ಬೈದದ್ದು ಬ್ಲೂ ಮಿಂಚು ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಮಿಂಚು ಬೈದದ್ದಾ? ಇದು ಬ್ಲೂ ಇಲ್ಲದ ಮಿಂಚು ಬೈಲಿಲ್ವಾ? ಶಶಿಕಾಂತ್ ಬ್ರೋ ತೂವೇರ್ ನಿಜ್ಜಿರ್ಗಿ ಬೇಲೆದ ಬ್ಯುಸಿ ಉಳ್ಳೆರ ಅಂತ. ಮಿಂಚು ನೀನು ಸುಮ್ಮನೆ ಹೋಗು. ನಾನು ಅಲ್ಲ ಮಾರಾಯ, ನಾನು ನಿನ್ನ ಅಭಿಮಾನಿ. ಯಾರೇ ನೀನು ಅಭಿಮಾನಿ? ನೀವು ಬೇರೆಯವರ ಮೇಲೆ ಎತ್ತು ಕಟ್ಟಿದೆ, ಅದು ನಿಮಗೆ ದೊರೆಯುತ್ತದೆ. ಕರ್ಮ ರಿಟರ್ನ್ಸ್. ಹೌದೌದು, ಕರ್ಮ ರಿಟರ್ನ್ಸ್ ಆಗ್ತದೆ. ಹೌದು, ಕರ್ಮ ರಿಟರ್ನ್ಸ್. ನಾವು ಮಾಡಿದ್ದು ನಮಗೆ ರಿಟರ್ನ್ ಬರ್ತದೆ. ಹಾಗೆ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ. ಸಾಗರೋ ದೇವ್ರೆ ನಮಸ್ತೆ ಅಂತ ಹೇಳ್ತಿದ್ದಾರೆ. ಮಿಂಚು ಅವ್ರು ನಗ್ತಾ ಇದ್ದಾರೆ. ಶಾನ್ಸಿ ಸಪೋರ್ಟಿನಲ್ಲಿದ್ದಾರೆ. ಥ್ಯಾಂಕ್ ಯು ಶಾನ್ಸಿ. ನನಗೆ 1/4 ಗಂಟೆ ಉಳ್ಳೆ 16 ಮಿನಿಟ್ಸ್ ಇದ್ದೇನೆ, ಮತ್ತೆ ಹೋಗ್ತೇನೆ. ಆ ಮಿಂಚು ಏನು ಸಹ ಹೇಳಿಲ್ಲ ಪಾಪ ಅಂತ ಹೇಳ್ತಾರೆ. ಮಿಂಚು ಏನಿಲ್ಲ, ಮತ್ತೆ ಯಾವ ಮಿಂಚು? ನನಗೆ ಕನ್ಫ್ಯೂಸ್ ಆಗ್ತದೆ ಮಾರ್ರೆ, ಯಾವ ಮಿಂಚು ಅಂತ. ಸಾಗರ್ ಗುಡ್ ಬಾಯ್, ಯಾರು ಬೈಬೇಡಿ. ಗುಡ್ ಬಾಯ್ ಸಾಗರ್ ಅವರು, ಗುಡ್ ಬಾಯ್ ಅಂತ ಯಾರು ಬೈಬೇಡಿ ಸಾಗರ್ ಅವರಿಗೆ. ಮಿಸ್ಟೇಕ್ ಮಾರ್ರೆ, ಮಿಸ್ಟೇಕ್. ಎಂತ ಮಿಸ್ಟೇಕ್? ಎಂಚಿನ ಕರ್ಮನ ಮನದಲ್ಲಿ ರಂದು ಕರ್ಮ 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 ಒಂಜಿ ಕರ್ಮ ಪಂಡ ನಮ್ಮ ಕೆಲಸ ಆಪುಣತೆ. ಕೆಲಸಗ್ಲ ಒಂಜಿ ಕರ್ಮ ಪಂಪೇರು.
ಮಹೇಶ್ ಭಟ್ ಅವ್ರು ಬಂದರು. ಹಾಯ್ ಮಹೇಶ್ ಭಟ್ ಅವರೇ, ವೆಲ್ಕಮ್. ಹಾಯ್ ಅಂತ ಹೇಳಿದೆ. ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ ಆಗಿ ಆಯಿತಾ. ಹಾಗೆ ಮಿಂಚು ನೆಕ್ ನೆರ್ಪುನು ಅವು ಆಂಜು, ಮಿಂಚು ನಿಕ್ಕು ನೆರ್ಪು ನಾವು ಆಂಜು ಹಾಯ್ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಭಟ್ ಅವರು. ಹಾಯ್ ಮಹೇಶ್ ಭಟ್ ಅವರೇ, ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಲೈವ್ಗೆ. ಡೇಂಜರ್ 30 to 40 ಡೇಂಜರ್. ಏರಿಗೇನೋ ಒಂದು లేదు. ಕೇಶವಣ್ಣ ಬನ್ನಿ ಅಂತ ಹೇಳ್ತಿದೆ. ಎಲ್ಲಿದ್ದಾರೆ ಕೇಶವಣ್ಣ? ಕೇಶವಣ್ಣ ಹೋದ್ರಲ್ಲ, ಕೆಲಸ ಉಂಟಂತ ಹೇಳಿ ಹೋದ್ರು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ತವೇನು, ಮರೆಯಾದಾಗ ನೋವೇನು. ಮಿಂಚು ಅವರು ನಗ್ತಾ ಇದ್ದಾರೆ. ಅವೇ ಹರ್ಷಿತ್ ಅವರು ಸ್ಟಾಪ್ ಅಂತೇಳಿದೆ. ಯಾಕೆ ಸ್ಟಾಪ್ ಹರ್ಷಿತ್ ಅವರೇ? ಹರ್ಷಿತ್ ಅವರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಬಾಗಿ, ಮತ್ತು ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಮಹೇಶ್ ಭಟ್ ಅವರು. ಆಗಿದೆ ಮಹೇಶ್ ಭಟ್ ಅವರೇ, ಟೀ ನಿಮ್ದು ಆಯಿತಾ? ಎಂತ ಸ್ಪೆಷಲ್ ತಿಂದ್ರಿ ಇವತ್ತು? ಬೆಳಗ್ಗೆದು ತಿಂಡಿ ಅಂತ ನಿಮಗೆ? ನಮಗೆ ಚಪಾತಿ ಆಯಿತಾ. ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ ಮಿಂಚು ಅವರು. ಬಾಯ್ ಮಿಂಚು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಅವು ಕುಡೊಂಜಿ ಪೆಟ್ಟು ಕಮ್ಮಿ ಬಣ್ಣದಲ್ಲಿ ಓವಿಯೇ. ಮಿಂಚು ಹೋಗಿ ಆಯ್ತಾ? ಇಲ್ಲ ಇದ್ದಾರೆ, ಈಗ ಹೋಗ್ತೇನೆ ಅಂತ ಹೇಳಿದ್ದಾರೆ. ಇದ್ದಾರೆ, ಕೇಳಿ. ಮಿಂಚು ಉಳ್ಳರಾ? ಮಿಂಚು 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 ಮದರಂಗಿಯಲ್ಲಿ ಮನಸ್ಸಿನ ರಂಗು ತುಂಬಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ, ಬನ್ನಿ ನಲಿಯೋಣ ಎಲ್ಲ ಸೇರಿ, ನಲಿಯೋಣ ಕೃಪ ಕೋರಿ ಸಂತೋಷದಲ್ಲಿ ಈ ದಿನ. ಮಿಂಚು ಹೋಗಿ ಆಯ್ತಾ ಅಂತ ಹೇಳ್ತಾರೆ. ಮಿಂಚು ಮಿಂಚು ಮಿಂಚಲ್ಲೇ ಹೋಗ್ತದಲ್ಲ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಗಂಧದ ಬೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಸೋಲೋಕು ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ನೀರು ದೋಸೆ ಅಂತ ಕರಿಯ ಯಾವುದಕ್ಕೆ? ಚಪಾತಿಗೆ ಬಟರ್ ಚಿಕನ್. ಮಕ್ಕಳಿಗೆ ಸ್ಕೂಲ್ಗೆ ಕೊಂಡೋಗ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಗ್ರೇವಿ ಮಾಡಿದ್ದು ಬಟರ್ ಚಿಕನ್. ಶಾಂತಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತ್ರ ಇದು ರೈಸ್ ತಿಂದದ್ದು. ಪೆಟ್ ಕಮ್ಮಿ ಅವರಿಗೆ, ಎಲ್ಲರೂ ಪೆಟ್ ಕಮ್ಮಿಯೇ ತೋರೋದು. ಓ ಜೀವಾ, ಈಗ ಯಾರು ಪೆಟ್ಟು ಕಮ್ಮಿ ಇಲ್ಲಿ? ಶಾಂತಿ ಸಿಸ್ ನಗ್ತಾ ಇದ್ದಾರೆ. ಬಾಳೆಲ್ಲ ಬಾಳೆ ಕೃಷ್ಣ. ಹಾಯ್ ಅಂತ ಹೇಳ್ತಾರೆ ಸಾಗರ್ ಅವರು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಇನ್ನೊಂದು 10 ನಿಮಿಷ ಇದ್ದೇನೆ, 10 ನಿಮಿಷ ಆಯ್ತಾ? ಮತ್ತೆ ಲೈವ್ ಎಂಡ್ ಮಾಡುವ. ವೆಜ್ ಹಾಕಲ್ವಾ ಮಹೇಶ್? ನಾನು ವೆಜ್ಜಿಯಾ? ನನಗೆ ವೆಜ್ ಮಕ್ಕಳಿಗೆ ಇದು ಪೀಸ್ ಆಗೋದಿಲ್ಲ, ಗ್ರೇವಿ ಹಾಕ್ತೇನೆ ಅವರಿಗೆ. ಹಾಗೆ ಸ್ಕೂಲಿಗೆಲ್ಲ ಗ್ರೇವಿ ಕೊಟ್ಟು ಕಳಿಸ್ತೇನೆ. ಅವರು ವೆಜ್ ತಿನ್ನುವುದಿಲ್ಲ. ವೆಜ್ ಹಾಗೆ ವಾಪಸ್ ತರ್ತಾರೆ ನನಗೆ. ವೆಜ್ ಮಾಡಿದರೆ ವೆಜ್ ತಿಂತಾರೆ, ಪನ್ನೀರ್ ತಿಂತಾರೆ. ಒಂದೊಂದು ದಿನ ಒಂದೊಂದು ಮಾಡಿ ಕಳಿಸೋದು. ನಾಳೆ ಪನ್ನೀರ್ ಉಂಟು, ನಾಳೆ ಪನ್ನೀರ್ ಮಾಡಬೇಕು. ಹಾಗೆ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು. ನಿಮಗೆ ಅಂತ ಹೇಳಿದೆ. ನಮಗೆ ವೆಜ್ ಆಗ್ತದೆ, ನಾವು ವೆಜ್ಜೆ. ಚಿನ್ನದ, ಹೌದದು ಚಿನ್ನದ ವಾಚ. ಅದಕ್ಕೆ ನಾನು ನಿಮಗೆ ತೋರಿಸಿದ್ದು ಚಿನ್ನದು. ಎಂತ ಚಿನ್ನವ ವಾಚ್ ಚಿನ್ನದ. ಈಗ ಚಿನ್ನದ ಬೆಲೆ ನೋಡಿದರೆ ಗಗನಕ್ಕೇರಿದೆ. ಇದು ವಾಚ್ ಚಿನ್ನ ತರಲಿಕ್ಕೆ ಆಗ್ತದಾ ಆ ಬೆಲೆಗೆ? ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದು ಚಿನ್ನ ತಗೊಳ್ಳಿಕ್ಕೆ ಉಂಟಾ ಈ ಟೈಮಲ್ಲಿ? ನಾವು ಮೊದಲೆಲ್ಲ ಮಾಡಿದ್ದೇ ಬಂದದ್ದು, ಈಗ ಎಲ್ಲಿ ಉಂಟು? ಈಗ ಆಗೋದಿಲ್ಲಪ್ಪ ಚಿನ್ನ ತಗೊಳ್ಳಿಕ್ಕೆ. ಈಗ ಚಿನ್ನದ ರೇಟ್ ಕೇಳಿದರೆ ಈಗ ತಲೆ ಸುತ್ತದೆ.
ಚಾನ್ಸಸ್ ಹೇಳ್ತೊಂದಿಲ್ಲ. ಮಹೇಶ್ ಭಟ್ ಅವರು ಹಾಂ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಅವರೇ, ನೀವು ವೆಜ್ ಅಲ್ವಾ, ಭಟ್ ಅಲ್ವಾ, ವೆಜಿಟೇರಿಯನ್ ಅಲ್ವಾ? ಅದಕ್ಕೆ ಕೇಳಿದ ವೆಜ್ ಆಗೋದು. ವೆಜ್ ಆಗ್ತದೆಪ್ಪ ನಮಗೆ. ಸಂಪತ್ ಬರ್ತೀರಾ? ಆಯ್ ಸಂಪು, ವೆಲ್ಕಮ್. ಸಂಪತ್ ಅರೆ ತಿರುಗುನ ಕಮ್ಮಿಂಡೆ ಎಂಚೊಲ್ಲರ್ ಸಂಪು ಬೇಲೆದ ಬಿಸಿಟುಳ್ಳರಾ ಇತ್ತೀರೆಗ ಫ್ರೀ ಬ್ರೇಡ್ ಫ್ರೀ ಶಾಲ ಇದು ಫ್ರೀ ಟೈಮ್ ಬೇರೆಗೆ. ನೀವು ಊರಲ್ಲಿ ನಂದು ಮಂಗಳೂರು. ಮಿಂಚು ಅದೇ ಮಿಂಚು ಬರ್ತಿರದೆ, ಮಿಂಚಿದ್ದಾರೆ, ಮಿಂಚು ಬಂದರು. ಮಿಂಚು ಹೋದ್ರ ಅಂತ ಕೇಳಿದರು ಸಾಗರ್ ಅವರು. ಮಿಂಚಿದ್ದಾರೆ ನೋಡಿ, ಮಿಂಚಿದ್ದಾರೆ. ಮಿಂಚು ಹೋಗಿ ಬರೋದು, ಸ್ವಲ್ಪ ಹೊತ್ತು ಹೋಗಿ ಬರೋದು, ಚಹಾ ಕುಡಿದು ಬಂದದ್ದು ಕಾಣಬೇಕು. ನನ್ನ ಊರು ಮಂಗಳೂರು, ನಮ್ಮ ತುಳುನಾಡು, ನಮ್ಮ ತುಳುನಾಡು, ನಮ್ಮ ತುಳುನಾಡು. ಫ್ರೀ ಬ್ರೇಡ್ ಹತ್ತು ಚಹಾ ಬರ್ರೆ. ಅಯ್ಯೋ ಅವೇ ಸ್ವಲ್ಪ ಚಹಾ ಬರ್ರೆ. ಸಂಪು ಬಂದರು, ಇನ್ನು ತಂಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಂಪು ಬಂದರು, ಸಂಪು ಬ್ಯುಸಿ ಇದ್ದಾರೆ ಮಾರ್ರೆ. ಚಹಾ ಪರದಲ್ಲೇ ಪೂರಿ ಬಾಜಿ ತಿನ್ನಿ ಪೂರಿ ಬಾಜಿ ತಿನ್ನಿ ಎಲ್ಲ ಕೊಡಿದ್ರೆ ಅಡ್ಡಿ ಹೆಚ್ಚರಿ ತಿನ್ನಿ. ತಲೆ ತಿರ್ಗುನ ಕಮ್ಮಿ ಆಂಡ ಮಿಂಚು ಬೆಚ್ಚಲು ಇರ್ದಾದಾಣ ಮಿಂಚು. ಚಹಾ ಪರೊಂದಿಲ್ಲ, ಪೂರಿ ಬಾಜಿ ಇಷ್ಟೇಜಿ ತೋಜೋರು ಮಿಂಚು ನಿಮಗೆ ಪೂರಿ ಬಾಜಿ ಇಷ್ಟಲ್ಲವಾ? ಮುಗ ಯಾಕೆ ಹಾಗೆ ಆಗಿದ್ದು ನೀ ಯಾರಿಗೂ ಮಿಂಚುಗು ಸಂಪು ಮಿಂಚುಗು ಪೂರಿ ಬಾಜಿ ಇಷ್ಟೇಜಿ ಬೇತೆ ತಿಂದೆ ತುಲೆ. ಲೈಕ್ ಕೊರಿಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಪು, ಥ್ಯಾಂಕ್ ಯು. ನನ್ನ ಲೈಕ್ ಮುಪ್ಪರ್ದು ಜಾಸ್ತಿ ಆಪುಜಿ ಏಪಲ್ಲ ಲೈಕ್ ಎನ್ನ 27 29 30 ಬಾರಿ ಬಂಗೋಡು ಮುಪ್ಪಾಪಿ. ಸಚಿನ್ ಅವರು ಬಂದರು. ಆಯ್ ಸಚಿನ್ ಅವರೇ, ವೆಲ್ಕಮ್. ಸಚಿನ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಮಿಂಚು ಗುಡ್, ಚಾನ್ಸಸ್ ಗುಡ್ ಅಂತ ಬಂಜಿಗ ವಾ ಓ ಪೂರಿ ಅಡ್ಡೆ ಪುಳಿಯೇ ಎಂಚ ಉಳ್ಳಾರು ಯಾನು ಚೊಲ್ಲಲೇ ಸಚಿನ್ ಈರೆಂಚೊಲ್ಲಾರು ಚಾನಲ್ ಉಂಡಾ? ಶಾಂತಸಿಸ್ ನೈಸ್ ಪನ್ನೋದು ಆಡು ಪನ್ನೋದಿಲ್ಲ ಚಾಂಡ. ನಾಗು ಮಸ್ಕಿ ಅವ್ರು ಬಂದರು. ಹಾಯ್ ನಾಗು ಅವರೇ, ವೆಲ್ಕಮ್. ಹೇಗಿದ್ದೀರಾ ನಾಗು ಅವರೇ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ನೋಡಿ ಯಾರೆಲ್ಲ ಹೊಸಬರಿದ್ದೀರಾ ನನ್ನ ಚಾನಲ್ಗೆ ಸಬ್ಬಾಗಿ ಆಯಿತಾ, ಸಬ್ಬಾಗದವರು ಮತ್ತೆ ಒಂದೊಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಎನ್ನ ಬಂಜಿಗೆ ತಿನ್ಪುನು ಅರೆಗೆ ಬೋಡಾಡ ಬೇತೆ ತೂವಾಡ ಈರ ಮಂಜಿ ತಿನ್ಪುನು ಸಂಪು ಈರ್ತಿಲ್ಲ ಸಂಪು ತಿನ್ನಾಗ ಪಾತೆ ರುಚಿ ಸಂಪು. ದಿನೇಶ್ ಪೂಜಾರಿ ಅವರು ಬಂದರು. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ದಿನೇಶ್ ಪೂಜಾರಿ ಅವರೇ. ನೀವು ನಮ್ಮ ಲೈವ್ಗೆ ಫಸ್ಟ್ ಬರೋದಲ್ಲ, ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಲೈಕ್ ಕೊಡಿ ಆಯಿತಾ. ಕುಡ್ಲಾಡು ಅಲ್ಪ ಸುರತ್ಕಲಿಯೇ ಏನು ಅಲ್ಪ ಸಚಿನ್ ಎನ್ನ ಸುರತ್ಕಲ್ ಬಂಜಿಗೆ ಪೂರಿ ಅಡ್ಡೆ ಹಾಕೊಂಡು ಬಂಜಿಗೆ ಉಡ್ಚರೆ ಸುಡ ಸಂಪುನ ಪೂರಿ ತಿಂದು ಪಾಪ. ತಡಂಬ ಇಲ್ಲ. ಓಕೆ ಏನಂತ ತೂತಾರೆ ತಡಂಬ ಇಲ್ಲ ಮುಂಚೆ ಸುರತ್ಕಾಳು ತೂತಾರೆ ನಾನು ಯಾರು ಕೇನ್ ನೆಂಚ ಮಾಡಿ ಯಾರು ಫೇಮಸ್ ಒಂದು ಕೇನ್ ತೂತಾರೆ ಅಂತ. ಇಲ್ಲಿ ವಾಸನೆ ಇಲ್ಲಿ ಮಾಡುವುದಿಲ್ಲ ಅವರು, ಇಲ್ಲಿ ಮಾಡುವುದಿಲ್ಲ. ಸಚಿನ್ ಇಜ್ಜಿ ಮಾಡೋದಿಲ್ಲ, ಇಜ್ಜೆ ಮಲ್ಲಿಜಿ ನನ್ನ ತೋಲಿ ಮುಟ್ಟದಾರಣೆಯ ಪಳೊಂಜಿ ತಿಕ್ಕೋಣ ಮತ್ತೆ ಅಂಚೆಗೆ ಸುರತ್ಕಾಲ ಅಂಚಿಪುರ ಬರ್ಪ ತಡಮ್ಮ ಇಲ್ದ ಅಂಚಿಪುರ ಬರ್ಪ ಇಜ್ಜಿ ಮನದುಲ್ಲೇರು. ಚಾನಲ್ ಉಂಡೆ ಸಚಿನ್? ಚಾನಲ್ ಇದೆಯಾ ಸಚಿನ್ ಅವರೇ? ತಿಬರ್ ಪೋಯೆ ತಿಬರ್ ಪೋಯೆ ಎಲ್ಲ ಮೀನು ವೀಡಿಯೋ ಪಾಡುವೆ ಎಲ್ಲ ಇಂಜಿನೆಲ್ಲ ಅಂಜಿ ಇಂಜಿನ ಇನಿಯೇ ಆಂಡ ಇನಿಯೇ ವೀಡಿಯೋ ಪಾಡುವೆ ಎಡಿಟಿಂಗ್ ಆಂಡ ವೀಡಿಯೋ ಪಾಡು ಇನಿ ಒಂಚು ಬೈಯಲ್ಲಿ ಪುಡ್ಸತ್ತಿಜ್ಜಿ ಇಲ್ಲಿ ಉಡ್ಚಿ ಶಾಂತಕ್ಕನ ಎನ್ನಿ ಎಂತದ ಸಾಗರ್ ಎಂತೆಂತ ಹೇಳುದು ಸಾಗರ್. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಜ್ಜಿ ಬಂದು ನಾನು ನೋಡಿದ್ದೇನೆ ಮೊನ್ನೆ ಸಂತೆಯಲ್ಲಿ ಸುರತ್ಕಲ್. ಮೊನ್ನೆ ಸಂತೆಯಲ್ಲಿ ನಾನು ವಿಡಿಯೋ ಹಾಕಿದ್ದೇನೆ. ಸಂತೆಯಲ್ಲಿದ್ದೆ ನಾನು ಮೊನ್ನೆ, ಇವತ್ತು ಕೂಡ ಸಂತೆ ಉಂಟು. ಇವತ್ತು ಹೋಗ್ಲಿಕ್ಕಿಲ್ಲಪ್ಪ, ಮೊನ್ನೆದೇ ಸಾಕಾಗಿದೆ ಸಂತೆ. ಇವತ್ತು ಸುರತ್ಕಲ್ಗೆ ಹೋಗ್ಲಿಕ್ಕೆ ಉಂಟು, ಆದರೆ ಒಂದು ಕಾಸ್ಟ್ಯೂಮ್ ತರಲಿಕ್ಕೆ ಉಂಟು ಮಗನಿಗೆ. ಇದುಂಟು, ಡ್ಯಾನ್ಸ್ ಉಂಟು. ಮರ್ಲೇಡ ಪಾತೆರಣ ಎಂಕ್ ಮರ್ಲ ಸುರು ಆವು ಇತ್ತೆ ಜಿಲಾಬ್ ಸುರು ಆಪಜ ಅವು ಸುರು ಆಪಡ ಇಲ್ಲಿ
ಎಂತ ಸಾಗರ್ ನಿಮ್ಮದು, ಎಂತ ಕರ್ಮವ ಸಾಗರ್. ಈ ಸಾಗರ್ ತುಳಿಗೆ, ಸಾಗರ್ಗೆ ತುಳು ಬರ್ತದಾ? ಟ್ಯಾಬ್ಲೆಟ್ ಕೊಡಲಿ ಅದನ್ನೊಂದು ನೀನೇ ಸಾಗರ್, ನಿನ್ನ ಟ್ಯಾಬ್ಲೆಟ್ ತಗೊಳ್ಳಾಯ್ತಾ? ಅಯ್ಯೋ ದೇವ ಎರಡ ತಾಂಟೆರ ಬರೋಡ್ಚಿ ಎಲ್ಲ ಪನ್ನೊಂದು ಶಾಂತಿ ಶಾಂತಿ ದಾದಾಂಡಿ ಶಾಂತಿ ಸಿಸಿ ತಿಂಚ ಮಾಡ್ತಾರೆ. ಓಡಿ ಮಗ ಬಿಡಬೇಡ ಅವನ್ನ. ಸಾಗರ್ಗೆ ಮೊನ್ನೆ 2 ದಿನ ಜಿಲಾಬು. ಹೌದು ಸಾಗರ್ ಅವರೇ, ಸೇಂಟು ಇದು ಸಂಪತ್ತಣ್ಣ ಅಂತ ಹೇಳ್ತಾ ಇದ್ದಾರೆ. ಚಿಲ್ಲಿ ಈ ಮಗ್ಲಿ ದಾದಾಂಡ್ ಬಾಬನ ಮದಿಮೆ ವರ್ಷದ ದಿನನೇ ಕೋರಿದ ಕಜ್ಪಾವಡು ನಮಕ್ ಬಿರಿಯಾನಿ ರೇಸಾವಡು. ಇಜಿಂದ పెళ్ళిದ ಕಡೆ పెళ్ళిದ ಕಡೆ ಅವು పెళ్ళిದ ಕಡೆ ದೀವೆರ ಪಲ್ಯ ಪನ್ಪೆ ಹೆಂಗೆ ಅರ್ಥ ಇದ್ದಾವೆ. 2 ದಿನ ಕಕ್ಕಸ್ನಲ್ಲಿ ಬಾಕಿಗೆ. ಓ ದೇವರ, ಸಾಗರ್ ಮರಳಿ ನಿಕ್ಕು ಅನ್ನೋದಲ್ಲಿ. ರವೀಂದ್ರ ಅವ್ರು ಬಂದರು. ಹಾಯ್ ರವೀಂದ್ರ ಅವರೇ, ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಅವರೇ. ನೀ ತಾಂಟ್ರೆ ನಾನು ತಾಂಟ್ವೆ ಅಂತ ಹೇಳ್ತಾ ಇದ್ದಾರೆ ಸಾಗರು. ಇತ್ತು ತಾಂಟು ಮಾತಾಡ್ತಾತಲ್ಲ. ಸಂಪತ್ತೆರೆ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ಅವರೇ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ ತಿಂದ್ರಿ? ಮಿಂಚು ಅಂತ ಹೇಳಿದ್ರೆ, ಇಲ್ಲ ಸಂಪತ್ತು ಅಣ್ಣ ಸರಿ ಇದ್ದೇನಾ, ಸರಿ ಇಲ್ಲಿರ್ಗಿ ಸಾಗರ್ ಸರಿ ಇದ್ದಾರೆ ಅಂತೆ. ಮಾತ್ರೆ ಎಲ್ಲ ಬೇಡಲ್ಲ, ಕೋರಿದ ಕಜಿಪೌಡ ಅಂದಿಯೇ. ಬಾಬನ ಮದಿಮೆ ವರ್ಷದ ದಿನನೇ ಕೋರಿದ ಕಜಿಪಾವೋಡು ನಮಕ್ ಬಿರಿಯಾನಿ ರೈಸಾವೋಡು. ರವಿ ಅಣ್ಣ ಹಾಯ್ ಅಂತ ಹೇಳ್ತಾರೆ. ಮಿಂಚು ತಾಂಟ್ರಿ ಅಯ್ಯೋ ದೇವರ, ತಾಂಟ್ರಿ ಮಾತಾಡಿದ್ದು ದಾದಾ ಹೆಂಗೆ ಗೊತ್ತಿಚ್ಚು. ಬಾ ತಾಂಟು ಅನ್ನೋದಲ್ಲಿ ಏರೆಗೆ ತಾಂಟುವೇರ ಹೆಂಗೆ ಗೊತ್ತಾವನಿ. ಕುಸಲ್ಡ ಮಾರ್ರೆ ಮಾತಾರಲ್ಲ ಏಲ ಗಾತಿದೆ ತನಚ್ಚಿ ಕುಸಲ್ಡೆಪ್ಪಳೆ ಸೀರಿಯಸ್ ಅದು ಏಲದೆ ತನಗೆ. ಮಟನ್ ಕಜಿಪ ಆಪುಂಡು, ಮಟನ್ ಆಪುಂಡು ನಮಕ್. ಮಟನ್ ಅಣ್ಣ ಬಕ್ಕಲೆಡ್ಡ ಸಂಪತೆ ಕೋರಿ ಅಂತ ಹೀಟ್ ಮಟನ್ ಸಂಪು ಅನ್ಪೇರು. ಮಟನ್ ಕಜಿಪು ಆಪುಂಡು. ಹಾಯ್ ದುರ್ಗಮ್ಮ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲವ್ ಆಸ್ಟ್ರಾಲಜಿ ಅವರು. ನಮ್ಮ ಚಿನಿಮಿನಿ ಅವರು. ಹಾಯ್ ಚಿನಿಮಿನಿ ಅವರು, ಹೇಗಿದ್ದೀರಾ ಚಿನಿಮಿನಿ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ತಿಂಡಿ ಆಂಡೆ ಈರ್ನ ಆಂಡಿ ತಿಂಡಿ ಆಂಡೆ ಚಪಾತಿ ತಾಂಟ್ ಬಾ ತಾಂಟ್ ದಮ್ ಇತ್ತಂಡ ಪನದಲ್ಲಿ ಶಾಂತ ಸಿಸ್ಸಿತ್ತ. ಓಡಿ ಮಗ ಬಿಡಬೇಡ ಅವನ್ನ. ಗೋಡೆಗೆ ತಾಂಡೆ ಪೋಲೆ ಮಂಡ್ಯಾಡಲ ದಾರಿ ಬರೋದಲ್ಲಿ ಸಂಪು ಪೂರಿ ತಿಂದು ಎಡ್ಡವುದೆಟ್ಟುಲ್ಲಿರುತ್ತೆ. ಅಯ್ಯೋ ದೇವರ, ತಾಂಟ್ನಾ ಮುಟ್ಟ ಈರು ಲೈವ್ ಎಂಡ್ ಮಲ್ಪೊಡ್ಚಿ ತಾಂಟನೆ ಮುಟ್ಟ ಈರು ಲೈವ್ ಅಲ್ಲಿ. ಹೌದೌದು. ಬೆಳಿಗ್ಗೆನೆ ಕೋಳಿ ಮುದ್ದೆ ಸಾರು. ಸೂಪರ್ ರೀ. ನಾನು ಮುದ್ದೆ ತಿನ್ನಲಿಲ್ಲ, ನೋಡಿದ್ದೇನೆ ಮುದ್ದೆ. ಮತ್ತು ಕೋಳಿ ಆದರೆ ತಿಂತೇವಲ್ಲ ನಾವು ಹಾಗೆ. ಕೇಶವಪುರ ಬರ್ತೀರಿ ಕೂಪನದಲ್ಲಿರು. ಶಾಂತ ಬೊಂಬೈಯಲ್ಲಿ ಕೂತ್ಕೊಂಡು ಎಂತ ತಾಟು. ಹೌದು ಮಿಂಚು, ಏನು ಗೊತ್ತಾ, ಶಾಂತಿ ಧೈರ್ಯದಲ್ಲಿದ್ದಾರೆ, ಬೊಂಬೈಯಲ್ಲಿದ್ದಾರಲ್ಲ. ಇಲ್ಲಿ ಅವರು ಯಾರು ಅಲ್ಲಿಗೆ ಹೋಗುದಿಲ್ಲಲ್ಲ, ಅದಕ್ಕೆ ತಾಂಟು ಅಂತ ಹೇಳ್ತಾ ಇದ್ದಾರೆ. ಶಾಂತಿ ತಿಳಿಯುವುದು ನಾನು ಧೈರ್ಯೊಡಲ್ಲಿ ಮುಲ್ಕಲ್ಲಿ ಏರ್ಲಾಡಿ ಹೋಗು ಜಿರತ ಲೆಪ್ಪುಡ ತಾಂಟು ಸಂಗೀತ ಸ್ವರದಲ್ಲಿ ಕೇಶವ್ರು ದಾದಿ ಡ್ಯೂಟಿ ಬೋದು ಬರ್ತಾರೆ. ಕೇಶವ್ರು ಇರೆಗ್ಲೈತೆ ಬ್ರೇಕ್ ಪೀರಿಯಡ ಅವ್ರಿಗೆ ಸಂಪತ್ತಿಗೆ ಬ್ರೇಕ್ಗೆ ಇರೆಗ್ಲದ ತಾಂಡು ಬನ್ನಿ ನಮ್ಮ ಮನೆಗೆ ಊಟ ಕೋಳಿ ಮುದ್ದೆ ಮಾಡಿಸ್ತೀನಿ. ಬರುವ ಖಂಡಿತ ನಿಮ್ಮ ಮನೆಗೆ ಖಂಡಿತ ಬರುವ. ನಾವು ಊಟಕ್ಕೆ ಕರೆದ್ರೆ ಬರದಿರ್ತೇವಾ? ನಾವು ಖಂಡಿತ ಹಾಜರಿ ಅಲ್ಲಿ. ಹೆಂಚಿನ ಜನ ಉಲ್ಲಿರು ಲೈವ್ ಅಲ್ಲಿಯೇ ಕೇಶವಣ್ಣ ತಾಂಟೋಡ್ಗೆ ಬರೋದಲ್ಲಿರು. ದೇವಾ ಈ ತಾಂಟು ಆಯ್ಚಿ ಯಾನಿದ್ದೆ ನಿಗೂ ತಾಂಟೋಡ್ ತುಂಬ ಯಾರಿದ್ದೆ ಲೈವ್ ಎಂಡ್ ಮಲ್ಪುಡೆಡ್ಡೆ ನಾನು. ಸಂಪತ್ತನ್ನ ತಾಂಟ್ಲೇ ಪಣದಲ್ಲೇ ಜಾಲಿ ಎಲ್ಲ ಖಾಲಿ ಜಾಲಿ ಕಿಸೆ ಪೂರ ಖಾಲಿ. ನನಗೆ 5 ನಿಮಿಷ ಲೇತೆ ಬಕ್ಯಾನ್ ಪೋಪಿನಿ ಟಾಟಾ ಬಾಯ್ నేను పోయారంట ఎంక పోపిననే ಕೆಲಸ ಬೇಲೆ ಅವಳು ರಾಸಿ ಬೂಡ್ದನು ಬಾಜನ್ ದೆಕ್ಕೆರೊಂಡು ಅಡಿಪೆರೊಂಡು ಒಚ್ಚೆರೊಂಡು ಅಟಿಲ್ ಮಲ್ಪೆರೊಂಡು ಮೀನು ಮಲ್ತಿದೀಯ ನನ್ನ ಮೀನಿಗೆ ಮಸಾಲೆ ಪಾಟ್ರೆಂಡು
ಏತ್ ಬೇಲೆ ಉಂಡು ಗೊತ್ತುಂಡಿ ಆಡಂಜಿ ಈತು ಪೊಡ್ತು ಜಾಲಿ ಆಪುನು 1 ಗಂಟೆ 1 ಗಂಟೆ ಖುಷಿ ಆಪುನು ಅಂತೆ ನನ್ನ ಪಕ್ಕ ಬಯ್ಯ ಮುಟ್ಟಲ್ಲ ಬೇಲೆ ನೆಂಚ ಮಿಂಚು ಮೊನ್ನೆ ತಾಂಟಿದ್ದಾರೆ ಯಾರಿಗೆ ಎಂಡ ಏರು ತಾಂಟರ ಉಂಡ ಬಲೆ ಆಂಡ ಲೈವ್ ಉಡತ್ತು ನಂಬರ್ ಈ ಕೇಶವ್ರು ನಂಬರ್ ನಲ್ಲ ಉಡ್ತು ಜೇರಿಗೆ ಒಂಜಿ ಲೈಕ್ ಅವಡು ಮುಪ್ಪಗ ಅಂದು ಏರು ಕೊಟ್ಬಿಡ್ತಕ್ಕ ಲೈಕ್ ಬರುವ ಕೆಲವರು ಖಾಲಿ ಪಾತಿರ್ದೆ ಪೋಪಿನಿ ಮೈಸೂರು ಕನಕಾಪುರ ಗೊತ್ತಾ ಇಲ್ವಾ ಮೈಸೂರು ಒಂದು ಸಲ ಬಂದಿದ್ದೇನೆ ಅದು ಸ್ಕೂಲಲ್ಲಿರುವಾಗ ಬಂದದ್ದು ಮೈಸೂರಿಗೆ ಮತ್ತೆ ಮೈಸೂರಿಗೆ ಖಾಲಿ ಇಡಲೇ ಇಲ್ಲ ನಾನು ಅರಮನೆ ನೋಡಿದ್ದೇನೆ ಕನಕಾಪುರ ಗೊತ್ತೇ ಇಲ್ಲ ನಮಗೆ ಅದು ಎಲ್ಲಿಂತ ಬರುವ ಆಚೆ ಬರ್ಲಿಕ್ಕಿದ್ರೆ ಖಂಡಿತ ಬರುವ ಅದು ನಾನು ಅಲ್ಲವ ಅದು ಬೇರೆ ಮಿಂಚು ಆ ಮೇರೆ ಅತ್ತ ಒಂಜಿ ಲೈಕ್ ಆವೊಡಿಗೆ 30 ಏರು ಕೊರುವೆರಾ ನೀವು ಲೈವ್ ಆನ್ ಇಟ್ಟು ಕೆಲಸ ಮಾಡಿ ನಮಗೆ ಇಲ್ಲಿ ತಾಂಡ್ಲಿಕ್ಕೆ ಉಂಟು ನಾನು ಮೊಬೈಲ್ ಕೊಂಡೋಗ್ತೇನಲ್ಲವ ನನಗೆ ಕಾಸ್ಟ್ಯೂಮ್ ತರಲಿಕ್ಕಿದೆ ಮಗನಿಗೆ ನೋಡಬೇಕು ಯಾವುದು ಉಂಟಾ ಇಲ್ವ ಅಂತ ನೋಡಬೇಕು ಇಲ್ಲದಿದ್ದರೆ ಮತ್ತೆ ಬೇರೆ ವ್ಯವಸ್ಥೆ ಮಾಡಬೇಕು ಸಿಗ್ತದಾ ಇಲ್ವ ಅಂತ ನೋಡಬೇಕು ಇಲ್ಲದಿದ್ದರೆ ನಾಳೆ ಶನಿವಾರದೊಳಗೆ ಆಗಬೇಕು ಅದಕ್ಕೆ ನಾನು ಮೊಬೈಲ್ ಕೊಂಡೋಗ್ತೇನೆ ತಾಂಟ್ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಎರೆಗ್ ತಾಂಟೆರೆ ಉಂಡು ಎರೆಗ್ ತಾಂಟೆರೆ ಏರು ಸಾಂತಕ ಬನ್ನೊಂದುಲ್ಲೇರು ತಾಂಟ್ ಎಕ್ಕಡ್ದಿಂಚ ಸಾಂತಕ್ಕೆ ಇನ್ನು ಬಾರಿ ಉಂದೇಟುಲ್ಲೇರು ಗರುವಡುಲ್ಲೇರು ಅದಾದಂದು ಹಿಂಗೆ ಗೊತ್ತಾಪುಜಿ ಶಾಂತ ಸಿಸ್ನ ಓಕೆ ಥ್ಯಾಂಕ್ ಯು ಸೋ ಮಚ್ ಒಂಜಿ ಲೈಕ್ ಕೊರ್ಜಿರ ತೇರ್ಲ ಉಂಟವ ಲೈಕ್ ಯಾರ ಹತ್ರ ಆದರೂ ಸಾಗರ್ ಎರೆಗ್ ತಾಂಟ್ ಅಂತ ಹೇಳ್ತಾರೆ ತಾಂಟೋಡಿಗೆ ಕೆಲವರೆ ಪಡೆದು ಖಾಲಿ ಬಾಯಿಡ್ ಪನ್ಪಿನ ಮಾತ್ರ ತಾಂಟನೆ ನಾವು ಮೊಬೈಲ್ ಎಂಚಾವು ದೂರದಿಂದ ಬಂದಂತ ಸುಂದರಾಂಗ ಜಾಣ ನನಗಿಲ್ಲಿ 29 ಕಾಣ್ತಾ ಇದೆಯಾ ಸಾಗರ್ ಅವರೇ 29 ಕಾಣ್ತಾ ಇದೆ ದೂರದಿಂದ ಬಂದಂತ ಸುಂದರಾಂಗ ಜಾಣ ಆ ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ ನಾ ಕಾಣೆ ನನ್ನ ದೇವರಾಣೆ ಬಾಲಾರೆ ಈವ ಬಾರಿ ಮೋಜುಗಾರ ನಾನು ಹೋಗ್ತೇನೆ ನೀವು ತಾಂಟಿ ಆಯ್ತಾ ಮಂಡಿದು ಇದು ಏರು ಎಲ್ಲೆಗ್ಲ ತಾಂಟ್ಲಿ ಯಾರು ಮಾತ್ರ ಇತ್ತೆ ಪೋಪಿನ ಲೈವ್ ಹೆಣ್ಣು ಅಲ್ಬಿಡು ನಾನು ಎಲ್ಲ ಕಾಂಡೆ ಬರ್ಪೆ ಬಕ್ಕ ತೂಕ ಮಾತೇನಲ್ಲ ತಟ್ಟಿ ಆಪುಜಿ ಯಾವು ಪೋಪಿನ ನಾನು ಕೊಡ್ತಾನೆ ಬಕ್ಕ ಒಣ ಸ್ನಾನ ಲೇಟ್ ಆಪುನು ಎಲ್ಲ ಕೆಲಸ ಆಗಿ ಊಟ ಆಗುವಾಗ ತುಂಬ ಲೇಟ್ ಆಗ್ತದೆ ಸ್ವಲ್ಪ ರೆಸ್ಟ್ ಸಿಗೋದಿಲ್ಲ ಹಾಗೆ ಆಗ್ತದೆ ಸ್ವಲ್ಪ ರೆಸ್ಟ್ ಬೇಕು ನನಗೆ ಬ್ಯಾಕ್ ಪೇಯ್ನ್ಗೆ ಸ್ವಲ್ಪ ರೆಸ್ಟ್ ಬೇಕು ಮುಂತಲೆ ಎಂಕ ತಾಂಡಿರು ಬೇಗ ತಾಂಡ್ಲಿ ಡಿಶ್ ಅಲ್ಲೇ ಸಾಗಲ್ ಸ್ಟಾರ್ಟ್ ಮಾಡ್ತೇನೆ ಮಿಂಚು ಅಂತ ನಗ್ತಾ ಇದ್ದಾರೆ 30 ಆಡಿಸಿ ಸಾಂಡೆ ಪೋಡ್ಯಾನ್ 30 ಆತನಿಗೆ ನವೀನ್ ಉಲ್ಲಿರಿಗೆ 6 ನಿಕಲ ತಾಂಟುನ ಕೇಂದ್ರ ಬತ್ತಿ ಅಲ್ಲಿ ನವೀನ್ ಬ್ರೌನ್ನది ತಾಂಟಿನ ಕೇಂದ್ರ ಅక్కడ ಮ್ಯೂಟ್ ಇಡ್ತೀರು ಮಗಳ ತಾಂಟಿನ ಕೇಂದ್ರ ಬತ್ತಿಂದ ಓಕೆ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬತ್ತೆ ಸಪೋರ್ಟ್ ಕೊನ್ನ ಮಾತಿರ್ಗ್ಲಾ ಥ್ಯಾಂಕ್ ಯು ಸೋ ಮಚ್ ಅಂಚೆರೆ ಸೂಪರ್ ಚಾಟ್ ಮಲ್ತಿನಕ್ಲಿಗ್ಲಾ ಥ್ಯಾಂಕ್ ಯು ಸೋ ಮಚ್ ಅಂಚೆ ಮೆಂಬರ್ಶಿಪ್ ತೆತ್ತನಕ್ಲಿಗ್ಲಾ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಆಲ್ ಉಂತುಲೆ ಸಂಪತ್ ಕನ್ನಡ ತಾಂಟ್ ಯಾವ ತಾಂಡ್ಲೆ ಪಂಡಿನಿಯ మీరు మ్యూటెడ్ ఇచ్చారా పండినా మూడు మొక్కలు తాంటందులేరు నవీన్ బ్రో మీరు చూరు బరికొంతులే తాంటనాగా నాకు తాంటొందులేరు ఎక్కడ దించా ಓಕೆ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆ ನಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30 ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ತಟ್ ಅಂತ ಶಾಂತಕ ಬಾಯ್ ಮಾತಿರ್ಗ ಬಾಯ್